ನೀವು ನೋಡ್ತಾ ಇದ್ದೀರಾ ನಮ್ಮ ಕುಟ್ಟ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳಿಂದ ಇವತ್ತಿನ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ನಾವು ಆಯೋಜನೆ ಮಾಡ್ತಾ ಇದ್ದೀವಿ, ಕ್ಷಮೆ ಇರಲಿ ಆ ಒಂದು ವಿಚಾರಕ್ಕೆ. ಜೊತೆಗೆ ಈಗಾಗಲೇ ನಮ್ಮ ಕರಾವಳಿಯಾದ್ಯಂತ ಲೋಕಸಭಾ ಚುನಾವಣೆಯ ವಿಚಾರವಾಗಿ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ಇವೆಲ್ಲದ ನಡುವೆ ಇವತ್ತಿನ ದಿನ ಪ್ರಮುಖವಾಗಿರುವಂತಹ ಅಪ್ಡೇಟ್ಸ್ ಕರಾವಳಿ ಭಾಗದಿಂದ ರಾಜ್ಯ ರಾಜಕಾರಣ ಕೂಡ ಸಿಕ್ಕಿದೆ. ಜೊತೆಗೆ ಲೋಕಸಭಾ ಚುನಾವಣೆ ಅಂತ ಬಂದಾಗ ನಮ್ಮ ದೇಶ ರಾಜಕಾರಣ ಕೂಡ ಸಿಕ್ಕಿದೆ. ಕಾರಣ ನಮ್ಮ ಕರಾವಳಿ ಭಾಗ ಹಿಂದುತ್ವದ ಭದ್ರಕೋಟೆ ಅಥವಾ ಬಿಜೆಪಿಯ ಭದ್ರಕೋಟೆ ಅನ್ನುವಂಥ ಹೆಸರಿನಿಂದ ಕರೀತಾರೆ. 1991ರಿಂದ ನಿರಂತರವಾಗಿ ಇಲ್ಲಿ ಬಿಜೆಪಿ ಜಯಗಳಿಸಿಕೊಂಡು ಬರ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ. ಅದರಲ್ಲೂ ಕೂಡ ಈ ಬಾರಿ ಜಿದ್ದಾಜಿದ್ದಿನ ಕಣವಾಗಿದೆ. ಕಾರಣ ಕೇಂದ್ರದಲ್ಲಿರುವಂಥವರು ನರೇಂದ್ರ ಮೋದಿ ಅನ್ನುವಂತಹ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಬಿಜೆಪಿಯಿಂದ. ಅದೇ ರೀತಿ ಹಾಗಿದ್ದಾಗ ಈ ಬಾರಿ ಬಹುತೇಕ ಬಿಜೆಪಿಗೆ ಮತ್ತಷ್ಟು ಪ್ಲಸ್ ಕರಾವಳಿ ಭಾಗದಲ್ಲಿ ಇದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ ಅನ್ನುವಂತಹ ಮಾತುಗಳು. ಹಾಗಾಗಿ ಬಿಜೆಪಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಬೇಕು ಅನ್ನುವಂತಹ ಅಭ್ಯರ್ಥಿಗಳ ಆಕಾಂಕ್ಷಿಗಳ ಪಟ್ಟಿ ದಿನದಿಂದ ದಿನಕ್ಕೆ, ನಾನು ಈ ಹಿಂದೆ ಹೇಳಿದಂಥ ರೀತಿಯಲ್ಲಿ ಹನುಮಂತನ ಬಾಲದ ರೀತಿಯಲ್ಲಿ ಉದ್ದ ಪಟ್ಟಿಗಳು ಜಾಸ್ತಿ ಆ್ಯಡ್ ಆನ್ ಆಗ್ತಾ ಇರುವಂತಹ ಪಟ್ಟಿಗಳು ನಮ್ಮ ಕಣ್ಣ ಮುಂದೆ ಇದೆ. ಇವೆಲ್ಲದ ನಡುವೆ ಲೋಕಸಭಾ ಚುನಾವಣೆಗೆ ಕರಾವಳಿ ಭಾಗದಿಂದ ಪ್ರಬಲ ಅಭ್ಯರ್ಥಿಯಾಗಿ ಅರುಣ್ ಕುಮಾರ್ ಪುತ್ತಿಲ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ ಅಥವಾ ಬಿಜೆಪಿಯಿಂದ ಟಿಕೆಟ್ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಹೋರಾಟಗಳು, ಬಹಳಷ್ಟು ಮಾತುಕತೆಗಳು, ಬಹಳಷ್ಟು ವಿಚಾರಗಳು ನಡೆದಿತ್ತು. ಆದರೆ ಇವತ್ತಿನ ದಿನ ಮಹತ್ವದ ಒಂದು ಬದಲಾವಣೆಯಾಗಿದೆ. ಮಹತ್ವದ ಒಂದು ವಿಚಾರ ಹೊರಬಿದ್ದಿರುವಂಥದ್ದು ಬಿಜೆಪಿಯಿಂದ ಅರುಣ್ ಕುಮಾರ್ ಪುತ್ತಿಲ್ ಅವರು ಇನ್ನು ಮುಂದಕ್ಕೆ MP ಕ್ಯಾಂಡಿಡೇಟ್ ಅಥವಾ MLA ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಗಳ ನಡುವೆ ಇವತ್ತಿನ ದಿನ ಬಹಳ ಮಹತ್ತರವಾಗಿರುವಂತಹ ವಿಚಾರ. ಅರುಣ್ ಕುಮಾರ್ ಪುತ್ತಿಲ ಈ ಹಿಂದಿನ MLA ಚುನಾವಣೆಯಲ್ಲಿ ಅಂದರೆ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರು ಕ್ಷೇತ್ರದಲ್ಲಿ ಬಿಜೆಪಿಯ ಭದ್ರಕೋಟೆ ಪುತ್ತೂರಿನಲ್ಲಿ ಬಿಜೆಪಿಯನ್ನು 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಂತಹ ಹಿಂದೂ ನಾಯಕ, ಜೊತೆಗೆ ಆ ಭಾಗದಲ್ಲಿ ಪ್ರಬಲವಾಗಿರುವಂತಹ 63,000 ಚಿಲ್ಲರೆ ಮತಗಳನ್ನು ಪಡೆದುಕೊಂಡಿರುವಂತಹ ಹಿಂದೂ ನಾಯಕ ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರ ಅನ್ನುವಂಥ ಪ್ರಶ್ನೆಗಳ ನಡುವೆ ಅವರು ಸ್ಪರ್ಧೆಯನ್ನ ಮಾಡ್ತಾರೆ. ಇವತ್ತಿನ ದಿನ ಮಹತ್ತರವಾಗಿರುವಂತಹ ಅಧಿಕೃತವಾಗಿರುವಂತಹ ಘೋಷಣೆಯನ್ನ ಅರುಣ್ ಕುಮಾರ್ ಪುತ್ತಿಲ ಅವರ ಪುತ್ತಿಲ ಪರಿವಾರದ ಅಧ್ಯಕ್ಷರು ಸೇರಿ ಸದಸ್ಯರು ಇವತ್ತು ಮಾಡಿದ್ದಾರೆ. ಅರುಣ್ ಕುಮಾರ್ ಪುತ್ತಿಲ ಅವರು ಬಿಜೆಪಿಯ ಮುಂದೆ ಬಹಳಷ್ಟು ಬೇಡಿಕೆಗಳನ್ನು ಅವರು ಇಟ್ಟಿದ್ರು. ಜಿಲ್ಲಾಧ್ಯಕ್ಷನ ಸ್ಥಾನ ಆಗಿರ್ಬೋದು, ತದನಂತರ ಪ್ರಧಾನ ಕಾರ್ಯದರ್ಶಿಯ ಸ್ಥಾನ ಆಗಿರ್ಬೋದು, ಕೊನೆಯದಾಗಿ ಪುತ್ತೂರಿನಲ್ಲಿ ಒಂದು ಮಂಡಲ ಸ್ಥಾನವನ್ನಾದರೂ ಕೊಡಿ, ನಗರ ಅಥವಾ ಗ್ರಾಮ ಸಭೆ ಇದನ್ನು ಒಟ್ಟು ಮಾಡಿ ಒಂದು ಮಂಡಲ ಅಧ್ಯಕ್ಷರನ್ನಾದರೂ ಕೊಡಿ ಅನ್ನೋದು ಅವರು ಕೇಳಿದರು. ಆದರೆ ಯಾವುದಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿ ಇದೆಯಲ್ವಾ, ಭಾರತೀಯ ಜನತಾ ಪಾರ್ಟಿ ಒಪ್ಪಲೇ ಇಲ್ಲ. ವಿಜಯೇಂದ್ರ ಅವರನ್ನು ಭೇಟಿ ಮಾಡಿದ್ದಾರೆ, ರಾಜ್ಯಾಧ್ಯಕ್ಷರನ್ನ ಮಾತುಕತೆ ನಡೆಸಿದ್ದಾರೆ. ಆದರೆ ಎಲ್ಲವೂ ಕೂಡ ವ್ಯರ್ಥ ಕಾಲಹರಣ ಆಗಿದೆ. ಹಾಗಿದ್ದಾಗ ಅರುಣ್ ಕುಮಾರ್ ಪುತ್ತಿಲ ಅವರು ಈ ಬಾರಿ ಲೋಕಸಭಾ ಚುನಾವಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಸ್ಪರ್ಧೆಯನ್ನ ಮಾಡ್ತಾರೆ. ಅದು ಬಿಜೆಪಿಯಿಂದಲ್ಲ, ಪಕ್ಷೇತರನಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪುತ್ತಿಲ ಫಾರ್ ತುಳುನಾಡು, ಪುತ್ತಿಲ ಫಾರ್ ದಕ್ಷಿಣ ಕನ್ನಡ, ಪುತ್ತಿಲ ಫಾರ್ MP ಅನ್ನುವಂತಹ ಈ ಒಂದು ಅಭಿಯಾನ ಈ ಹಿಂದೆ ಕೇಳಿ ಬಂದಿತ್ತು. ಅದು ಮತ್ತೆ ಈಗ ಚಾಲ್ತಿಯಲ್ಲಿದೆ, ಮತ್ತೆ ಅದಕ್ಕೆ ಅಧಿಕೃತವಾಗಿ ಘೋಷಣೆ ಶುರುವಾಗಿದೆ. ಹಾಗಿದ್ದಾಗ ಈ ಬಾರಿ ಪುತ್ತೂರಿನಲ್ಲಿ ಈ ಹಿಂದೆ ರಣಕಹಳೆ ಊದಿದಂತಹ ಅರುಣ್ ಕುಮಾರ್ ಪುತ್ತಿಲ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಚುನಾವಣೆಗೂ ಕೂಡ ರಣಕಹಳೆಯನ್ನು ಊದಿದ್ದಾರೆ, ಬಿಜೆಪಿಗೆ ರಣವೀಳ್ಯವನ್ನ ಕೊಟ್ಟಿದ್ದಾರೆ. ಇದು ಇವತ್ತಿನ ವಿಶೇಷ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಬಿಜೆಪಿಗೆ ಬಂಡಾಯವಾಗಿ ಹಿಂದೂ ಕಾರ್ಯಕರ್ತ ಅರುಣ್ ಕುಮಾರ್ ಪುತ್ತಿಲ ಬಂಡಾಯವಾಗಿ ಸ್ಪರ್ಧೆ ಮಾಡಲಿದ್ದಾರೆ ಅಂತ ಪುತ್ತಿಲ ಪರಿವಾರದ ಅಧ್ಯಕ್ಷ ಪ್ರಸನ್ನ ಮಾರ್ತಾ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಇನ್ನು ಮುಂದಿನ ಎಲ್ಲ ಚುನಾವಣೆಗಳಲ್ಲಿ ಪುತ್ತಿಲ ಪರಿವಾರ ಸ್ಪರ್ಧೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವ ಎಲ್ಲ ಚುನಾವಣೆಗಳಲ್ಲಿ ಪುತ್ತಿಲ ಪರಿವಾರ ಸ್ಪರ್ಧೆ ಮಾಡಲಿದೆ.
ಇನ್ನು ಮುಂದಿನ ದಿನಗಳಲ್ಲಿ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿಯೂ ಬಿಜೆಪಿಗೆ ಬಂಡಾಯವಾಗಿ ಅರುಣ್ ಪುತ್ತಿಲ ಅವರು ಸ್ಪರ್ಧೆ ಮಾಡಲಿದ್ದಾರೆ ಅಂತ ಪುತ್ತಿಲ ಪರಿವಾರದ ಅಧ್ಯಕ್ಷ ಪ್ರಸನ್ನ ಮಾರ್ತ ಅಧಿಕೃತ ಘೋಷಣೆ ಮಾಡಿದ್ದಾರೆ. ಅರುಣ್ ಪುತ್ತಿಲ ಅವರನ್ನ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳುವ ವಿಚಾರವಾಗಿ ವಿಫಲವಾದ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಅರುಣ್ ಪುತ್ತಿಲ ಸ್ವತಂತ್ರ ಸ್ಪರ್ಧೆ ಮಾಡಲಿದ್ದಾರೆ. ಸ್ಪರ್ಧೆ ಘೋಷಣೆ ಮಾಡಿದ ಪುತ್ತಿಲ ಪರಿವಾರ ಅಧ್ಯಕ್ಷ ಪ್ರಸನ್ನ ಮಾರ್ತ ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪುತ್ತಿಲ ಪರಿವಾರದ ಅಧ್ಯಕ್ಷ ಪ್ರಸನ್ನ ಮಾರ್ತ ಅವರು ಅರುಣ್ ಪುತ್ತಿಲ ಬಿಜೆಪಿ ಸೇರ್ಪಡೆ ಯತ್ನ ವಿಫಲವಾದ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಹಲವು ಸುತ್ತಿನ ಮಾತುಕತೆ ಬಳಿಕವೂ ಅರುಣ್ ಪುತ್ತಿಲ ಪಕ್ಷ ಸೇರ್ಪಡೆ ವಿಫಲವಾಗಿದೆ. ಇತ್ತೀಚೆಗಷ್ಟೇ ಅರುಣ್ ಪುತ್ತಿಲ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭೇಟಿಯಾಗಿದ್ದು, ಆದರೆ ಷರತ್ತುಗಳಿಲ್ಲದೆ ಪಕ್ಷ ಸೇರುವಂತೆ ಸೂಚಿಸಿತು. ಆದರೆ ಪುತ್ತೂರು ಬಿಜೆಪಿ ಮಂಡಲ ಅಧ್ಯಕ್ಷ ಸ್ಥಾನ ನೀಡುವಂತೆ ಪುತ್ತಿಲ ಪಟ್ಟು ಹಿಡಿದಿದ್ರು. ಇದಕ್ಕೆ ಒಪ್ಪದೆ ಪಕ್ಷ ಸೇರಿದ ಬಳಿಕ ಜವಾಬ್ದಾರಿ ನೀಡುವ ಬಗ್ಗೆ ವಿಜಯೇಂದ್ರ ಒಲವು ತೋರಿದ್ರು. ಆದರೆ ಪಟ್ಟು ಬಿಡದ ಅರುಣ್ ಪುತ್ತಿಲ ಲೋಕಸಭಾ ಚುನಾವಣೆಯಲ್ಲಿ ಬಂಡಾಯವಾಗಿ ಸ್ಪರ್ಧೆ ಮಾಡುವ ಬಗ್ಗೆ ಒಲವು ತೋರಿದ್ದಾರೆ ಅಂತ ತಿಳಿಸಿದ್ದಾರೆ. ಹಿಂದೂ ಮುಖಂಡ ಅರುಣ್ ಪುತ್ತಿಲಗೆ ಬಿಜೆಪಿ ಬಾಗಿಲು ಬಂದ್. ಈಗಾಗಲೇ ಬಿಜೆಪಿ ಪಕ್ಷದ ನಾಯಕರಾದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಸಂತೋಷ್ ಜಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಸ್ಥಳೀಯ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಅವರೊಂದಿಗೆ ಮಾತುಕತೆ ನಡೆದಿತ್ತು. ಬಿಜೆಪಿ ಸೇರ್ಪಡೆಗೆ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿತು. ಆದರೆ ಇಲ್ಲಿನ ತನಕ ಯಾವ ನಿರ್ಧಾರವನ್ನ ಅವರು ಕೈಗೊಂಡಿಲ್ಲ. ಹಾಗಾಗಿ ಪುತ್ತಿಲ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದಾರೆ. ಬಿಜೆಪಿಗೆ ಸೇರ್ಪಡೆಯಾದಲ್ಲಿ ಬಹಿರಂಗವಾಗಿ ಪುತ್ತೂರು ಮಂಡಲ ಅಧ್ಯಕ್ಷ ಸ್ಥಾನವನ್ನ ಅರುಣ್ ಪುತ್ತಿಲ ಅವರಿಗೆ ನೀಡಬೇಕು ಅಂತ ಬೇಡಿಕೆ ಇಟ್ಟಿದ್ದೆವು. ಆದರೆ ಅದ್ಯಾವುದೂ ಈವರೆಗೆ ಸಫಲ ಆಗಲಿಲ್ಲ. ಕಾರ್ಯಕರ್ತರ ಒತ್ತಾಸೆಯಂತೆ ಅರುಣಕುಮಾರ್ ಪುತ್ತಿಲ ಸ್ಪರ್ಧಿಸಲಿದ್ದಾರೆ ಅಂತ ಹೇಳಿದ್ರು. ಪುತ್ತೂರು ತಾಲೂಕಿನಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಸಂಘಟನೆ ಇದ್ರೆ ಅದು ಪುತ್ತಿಲ ಪರಿವಾರವಾಗಿದೆ. ಈಗಾಗಲೇ ನಾವು ಛಾಪು ಮೂಡಿಸಿದ್ದೇವೆ. ಮುಂದೆ ಇನ್ನೂ ಹೆಚ್ಚು ಸೇವೆ ಸಲ್ಲಿಸುವ ಸಲುವಾಗಿ ನಮ್ಮ ಆರೋಗ್ಯ ಘಟಕದಿಂದ ಬೆಟ್ಟಂಪಾಡಿ ವಿಭಾಗದಲ್ಲಿ ಮಾರ್ಚ್ 3ಕ್ಕೆ ಆಂಬ್ಯುಲೆನ್ಸ್ ಸೇವೆ ಆರಂಭಿಸಲಿದ್ದೇವೆ. ಮುಂದಿನ ದಿನ ಜಿಲ್ಲೆಯಾದ್ಯಂತ ಸಂಘಟನೆ ಗಟ್ಟಿಗೊಳಿಸುವ ಕೆಲಸ ಮಾಡ್ತೇವೆ. ಸಂಘಟನೆಯನ್ನ ರಾಜ್ಯಕ್ಕೆ ವಿಸ್ತರಿಸಲಿದ್ದೇವೆ. ಸಮಾಲೋಚನಾ ಸಭೆಯ ಬಳಿಕ ಮುಂದಿನ ಎಲ್ಲಾ ಚುನಾವಣೆಯಲ್ಲಿ ನಮ್ಮ ಸ್ಪರ್ಧೆ ಇರಬೇಕು ಅಂತ ನಾವು ತೀರ್ಮಾನ ಕೈಗೊಂಡಿದ್ದೇವೆ. ಮುಂದೆ ಜಿಲ್ಲೆಯಲ್ಲಿ ನಡೆಯುವ ಎಲ್ಲಾ ಚುನಾವಣೆಯಲ್ಲಿ ಪುತ್ತಿಲ ಪರಿವಾರ ಸ್ಪರ್ಧೆ ಮಾಡಲಿದೆ. ರಾಜ್ಯಕ್ಕೂ ಸೇವಾ ಸಂಘಟನೆ ವಿಸ್ತರಣೆ ಮಾಡಲಿದ್ದೇವೆ ಅಂತ ತಿಳಿಸಿದ್ದಾರೆ. ಈ ಹಿಂದೆ ಅರುಣ್ ಕುಮಾರ್ ಪುತ್ತಿಲ ಬಿಜೆಪಿ ಸೇರ್ಪಡೆಗೆ ಹಲವು ಸುತ್ತಿನ ಮಾತುಕತೆ ನಡೆದಿತ್ತು. ಅರುಣ್ ಕುಮಾರ್ ಪುತ್ತಿಲ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರರನ್ನ ಭೇಟಿಯಾಗಿದ್ದರು. ಈ ವೇಳೆ ಬಿಜೆಪಿ ಪಕ್ಷಕ್ಕೆ ಹಲವು ಬೇಡಿಕೆಯನ್ನ ಇಟ್ಟಿತು. ಆದರೆ ಸಾಮಾನ್ಯ ಕಾರ್ಯಕರ್ತರಾಗಿ ಬಿಜೆಪಿ ಸೇರ್ಪಡೆಗೆ ಬಿಜೆಪಿಯ ಹಿರಿಯ ನಾಯಕರು ಸೂಚಿಸಿದ್ದರು ಎನ್ನಲಾಗಿದೆ. ಸದ್ಯ ಬಿಜೆಪಿ ಮುಖಂಡರ ಜೊತೆಗಿನ ಮಾತುಕತೆ ವಿಫಲವಾದ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸಲು ಅರುಣ್ ಕುಮಾರ್ ಪುತ್ತಿಲ ನಿರ್ಧರಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಪರಿವಾರದ ವಕ್ತಾರ ಕೃಷ್ಣ ಉಪಾಧ್ಯಾಯ, ಉಪಾಧ್ಯಕ್ಷ ಮಹೇಂದ್ರ ವರ್ಮಾ, ನಗರಾಧ್ಯಕ್ಷ ಅನಿಲ್ ತೆಂಕಿಲ ಕೋಡಿಬೈಲು ಉಪಸ್ಥಿತರಿದ್ದರು. ನಮ್ಮ ಒಂದು ಛಾಪನ್ನು ಪುತ್ತೂರಲ್ಲಿ ನಾವು ಸ್ಥಾಪನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನರ ನೋವಿಗೆ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ನಮ್ಮ ಆರೋಗ್ಯ ವಿಭಾಗದಿಂದ ಬೆಟ್ಟಂಪಾಡಿ, ನಿಡಪಳ್ಳಿ ಮತ್ತು ಪಾನಾಜೆಯ 3 ಗ್ರಾಮಗಳ ನಮ್ಮ ಪುತ್ತಿಲ ಪರಿವಾರದ ಪದಾಧಿಕಾರಿಗಳು ಮತ್ತು ಸದಸ್ಯರ ವತಿಯಿಂದ ಆಂಬ್ಯುಲೆನ್ಸಿನ ಲೋಕಾರ್ಪಣೆ 3ನೇ ತಾರೀಕು ಬರುವ ಆದಿತ್ಯವಾರ ಆಗಲಿಕ್ಕಿದೆ. ಆ ಭಾಗದ ಜನರ ಕಷ್ಟಕ್ಕೆ, ನೋವಿಗೆ ಸ್ಪಂದಿಸುವಂಥ ಕೆಲಸವನ್ನು ಆಂಬ್ಯುಲೆನ್ಸನ್ನು ಲೋಕಾರ್ಪಣೆ ಮಾಡುವ ಮುಖಾಂತರ ನಾವು ಜನರ ಸೇವೆಗೆ ಮುಂದಾಗ್ತಾ ಇದ್ದೇವೆ. ಅದೇ ರೀತಿ ನಮಗೆ ಮತ್ತು ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಪುತ್ತೂರಿನ ವಿಧಾನಸಭಾ ಕ್ಷೇತ್ರದಾದ್ಯಂತ ಪುತ್ತಿಲ ಪರಿವಾರ ಈಗ ತನ್ನ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮ ವಿವಿಧ ಸಮಿತಿಗಳು ಈಗಾಗಲೇ ಕೆಲಸ ಮಾಡ್ತಾ ಇದ್ದಾವೆ. ಇನ್ನು ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲೆಯಾದ್ಯಂತ ನಮ್ಮ ಸಂಘಟನೆಯನ್ನು ಗಟ್ಟಿಗೊಳಿಸುವ ಕೆಲಸವನ್ನು ನಾವು ಮಾಡ್ತೇವೆ. ಅದರ ಜೊತೆಯಲ್ಲಿ ನಮ್ಮ ಏನು ಸಂಘಟನೆಯ ಈ ಸೇವೆಯನ್ನು ಇಡೀ ರಾಜ್ಯಕ್ಕೆ ವಿಸ್ತರಿಸುವಂತಹ ಕೆಲಸವನ್ನು ನಾವು ಮಾಡಲಿಕ್ಕಿದ್ದೇವೆ. ಅದರ ಜೊತೆಯಲ್ಲಿ ಮೊನ್ನೆ ನಡೆದಂಥ ಸಮಾಲೋಚನಾ ಸಮಾವೇಶದಲ್ಲಿ ತಗೊಂಡಂತಹ ನಿರ್ಧಾರ, ನಾವು ಎಲ್ಲ ನಮ್ಮ ಕಾರ್ಯಕರ್ತರು, ಎಲ್ಲ ನಮ್ಮ
ಜಿಲ್ಲೆಯ ತಾಲೂಕಿನ ಸಮಿತಿಗಳು, ವಿಶೇಷವಾಗಿ ಪುತ್ತೂರಿನ 220 ಬೂತಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು, 42 ಗ್ರಾಮದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಹಾಗೆ ನಗರದ 37 ವಾರ್ಡಿನ ಅಧ್ಯಕ್ಷರು, ಕಾರ್ಯದರ್ಶಿಗಳ ಸಮಾವೇಶದಲ್ಲಿ ನಾವು ತಗೊಂಡಂತಹ ತೀರ್ಮಾನ, ಮುಂದೆ ಬರುವಂತಹ ಎಲ್ಲ ಚುನಾವಣೆಗಳಲ್ಲಿ ನಾವು ನಮ್ಮ ಸ್ಪರ್ಧೆ ಇರಬೇಕು ಅಂತ ನಾವು ಆ ಸಮಾವೇಶದಲ್ಲಿ ನಾವು ತೀರ್ಮಾನವನ್ನು ತಗೊಂಡಿದ್ದೇವೆ. ಎಲ್ಲರಿಗೂ ಈಗ ಕಾತರ ಇದೆ. ಮುಂದೆ ಹಲವಾರು ಚುನಾವಣೆಗಳು ಬರಲಿಕ್ಕಿದೆ. ಪುತ್ತಿಲ ಪರಿವಾರ ಏನು ಮಾಡ್ತದೆ ಮುಂದೆ ಅಂತ ಎಲ್ಲರಿಗೂ ಒಂದು ಕಾತರ ಇದೆ. ಅದರಲ್ಲೂ ನಮ್ಮ ಮಿತ್ರರಾದ ನೀವು ಮಾಧ್ಯಮದವರು ನಮ್ಮ ಸ್ಪರ್ಧೆ ಇರಲೇಬೇಕಂತ ನೀವು ಸದಾ ಬಯಸ್ತೀರಿ. ನಮ್ಮ ಮುಂದೆ ನಡೆಯುವಂತಹ ಈ ಜಿಲ್ಲೆಯಲ್ಲಿ ನಡೆಯುವಂತಹ ಎಲ್ಲ ಚುನಾವಣೆಗಳಲ್ಲಿ ಪುತ್ತಿಲ ಪರಿವಾರ ಸ್ಪರ್ಧೆ ಮಾಡ್ತದೆ ಅಂತ ನಾವು ಇವತ್ತು ನಿಮ್ಮ ಮುಂದೆ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ. ನಮ್ಮ ಕಾರ್ಯಕರ್ತರ, ನಮ್ಮ ಪದಾಧಿಕಾರಿಗಳ, ನಮ್ಮ ಹಿತೈಷಿಗಳ, ನಮ್ಮ ಮತದಾರರ ರಕ್ಷಣೆ ಹೊಣೆ ನಮ್ಮ ಮೇಲಿದೆ. ಆ ಕಾರಣದಿಂದಾಗಿ ಅವರೆಲ್ಲರ ಕೈ ಹಿಡಿಯುವಂಥ ಕೆಲಸವನ್ನು ನಾವು ನಮ್ಮ ಈ ಸೇವಾ ಕಾರ್ಯದ ಜೊತೆಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮುಖಾಂತರ ನಾವು ಅವರ ಕೈಯನ್ನು ಬಲಪಡಿಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ಅದೇ ರೀತಿ ನಮ್ಮ ಕಾರ್ಯಕರ್ತರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನು ಈಗಾಗಲೇ ನಮ್ಮ ನಾಯಕರಾದಂಥ ಅರುಣ್ ಕುಮಾರ್ ಪುತ್ತಿಲ ಅವರು ಮಾಡ್ತಾ ಇದ್ದಾರೆ. ಇನ್ನು ಮುಂದೆಯೂ ಅದಕ್ಕೆ ಹೆಚ್ಚಿನ ಒಂದು ವೇಗವನ್ನು ನೀಡಿ ಜಿಲ್ಲೆಯಾದ್ಯಂತ ಸಂಚಾರ ಮಾಡಿ ರಾಜ್ಯಕ್ಕೂ ನಮ್ಮ ಈ ಸೇವಾ ಸಂಘಟನೆಯನ್ನು ವಿಸ್ತರಣೆ ಮಾಡುವುದರ ಮುಖಾಂತರ ಇಡೀ ರಾಜ್ಯಕ್ಕೆ ಹಿಂದುತ್ವ ಮತ್ತು ಈ ಸೇವಾ ಚಟುವಟಿಕೆಗಳನ್ನು ಜೊತೆಯಾಗಿ ಕೊಂಡು ಹೋಗುವಂತಹ ತೀರ್ಮಾನವನ್ನು ನಮ್ಮ ವತಿಯಿಂದ ನಾವು ಮಾಡಿದ್ದೇವೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕರಾದ ಅರುಣ್ ಕುಮಾರ್ ಪುತ್ತಿಲ ಅವರು ಸ್ಪರ್ಧೆ ಮಾಡ್ತಾರೆ. ನಮ್ಮ ಈ ಸಂಧಾನ ಪ್ರಕ್ರಿಯೆ ಕಳೆದ ಚುನಾವಣೆ ಎಣಿಕೆ ಮುಗಿದ ನಂತರ ಚಾಲ್ತಿಯಲ್ಲಿದೆ. ತಾಲೂಕಿನ ವಿವಿಧ ಹಿರಿಯರ ಜೊತೆ, ಪದಾಧಿಕಾರಿಗಳ ಜೊತೆ, ಜಿಲ್ಲೆಯ ಹಿರಿಯರು, ಜಿಲ್ಲೆಯ ಪಕ್ಷದ ಮತ್ತು ಸಂಘದ ಹಿರಿಯರ ಜೊತೆ ಮಾತುಕತೆ ನಡೀತಾ ಇದೆ. ಅದೇ ರೀತಿ ರಾಜ್ಯದ ಮಾತೃಪಕ್ಷದ ಹಿರಿಯರು, ಸಂಘದ ಹಿರಿಯರು ಮತ್ತು ಪಕ್ಷದ ಅಧ್ಯಕ್ಷರು ಹೆಸರಿಸುವಂತಾದರೆ ಪಕ್ಷದ ಹಿರಿಯರಾದಂತಹ BS ಯಡಿಯೂರಪ್ಪ, BL ಸಂತೋಷ್ ಜಿ, BY ವಿಜಯೇಂದ್ರ, ಜಿಲ್ಲೆಯ ಅಧ್ಯಕ್ಷರಾದ ಸತೀಶ್ ಕುಂಪಳ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜೇಶ್ GV ಇವರ ಜೊತೆಯಲ್ಲಿ ನಿರಂತರವಾಗಿ ಈ ಸಂಧಾನ ಪ್ರಕ್ರಿಯೆ ನಡೀತಾ ಇದೆ. ಎಲ್ಲ ಕಡೆಯಿಂದ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದರು. ಆದರೆ ಇಲ್ಲಿಯ ತನಕ ಯಾವುದೇ ನಿರ್ಧಾರಕ್ಕೆ ಬರಲಿಕ್ಕೆ ಆಗಲಿಲ್ಲ. ನಾವು ಬಹಿರಂಗವಾಗಿ ಮಂಡಲ ಅಧ್ಯಕ್ಷತೆಯನ್ನು ಕೊಡಬೇಕು ಅನ್ನುವ ಬೇಡಿಕೆಯನ್ನು ಪಕ್ಷದ ಮುಂದೆ, ನಾವು ಮಾತೃಪಕ್ಷದ ಮುಂದೆ ಇಟ್ಟಿದ್ದೆವು. ಆ ನಮ್ಮ ಬೇಡಿಕೆಗೆ ಇಲ್ಲಿಯ ತನಕ ಸ್ಪಂದನೆ ಹೊರತು ನಿರ್ಧಾರ ಇಲ್ಲಿಯ ತನಕ ಆಗಿಲ್ಲ. ಲೋಕಸಭಾ ಚುನಾವಣೆ ಸದ್ಯದಲ್ಲೇ ನಡೀಲಿಕ್ಕಿದೆ. ಆ ಲೋಕಸಭಾ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ನಿರ್ಧಾರ ಸ್ಪಷ್ಟ. ಲೋಕಸಭಾ ಚುನಾವಣೆಗೆ ಅರುಣ್ ಕುಮಾರ್ ಪುತ್ತಿಲ ಸ್ಪರ್ಧೆ ಮಾಡ್ತಾರೆ. ಅದು ನಮ್ಮ ಅಚಲವಾದ ನಿರ್ಧಾರ. ಹಿಂದುತ್ವಕ್ಕೆ ಎಲ್ಲಿ ಸಮಸ್ಯೆ ಆದರೂ ತಕ್ಷಣ ಜಿಲ್ಲೆಯಲ್ಲಿ ಯಾವ ರೀತಿ ಅರುಣ್ ಕುಮಾರ್ ಪುತ್ತಿಲ ಈಗ ಸ್ಪಂದನೆ ಮಾಡ್ತಾ ಇದ್ದಾರೋ ಅದೇ ಸ್ಪಂದನೆಯನ್ನು ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡುವಂಥ ಕೆಲಸವನ್ನು ಅರುಣ್ ಕುಮಾರ್ ಪುತ್ತಿಲ ಮತ್ತು ಅವರ ತಂಡ ಮಾಡ್ತದೆ. ಅದೇ ರೀತಿ ಸೇವಾ ಚಟುವಟಿಕೆಯನ್ನು ನಮ್ಮಿಂದ ಎಷ್ಟು ಸಾಧ್ಯವೋ ಆ ಮಟ್ಟಿಗೆ ನಾವು ಈಗ ತಾಲೂಕಿನಲ್ಲಿ ಯಾವ ರೀತಿ ನಾವು ಸೇವೆಯನ್ನು ಮಾಡ್ತಾ ಇದ್ದೇವೋ ಇದನ್ನು ಜಿಲ್ಲೆಗೆ ವಿಸ್ತರಣೆ ಮಾಡುವುದರ ಜೊತೆಗೆ ರಾಜ್ಯಕ್ಕೂ ನಾವು ವಿಸ್ತರಣೆ ಮಾಡ್ತೇವೆ. ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಈಗ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನಿಸ್ತಾ ಉಂಟು. ನಮ್ಮ ಸ್ಪರ್ಧೆ ಕಾರ್ಯಕರ್ತರ ಮತ್ತು ಹಿತೈಷಿಗಳು ಮತ್ತು ಮತದಾರರ ನಿರ್ಧಾರದ ಮೇಲೆ ಇರುವಂಥದ್ದು. ಲೋಕಸಭಾ ಚುನಾವಣೆ ಘೋಷಣೆ ಆಗಿ ಅಭ್ಯರ್ಥಿಗಳ ಆಯ್ಕೆ ಆಗುವಂಥ ಸಂದರ್ಭದಲ್ಲಿ ಅರುಣ್ ಕುಮಾರ್ ಪುತ್ತಿಲರು
ಲೋಕಸಭಾ ಅಭ್ಯರ್ಥಿ ಆಗಿರ್ತಾರೆ, ಅವರು ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ. ಕಾರ್ಯಕರ್ತರ ಮಾತಿಗೆ ಬೆಲೆ ಸಿಗ್ತದೆ, ಹಿತೈಷಿಗಳು ಮತ್ತು ಮತದಾರರ ಏನು ಮನಸ್ಸಿನ ಭಾವನೆಗೆ ಬೆಲೆ ಸಿಗ್ತದೆ ಅನ್ನೋದು ನಮ್ಮೆಲ್ಲರ ಆಶಯ. ಆ ಕಾರಣದಿಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕರ್ತರು ಮತದಾರರ ಆಶಯದಂತೆ ಅರುಣ್ ಕುಮಾರ್ ಪುತ್ತಿಲ ಸ್ಪರ್ಧೆ ಮಾಡ್ತಾರೆ. ಅದರ ಜೊತೆಯಲ್ಲಿ ನಮ್ಮ ಎಲ್ಲರ ಆಶಯದಂತೆ ಯಾರಿಗೆ ಬೆಂಬಲ ಕೊಡಬೇಕು ಅವರಿಗೆ ಬೆಂಬಲ ಕೊಡ್ತಾರೆ. ಕಾರ್ಯಕರ್ತರ ನಿರ್ಧಾರ, ಮತದಾರರ ಭಾವನೆ, ಮತದಾರರ ಆಶಯ, ಅದರ ವಿರುದ್ಧ ಅರುಣ್ ಕುಮಾರ್ ಪುತ್ತಿಲ ಹೋಗುವಂಥ ವಿಚಾರವೇ ಇಲ್ಲ. ನಿಮ್ಮ ಭಾವನೆಗೂ ನಾವು ಗೌರವ ಕೊಡ್ತೇವೆ, ಕಾರ್ಯಕರ್ತರು ಭಾವನೆಗೂ ಗೌರವ ಕೊಡ್ತಾರೆ, ಮತದಾರರ ಭಾವನೆಗೂ ನಾವು ಗೌರವ ಕೊಡ್ತೇವೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಸ್ಪರ್ಧಿಸ್ತಾರೆ. ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ನಾವೆಲ್ಲರೂ ಸೇರಿ ಸಂಭ್ರಮಿಸುವ ದಿನ ಬರಲಿ. ಮಾಲಿಂಗೇಶ್ವರನ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದು ಅರುಣ್ ಕುಮಾರ್ ಪುತ್ತಿಲ ಅವರ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಬಹುತೇಕ ಫಿಕ್ಸ್ ಆಗಿದೆ. ಖಚಿತ ಅಲ್ಲ, ಬಹುತೇಕ ಫಿಕ್ಸ್ ಆಗಿದೆ. ಯಾಕಂದರೆ ಅಧಿಕೃತವಾಗಿರುವಂತಹ ಘೋಷಣೆಯನ್ನು ಪುತ್ತಿಲ ಪರಿವಾರದ ಅಧ್ಯಕ್ಷರು ಇವತ್ತು ಮಾಡಿದ್ದಾರೆ. ಜೊತೆಗೆ ಪ್ರಮುಖರು ಇವತ್ತು ಅಧಿಕೃತವಾಗಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಅಂತ ಬಂದಾಗ ತಾವೆಲ್ಲರೂ ಕೂಡ ಗಮನಿಸಬಹುದು, ಬಿಜೆಪಿಯ ಜೊತೆ ಪುತ್ತಿಲ ಮಾತುಕತೆ ಬಹುತೇಕ ಫಿಕ್ಸ್ ಆಗಿದೆ. ಪುತ್ತಿಲ ಬಿಜೆಪಿಗೆ ಸೇರ್ತಾರೆ ಅನ್ನುವಂತಹ ಬಹಳಷ್ಟು ಪ್ರಶ್ನೆಗಳ ನಡುವೆ ಬಹಳಷ್ಟು ವಿಚಾರಗಳು ಹರಿದಾಡಿತ್ತು. ಅದೇ ನೇರವಾಗಿ ಅವರ ಜೊತೆನೇ ಕೇಳಿದಾಗ ಅಂತಹ ಯಾವುದೇ ರೀತಿಯ ಮಾತುಕತೆಗಳು ನಡೆದಿಲ್ಲ, ಅಂದರೆ ಯಾವುದು ಕೂಡ ಫಲಪ್ರದ ಆಗಿಲ್ಲ. ಆದರೂ ಕೂಡ ಇಂತಹ ಸುದ್ದಿಗಳು ಹರಿದಾಡ್ತಾ ಇತ್ತು ಅಂತ ಈ ಹಿಂದೆನೇ ಹೇಳಿದ್ರು. ನಾವುಗಳು ಕೂಡ ಚರ್ಚೆಯನ್ನು ಮಾಡಿದ್ವಿ ಆ ಸಂದರ್ಭ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ. ಆದರೆ ಈಗ ಅಧಿಕೃತವಾಗಿರುವಂಥ ಘೋಷಣೆ ಆಗಿರುವಂಥದ್ದು ಯಡಿಯೂರಪ್ಪನವರಿಂದ ಹಿಡಿದು BL ಸಂತೋಷ್ ಅವರಿಂದ ಹಿಡಿದು ರಾಜ್ಯ ಉಸ್ತುವಾರಿಯಿಂದ ಹಿಡಿದು ಎಲ್ಲರ ಜೊತೆಯೂ ಕೂಡ ಮಾತುಕತೆ ನಡೆದಿದೆ. ವಿಜಯೇಂದ್ರ ಅವರಿಂದ ಹಿಡಿದು ಎಲ್ಲರ ಜೊತೆ ಮಾತುಕತೆ ನಡೆದಿದೆ. ಆದರೆ ಯಾವುದೇ ರೀತಿಯ ಮಾತುಕತೆ ಫಲಪ್ರದ ಆಗಿಲ್ಲ. ಹಾಗಿದ್ದಾಗ ಕಾರ್ಯಕರ್ತರ ಒತ್ತಡ ಇದೆ. ಯಾಕಂದರೆ ಸ್ವಲ್ಪ ಗಮನಿಸಬೇಕು ತಾವುಗಳು, ಈ ಪುತ್ತೂರಿನಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರು ಬಂಡಾಯವಾಗಿ ಪಕ್ಷೇತರರಾಗಿ ನಿಲ್ತಾರೆ ಅಂತ ಬಂದಾಗ ಅವರ ಹಿಂದೆ ಬಂದದ್ದು ಯಾರು ಅಂತ ಬಂದಾಗ ಈ ಹಿಂದುತ್ವ, ಈ ಹಿಂದೂ ಅಂತ ಬಂದ ಮಾತುಗಳು ಏನಿದೆ ನೋಡಿ, ಆ ಹುಡುಗರು ಏನಿದ್ದಾರೆ ನೋಡಿ, BJPಗೆ ಸಪೋರ್ಟ್ ಮಾಡ್ತಾ ಇದ್ದಂತಹ ಹುಡುಗರು ಬಂದಿರುವಂಥದ್ದು. ಆ ಹುಡುಗರು ಆ ಹಿಂದುತ್ವ ಅನ್ನುವಂತಹ ಒಂದು ಅಜೆಂಡಾ ಇಟ್ಕೊಂಡು ಬಂದಂತಹ ಕಾರ್ಯಕರ್ತರು ಪುತ್ತಿಲವರ ಜೊತೆ ಇದ್ದಾರೆ. ಹಾಗಿದ್ದಾಗ ಪುತ್ತಿಲ ಅವರ ಸ್ಟ್ಯಾಂಡ್ ಏನು ಅಂತ ಗೊತ್ತಿಲ್ಲ. ಹಾಗಿದ್ದಾಗ ಅವರಿಗೋಸ್ಕರ ಆದರೂ ಕೂಡ ನಾನು ನಿಲ್ಲಬೇಕು ಅನ್ನುವಂಥದ್ದು. ಹಾಗಿದ್ದಾಗ ನನ್ನ ಈ ಒಂದು ಪಕ್ಷೇತರನಾಗಿ ನಿಲ್ಲುವಂತಹ ಸೂಚನೆ, ನಿಲ್ಲುವಂತಹ ಒಂದು ವಿಚಾರ ಏನಿದೆ ನಮ್ಮ ಕಾರ್ಯಕರ್ತರಿಗೋಸ್ಕರ. ಕಾರ್ಯಕರ್ತರು ಹೇಳಿದ್ದಾರೆ, ಹಾಗಾಗಿ ನಾನು ನಿಲ್ತಾ ಇದ್ದೀನಿ ಅನ್ನುವಂತಹ ವಿಚಾರವನ್ನು ಪುತ್ತಿಲ ಪರಿವಾರದ ಪ್ರಮುಖರು ಹೇಳ್ತಾ ಇರುವಂಥದ್ದು. ಮಾತಾಡಬೇಕು. ನಾನು ಪ್ರಥಮವಾಗಿ ಈ ಒಂದು ವಿಚಾರದ ಬಗ್ಗೆ ತಮ್ಗಳ ಅಭಿಪ್ರಾಯ, ತಮ್ಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯ, ತಮ್ಗಳ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತೀನಿ. ಪುತ್ತಿಲ ಅವರ ಈ ನಡೆಗೆ ತಮ್ಗಳ ಅಭಿಪ್ರಾಯ ಏನಿದೆ? ಬಹಳಷ್ಟು ಜನರು ಹೇಳ್ತಾರೆ ಪುತ್ತಿಲರವರು ಈ ಬಾರಿ ನಿಲ್ಬಾರ್ದಿತ್ತು ಅನ್ನುವಂಥದ್ದು. ಯಾಕಂದರೆ ನರೇಂದ್ರ ಮೋದಿ ಅವರಿದ್ದಾರೆ BJPಯಿಂದ, ಯಾರು ನಿಂತರೂ ಕೂಡ ನರೇಂದ್ರ ಮೋದಿ ಅವರು ಅವರನ್ನೇ ನಂಬಿ ನಾವು ಓಟ್ ಹಾಕ್ತೀವಿ. ಹಾಗಿದ್ದಾಗ ಪುತ್ತಿಲ ಅವರ ಈ ಒಂದು ನಡೆಯಿಂದ ಇತರ ಪಕ್ಷಗಳಿಗೆ ಲಾಭ ಆಗ್ಬೋದು. ಪುತ್ತಿಲ ಅವರು ನಿಂತರೂ ಕೂಡ ಗೆಲ್ಲಲ್ಲ ಅನ್ನುವಂತಹ ಒಂದು ವ್ಯಾಖ್ಯಾನ ಕೂಡ ಹೇಳುವಂಥವ್ರು ಬಹಳಷ್ಟು ಜನರು ಇದ್ದಾರೆ. ಇನ್ನು ಕೆಲವರು ಅವರು ಗೆಲ್ತಾರೆ ಅನ್ನೋಂಥ ಹೇಳುವಂಥ ವ್ಯಾಖ್ಯಾನಗಳು ಕೂಡ ಇದ್ದಾರೆ. ಇನ್ನೊಂದು ಕಡೆ ಅವರು ಬಂಡಾಯ ನಿಂತದ್ದು ಮತ್ತೆ BJPಗೆ ಹೊಡೆತ ಬೀಳುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳುವವರಿದ್ದಾರೆ. ಹಾಗಿದ್ದಾಗ ತಮ್ಗಳ ಅಭಿಪ್ರಾಯ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಗ್ರಹ ಮಾಡ್ತೀವಿ. ಆ್ಯಂಡ್ ಜೊತೆಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ನಾನು ಈ ಒಂದು ನಡೆಯನ್ನು, ಪುತ್ತಿಲ ಅವರ ನಡೆಯನ್ನು ಒಂದು ಸಣ್ಣ ಮಟ್ಟದಲ್ಲಿ ನಾನು ವಿಮರ್ಶೆ ಮಾಡಬೇಕು. ಅಥವಾ ಇದನ್ನು ಯಾವ ರೀತಿ ಇದು BJPಗೆ ಪ್ಲಸ್ ಆರ್ ಮೈನಸ್ ಆಗ್ಬೋದು, ಅಥವಾ ಕಾಂಗ್ರೆಸ್ಗೆ ಇದು ಪ್ಲಸ್ ಆರ್ ಮೈನಸ್ ಆಗ್ಬೋದು, ಅಥವಾ ಪುತ್ತಿಲ ಅವರ ಈ ನಡೆಯ ಬಗ್ಗೆ ನಾನು ವಿಮರ್ಶೆಯನ್ನು ಪ್ರಥಮವಾಗಿ ನಾನು ತೆಗೆದುಕೊಳ್ತಾ ಇರುವಂಥದ್ದು ರಾಜಕೀಯ ವಿಮರ್ಶಕರು, ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂತಹ ಜಿತೇಂದ್ರ ಕುಂದೇಶ್ವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ನೇರವಾಗಿದ್ದಾರೆ. ಜಿತೇಂದ್ರ ಕುಂದೇಶ್ವರ, ನಮಸ್ತೆ ಸರ್. ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ಕಾರ ಕುಂದೇಶ್ ಅವರೇ. ಸದ್ಯ ನಾವು ಈ ಹಿಂದೆಯೂ ಕೂಡ ಚರ್ಚೆ ಮಾಡಿದ್ವಿ, ಜೊತೆಗೆ ಆ ಸಂದರ್ಭವೂ ಕೂಡ ಕೆಲವು ಮಾತುಗಳನ್ನು ತಾವು ಹೇಳಿದ್ರಿ. ಜೊತೆಗೆ ಈಗ ಅಧಿಕೃತವಾಗಿ ಘೋಷಣೆ ಆಗಿದೆ, ಪುತ್ತಿಲ ಪರಿವಾರ ನೇರವಾಗಿ ಸ್ಪರ್ಧೆಯನ್ನ ಮಾಡುತ್ತೆ. ನಾವು ಹಿಂದೆ ಕೇಳಿದ್ವಿ ನೇರವಾಗಿ ಅವ್ರ ಜೊತೆನೆ, ತಾವುಗಳು ಪಕ್ಷೇತರಾಗಿ ನಿಲ್ತೀರಾ ಸರ್ ಇಲ್ವಾ ಅಂತ ಹೇಳಿ. ಆವಾಗ ಒಂದು ಅಡ್ಡಗೋಡೆಯ ಮೇಲೆ ದೀಪ ಇಡುವಂತಹ ವಿಚಾರಗಳು ನಡೆದಿತ್ತು. ಈಗ ಅಧಿಕೃತವಾಗಿ ಘೋಷಣೆ ಆಗಿದೆ ಸರ್, ಏನ್ ಹೇಳ್ತೀರಾ ಜಿತೇಂದ್ರ ಕುಂದೇಶ್ ಅವರು? ನಮಸ್ಕಾರ. ನಮಸ್ತೆ ಸರ್. ಅರುಣ್ ಕುಮಾರ್ ಪುತ್ತಿಲ ಸ್ಪರ್ಧೆಯನ್ನ ನಾನು ಸ್ವಾಗತಿಸ್ತೇನೆ. ಯಾಕೆ ಹೇಳಿದ್ರೆ ಅವರು ಈ ಹಿಂದೆ ಅನೇಕ ಬಾರಿಯೂ ಹೇಳಿದ್ರು, ಕಳೆದ ವಿಧಾನಸಭೆ ಚುನಾವಣೆ ನಂತರ ಕೂಡ ಅವರು ಯಾವತ್ತೂ ಕೂಡ ತಮ್ಮ ಸಂಘಟನೆ
ನಿಲ್ಸಲೇ ಇಲ್ಲ. ಹಾ. ಒಂದು ಕಡೆ ಸಂಧಾನವನ್ನು ಮಾಡುತ್ತಲೇ ಇನ್ನೊಂದು ಕಡೆ ತಮ್ಮ ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳನ್ನ ಅವರು ಮಾಡ್ತಾ ಇದ್ರು. ಸೊ ಆ ನಿಟ್ಟಿನಲ್ಲಿ ಅವರು ಎಲ್ಲಾ ತಾಲೂಕುಗಳಿಗೆ ಭೇಟಿ ನೀಡೋದು ಎಲ್ಲ. ಹಲೋ, ಎಸ್ ಸರ್, ಮಾತಾಡಿ ಸರ್, ಕೇಳ್ತಾ ಇದೆ ಸರ್. ಆ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಾನೆ ಬಂದಿದ್ರು. ಹಾಗಾಗಿ ಅವರು ಈ ಸಂದರ್ಭದಲ್ಲಿ ಇದು ಚುನಾವಣೆ ಘೋಷಣೆ ಆಗುವ ಮುಂಚಿತವಾಗಿ ಅವರು ನಿಲ್ಲುವ ಒಂದು ಘೋಷಣೆಯನ್ನ ಮಾಡಿರುವುದು ಒಂದು ಅರುಣ್ ಕುಮಾರ್ ಪುತ್ತಿಲ ಅವರ ವೈಯಕ್ತಿಕವಾಗಿ ಅವರ ಬೆಳವಣಿಗೆಗೆ, ರಾಜಕೀಯ ಬೆಳವಣಿಗೆಗೆ ಇದೊಂದು ಪೂರಕವಾಗಿ ಕೊಳ್ಳುವುದು. ಇನ್ನೊಂದು, ಈ ಒಂದು ನಿಲ್ಲುವುದರಿಂದ ಅಥವಾ ನಿಲ್ಲುತ್ತಾರೆ ಎಂದು ಹೇಳುವುದರಿಂದ ಬಿಜೆಪಿಯವರು ಏನು ಯಾವುದಾದ್ರೂ ಒಂದು ಕ್ರಮಗಳನ್ನ ಅವರು ಈಗಾಗಲೇ ಭರವಸೆ ಕೊಟ್ಟಂತೆ ಏನು ಮೌಖಿಕವಾಗಿ ಅಲ್ಲ, ಇದು ಏನು ಹೇಳ್ತಾರೆ ಅನಧಿಕೃತವಾಗಿ ನಮಗೆ ಸಿಕ್ಕಿದ ಪ್ರಕಾರ, ಮಾಹಿತಿ ಪ್ರಕಾರ ಹೇಳಿದಂತ ಭರವಸೆಗಳನ್ನ ಈಗ ಈಡೇರಿಸಲಿಕ್ಕೆ ಒಂದು ಕಾಲ ಕೂಡ ಆಗಬಹುದು. ಈಗೊಂದು ಇದರಿಂದಾಗಿ ಬಿಜೆಪಿಗೆ ಎಷ್ಟು ಹಾನಿ ಇದೆ, ಅರುಣ್ ಕುಮಾರ್ ಪುತ್ತಿಲ ಅವರ ಒಂದು ವೇಳೆ ಎಲೆಕ್ಷನ್ಗೆ ನಿಂತು ಬಿಟ್ರೆ ಎಷ್ಟು ಹಾನಿ ಆಗ್ಬಹುದು ಅರುಣ್ ಕುಮಾರ್ ಪುತ್ತಿಲ ಅವರ ವ್ಯಕ್ತಿತ್ವಕ್ಕೆ ಅಥವಾ ಅವರ ಪರಿವಾರಕ್ಕೆ, ಇದು ಕೂಡ ಚರ್ಚೆ ಆಗ್ತದೆ. ನನಗೆ ಅನಿಸ್ತದೆ ಬಿಜೆಪಿಗೆ ಇದೊಂದು ಸಣ್ಣ ಮಟ್ಟದ ಹೊಡೆತ ಬೀಳ್ಬೋದು. ಆದ್ರೆ ಆ ಬೀಳುವ ಹೊಡೆತ ಅವರನ್ನ ತಲೆತಿರುಗಿ ಬೀಳಿಸುವಷ್ಟು ಕೆಪಾಸಿಟಿ ಇದೆಯಾ ಅಥವಾ ಮಾಮೂಲು ಒಂದು ಹೊಡೆತವೋ ಎನ್ನುವುದನ್ನ ತೀರ್ಮಾನ ಮಾಡಬೇಕು. ಅಂದ್ರೆ ಇನ್ನು ಗೊತ್ತಾಗ್ತದೆ. ನನ್ನ ಲೆಕ್ಕ ಪ್ರಕಾರ ಇವರು ಏನು ಅರುಣ್ ಕುಮಾರ್ ಪುತ್ರ ಇದರ ಈ ಬಾರಿಯ ಒಂದು ಹೋರಾಟದಲ್ಲಿ ಅವರಿಗೆ ಅಷ್ಟೇನು ಯಶಸ್ಸು ಸಿಗ್ಲಿಕ್ಕಿಲ್ಲ. ನಾನು ನೋಡ್ತಾ ಇದ್ದಾಗೆ ಕಳೆದ ಬಾರಿಯ ಒಂದು ವ್ಯಾಖ್ಯಾನ ಹೇಗಿತ್ತಂದ್ರೆ, ಕಳೆದ ಬಾರಿ ಆಕ್ರೋಶ ಇತ್ತು, ಏನು ಬಿಜೆಪಿಯ ಮೇಲೆ ಇತ್ತು. ಹಿಂದುತ್ವದ ಯುವಕರು ಪ್ರವೀಣ್ ನೆಟ್ಟಾರ್ ಏನು ಒಂದು ಕೊಲೆಯ ಬಳಿಕ ಆಕ್ರೋಶ ಇತ್ತು ಒಂದು ಆಡಳಿತದ ಮೇಲೆ. ಬಿಜೆಪಿಯ ಆಡಳಿತದ ಆಕ್ರೋಶ ಕಳೆದ ವಿಧಾನಸಭೆಯಲ್ಲಿ ಸಾಧಾರಣ ಒಂದು ನಿವಾರಣೆ ಆಗಿದೆ. ಅಂದ್ರೆ ಅದಕ್ಕೆ ಪರಿಹಾರ ಕೂಡ ಎಲ್ಲ ರೀತಿಯಿಂದ ಆಗಿದೆ. ಹಾಗಾಗಿ ಈ ಒಂದು ಈಗಿನ ಹೋರಾಟವನ್ನ ಆ ರೀತಿಯಿಂದ ಆ ನೆಲೆಯಲ್ಲಿ ವಿಶ್ಲೇಷಿಸಲಿಕ್ಕೆ ಸಾಧ್ಯ ಇಲ್ಲ. ಓಕೆ. ಈಗ ಈ ಒಂದು ನಡೆಯಲ್ಲಿ ಅಂದ್ರೆ ತಮ್ಮ ಈಗ ಪುತ್ತಿಲ ಅವರು ನೇರವಾಗಿ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಹಾಗಿದ್ದಾಗ ತಾವು ಹೇಳ್ತಾ ಇರುವಂತದ್ದು ಈ ರೀತಿ ಸ್ಪರ್ಧೆ ಘೋಷಣೆ ಮಾಡಿದ್ರಿಂದ ಸ್ವಲ್ಪ ಡ್ಯಾಮೇಜ್ ಆಗ್ಬಹುದು ಬಿಜೆಪಿಗೆ, ಆದ್ರೆ ಸೋಲುವಂತ ಪರಿಸ್ಥಿತಿ ಇಲ್ಲ ಅಂತ ಹೇಳ್ತೀರಿ ತಾವು. ಆದ್ರೆ ಕೆಲವು ವ್ಯಾಖ್ಯಾನಗಳನ್ನ ನಾವುಗಳು ನೋಡಿದಾಗ ತಾವು ಮತ್ತೊಂದು ಹೇಳ್ತೀರಿ. ಯಾವ ರೀತಿ ಅಂತ ಬಂದಾಗ ಸರ್, ಈಗ ಅರುಣ್ ಕುಮಾರ್ ಪುತ್ತಿಲ ಅವರು ಈ ರೀತಿ ಸ್ಪರ್ಧೆ ಮಾಡ್ತಾರೆ ಅಂತ ಬಂದಾಗ ಬಿಜೆಪಿ ಇದನ್ನ ಗಮನಿಸಿದಾಗ ಏನಾದರೂ ಅರುಣ್ ಕುಮಾರ್ ಪುತ್ತಿಲ ಅವರನ್ನ ಹಿಂದೆ ಸರಿಯುವಂತಹ ಕೆಲಸಗಳು ಕೂಡ ಇನ್ನು ಮುಂದಕ್ಕೆ ಆಗ್ಬಹುದು ಅನ್ನುವಂಥದ್ದು ತಮ್ಮ ಒಂದು ವ್ಯಾಖ್ಯಾನ, ಬಹುಶಃ ತಮ್ಮ ಮಾತಿನಲ್ಲಿ ಅಲ್ವಾ? ಹೌದು. ಅಂದ್ರೆ ಆ ರೀತಿ ಅವರನ್ನ ಹಿಂದಕ್ಕೆ ಸರಿಸುವಂತ ಅಂದ್ರೆ ಈ ಒಂದು ಇದುವರೆಗಿನ ಮಾತುಕತೆ, ಸಂಧಾನ, ವಿಚಾರ ಇದು ಎರಡು ಕಡೆಯ ಒಂದು ಇದು ಏನು ಒಂದು ಸರಿಯಾದ ಒಂದು ರೀತಿಯಲ್ಲಿ ಆಗ್ಲಿಲ್ಲ. ಅಂದ್ರೆ ಇವರು ಸಂಧಾನಕ್ಕೆ ಒಂದು ಕಡೆ ಮಾಡ್ತಾ ಒಂದು ಕಡೆ ಇವರ ಒಂದು ಹೋರಾಟಗಳನ್ನು ಮುಂದುವರಿಸಿಕೊಂಡು ಬಂದು ರಾಷ್ಟ್ರೀಯ ಪಕ್ಷ ಬಿಜೆಪಿಗೂ ಕೂಡ ಆ ರೀತಿಯಾದಂತ ಒಂದು ಏನು ಬರ್ಬೇಕು ಅಂದ್ರೆ ನಿಶ್ಚಿತವಾಗಿ ಬರ್ಬೇಕು. ನಂತರ ಸ್ಥಾನಮಾನದ ವ್ಯವಸ್ಥೆ ಏನ್ ಮಾಡ್ತೇವೆ ಅನ್ನುವಂಥದ್ದು ಬಿಜೆಪಿಯ ರಾಷ್ಟ್ರೀಯ ಪಕ್ಷದ ನಿಲುವು. ಆದ್ರೆ ಈ ಹಿಂದೆ ಮಾಡಿದಂತ ಅನುಭವ ಪೆಟ್ಟು ತಿಂದಂತಹ ಅರುಣ್ ಕುಮಾರ್ ಪುತ್ತಿಲ ಕೊಟ್ಟ ಮೇಲೆ ನಾವು ಅದರ ಹೋರಾಟವನ್ನು ನಿಲ್ಲಿಸ್ತೇನೆ ಅಂತ ಹೇಳಿದ್ರು. ಹೀಗಾಗಿ ಇಂತ ಒಂದು ಗೊಂದಲಗಳು ಉಂಟಾಗಿದೆ. ಮತ್ತೆ ಬಿಜೆಪಿಗೆ ಏನು ಹಿರಿಯ ಇದೆ ಅಂತ ಹೇಳಿದ್ರೆ, ಮೋದಿ ಅಂತ ಹಿಂದುತ್ವ ಹೋರಾಟಗಾರನ ಎದುರು ಯಾವ ಹೋರಾಟಗಾರ ನಿಂತರೂ ಕೂಡ ಮತಗಳಾಗಿ ಪರಿವರ್ತನೆ ಆಗ್ಲಿಕ್ಕಿಲ್ಲ ಅನ್ನುವಂತಹ ಒಂದು ಧೈರ್ಯ ಇದೆ. ಮತ್ತೆ ಯಾರೇ ನಿಂತರೂ ಕೂಡ ಬಿಜೆಪಿಗೆ ಇಲ್ಲಿ ಮತ ಸಿಗ್ತದೆ. ಯಾಕಂದ್ರೆ ಕಳೆದ ಬಾರಿ 2,74,000 ಮತಗಳಲ್ಲಿ ಒಂದು 50-60,000 ಮತಗಳನ್ನು ಹಿಂದುತ್ವದವರು ಪಡೆದುಕೊಂಡ್ರು ಕೂಡ ಇವರಿಗೆ ಇನ್ನು ಒಂದು 1.5 ಲಕ್ಷಕ್ಕಿಂತಲೂ ಹೆಚ್ಚು, 2 ಲಕ್ಷ, ಹತ್ರ 2 ಲಕ್ಷದವರೆಗೂ ಮತಗಳು ಇವರ ಜೋಡಿಗೆ ಇದೆ. ಅದು ಈ ಬಾರಿ ಅಂತೂ ರಾಮ ಮಂದಿರ ಇತ್ಯಾದಿ ಅನೇಕ ಪಾಸಿಟಿವ್ ಸಕಾರಾತ್ಮಕವಾದಂತಹ ಒಂದು ವಿಚಾರ ಬಿಜೆಪಿಯ ಬತ್ತಳಿಕೆಯಲ್ಲಿ ಇರುವುದರಿಂದ ಸೋಲಂತೂ ಆಗ್ಲಿಕ್ಕಿಲ್ಲ. ಆದ್ರೆ ಸಣ್ಣ ಮಟ್ಟದ ಒಂದು ಹಿನ್ನಡೆ ಅಂದ್ರೆ ಮತಗಳ ಹಿನ್ನಡೆ ಆಗ್ಬಹುದು ಎನ್ನುವಂತ ವಿಶ್ವಾಸ ಇರುವುದರಿಂದ. ಮತ್ತೊಂದು ನಳಿನ್ ಕುಮಾರ್ ಕಟೀಲ್ ಬಗ್ಗೆ ಹಿರಿಯ RSS ನವರು, ಬಿಜೆಪಿಯ ಉನ್ನತ ನಾಯಕರುಗಳು ಕೇಂದ್ರದಲ್ಲಿ ಒಲವಿದೆ. ಮತ್ತೆ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ. ಮತ್ತೆ ಕಳೆದ ಅವರ ಗ್ರಾಫ್ ಕೂಡ ಚೆನ್ನಾಗಿದೆ ಅವರ ರಾಜಕೀಯ ಲೆಕ್ಕಾಚಾರದಲ್ಲಿ. ಹಾಗಾಗಿ ಅವರನ್ನು ಬಿಟ್ಟು ಕೊಡುವಂತ ಪ್ರಶ್ನೆ ಅವರಿಲ್ಲ. ಆದ್ರೆ ಇತ್ತೀಚಿನ RSS ನ ಯುವ ನಾಯಕರುಗಳು ಅಥವಾ ಯುವ ಮುಖಗಳು ಒಂದು ಹೊಸತಾದಂತ ಒಂದು ಸಕಾರಾತ್ಮಕವಾದಂತಹ ಮುಖ, ಹೊಸ ಮುಖ,
ಹೊಸಬರಿಗೆ ಅಧಿಕಾರ ನೀಡಿದ್ರೆ ಹೇಗಿರ್ತದೆ ಅನ್ನುವಂತ ಚಿಂತನೆ ಕೂಡ ಅವರಲ್ಲಿದೆ. ಹಾಗಾಗಿ ಈ ರೀತಿಯಾದಂತ ಒಂದು ಭಿನ್ನಮತೀಯ ಒಂದು ಶಬ್ದಗಳು ಬಂದಾಗ ಅಥವಾ ಈ ತರ ಇಂಡಿಪೆಂಡೆಂಟ್ ಆಗಿ ನಿಲ್ತೇನೆ ಅಂತ ಬಂದಾಗ ಹೊಸ ಮುಖಗಳನ್ನ ಪರಿಚಯಿಸಲಿಕ್ಕೆ ಇದು ಕೂಡ ಒಂದು ಹೇಳಲಿಕ್ಕೆ ಮೇಲ್ಗಡೆ ಕೇಂದ್ರಕ್ಕೆ ಮುಟ್ಟಿಸ್ಲಿಕ್ಕೆ ಇದೊಂದು ಕಾರಣ ಆಗ್ಬೋದು ಅಂತ ಅವರಲ್ಲೂ ಇದೆ. ಓಕೆ ಓಕೆ, ಇದು ಡೈರೆಕ್ಟ್ಲಿ ಲೀಡ್ಸ್ ಟು ಹೊಸ ಕ್ಯಾಂಡಿಡೇಟ್ ಅಂತ ಹೇಳ್ತೀರಿ ತಾವು? ಅಂದ್ರೆ ಈ ರೀತಿಯ ಒಂದು ಘೋಷಣೆಗಳು, ಪಕ್ಷೇತರರ ಘೋಷಣೆಗಳಿಂದ ಈ ರೀತಿಯ ಹೊಸದಾದಂತಹ ಕ್ಯಾಂಡಿಡೇಟ್ಗಳ ಏನು ಘೋಷಣೆಗಳು, ಆ ಕಡೆ ಸತೀಶ್ ರತ್ಕಲ್, ಈ ಕಡೆ ಅರುಣ್ ಕುಮಾರ್ ಪುತ್ತಿಲ್ ಅವರೆಲ್ಲ ತಮ್ಮ ಇದನ್ನ ಓಪನ್ ಆಗಿ ಬಹಿರಂಗವಾಗಿ ದೊಡ್ಡ ಸಭೆ ಮಾಡೋದ್ರ ಮೂಲಕ ತೋರ್ಪಡಿಸುವುದರಿಂದ ಇದೊಂದು ಅಭ್ಯರ್ಥಿ ಬದಲಾವಣೆಗೆ ಸಂದೇಶ ನೀಡಬಹುದು ಎನ್ನುವಂಥದ್ದು ಕೆಲವೊಂದು ಅವರ ಬಿಜೆಪಿ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳ ಜೊತೆಯಲ್ಲಿ ಬಿಜೆಪಿಯ ಕೆಲವೊಂದು, ಬಿಜೆಪಿ ಅಲ್ಲ ಸಂಘ ಪರಿವಾರದವರ ಕೆಲವೊಂದು ಹೊಸ ಯುವ ನಾಯಕರ ಒಂದು ಚಿಂತನೆ ಆಗಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಅಂದ್ರೆ ಆ ರೀತಿ ಮಾಡೋದ್ರಲ್ಲೂ ತಪ್ಪಿಲ್ಲ, ಯಾಕಂದ್ರೆ ಹೇಗೂ ಗೆಲ್ತದಂತಾದ್ರೆ ಒಂದು ಹೊಸ ಮುಖಕ್ಕೆ ಟಿಕೆಟ್ ಕೊಟ್ಟು ನೋಡುವಂತ ಅವ್ರದ್ದು ಒಂದು ಚಿಂತನೆ ಇರ್ಬೋದು. ಓಕೆ ಓಕೆ ಓಕೆ, ಈ ಸಂದರ್ಭ ಸರ್ ಆಲ್ಮೋಸ್ಟ್ ಅರುಣ್ ಪುತ್ತಿಲ್ ಅವರಿಗೆ ಬಿಜೆಪಿಯ ಬಾಗಿಲು ಬಂದಾಗಿದೆ ಅಂತ ಹೇಳ್ತೀರಾ ಹಾಗಾದ್ರೆ ಈ ಸಂದರ್ಭ ಈ ಘೋಷಣೆಗಳು? ಈ ರಾಜಕೀಯದಲ್ಲಿ ಯಾವತ್ತೂ ಕೂಡ ಬಾಗಿಲು ಬಂದು ಅಂತ ಹೇಳುವ ಪ್ರಶ್ನೆ ಇಲ್ಲ. ಕರೆಕ್ಟ್. ಆದ್ರೆ ಯಾಕೆ ಬಾಗಿಲು ಬಾಗಿಲು ಸಣ್ಣದಿರ್ಬೋದು, ಸ್ವಲ್ಪ ಬಗ್ಗಿ ತಗ್ಗಿ ಸಪುರ ಮಾಡ್ಕೊಂಡು ಒಳಗೆ ಹೋಗ್ಬೇಕಷ್ಟೇ. ಅರುಣ್ ಕುಮಾರ್ ಪುತ್ತಿಲ್ ಅವರು ಅವರ ಜೊತೆ ದೊಡ್ಡದಾದ ಬಳಗ ಇರುವುದರಿಂದ ಅದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಈಗ. ಓಕೆ ಓಕೆ, ಜೊತೆಗೆ ಈ ಲೋಕಸಭೆಯಲ್ಲಿ ನಳಿನ್ ಕುಮಾರ್ ವರ್ಸಸ್ ಪುತ್ತಿಲ ನಾವು ನೋಡ್ಬೋದಾ, ಅಥವಾ ಪುತ್ತಿಲ ವರ್ಸಸ್ ಇನ್ಯಾರನ್ನಾದ್ರೂ ನೋಡ್ಬೋದಾ? ಅಥವಾ ಇಲ್ಲ ನನಗೆ ಈಗಿನವರೆಗಿನ ನನಗೆ ಸಿಕ್ಕ ಮಾಹಿತಿ ಪ್ರಕಾರ ನಳಿನ್ ಕುಮಾರ್ ಕಟೀಲ್ ಅವರನ್ನೇ ಅಭ್ಯರ್ಥಿಯನ್ನಾಗಿ ಅಲ್ಲಿ ಮೇಲ್ಗಡೆಯವರು ನಿಶ್ಚಯ ಒಂದು ಮಾಡಿರುವಂತಹ ಒಂದು ಸಂದೇಶ ಸೂಚನೆ ಹೊರ ಬಂದಿರೋದ್ರಿಂದ ಈಗ ಈ ರೀತಿಯಾದಂತಹ ಒಂದು ಪಕ್ಷೇತರರಾಗಿ ನಿಲ್ಲುವಂತಹ ಒಂದು ಘೋಷಣೆಗಳು ಹೊರಬೀಳ್ತಾ ಇದೆ. ಅವರೇ ನಳಿನ್ ಕುಮಾರ್ ಕಟೀಲ್ ಅಭ್ಯರ್ಥಿ ಆಗುವುದು ಖಚಿತ ಎಲ್ಲ ಸಾಧ್ಯತೆಗಳ ನಿಟ್ಟಿನಿಂದಾಗಿ ಈ ರೀತಿಯಾದಂತ ಒಂದು ಇಲ್ಲಿ ಸದ್ದುಗಳು ಬರ್ತಾ ಇದೆ. ಈ ರೀತಿಯಾದಂತ ಒಂದು ಬದಲಾವಣೆಗಳು ಅಥವಾ ಒಂದು ಪಲ್ಲಟಗಳು ಇಲ್ಲಿ ಕಾಣ್ತಾ ಇದೆ ನನಗೆ, ಆ ರೀತಿ ಅನಿಸ್ತಾ ಇದೆ. ಓಕೆ, ದೆನ್ ವಾಟ್ ಅಬೌಟ್ ಉಳಿದಂತಹ ಒಂದು ಟಿಕೆಟ್ ರೇಸ್ ನಲ್ಲಿ ಇರುವಂತಹ ಒಂದು ಏನು ಹಿಂದೂ ಮುಖಂಡರು ಸತೀಶ್ ರತ್ಕಲ್ ಅವರು, ಜೊತೆಗೆ ಬ್ರಿಜೇಶ್ ಚೌಟ ಅವರು, ಮಹೇಶ್ ವಿಕ್ರಮ್ ಹೆಗ್ಡೆ ಅವರು, ದೊಡ್ಡ ಪಟ್ಟಿ ಇದೆ, ಅರುಣ್ ಶ್ಯಾಮ್ ಅವರ ಹೆಸರು ಕೂಡ. ಸೊ ಹಾಗಿದ್ದಾಗ ಏನ್ ಕತೆ ಮತ್ತೆ? ಬ್ರಿಜೇಶ್ ಚೌಟ ಇರ್ಬೋದು, ಅರುಣ್ ಶ್ಯಾಮ್. ಬ್ರಿಜೇಶ್ ಚೌಟ ಅವರು ಒಂದು ಯಾವುದೇ ಸಮಯದಲ್ಲೂ ಯಾವುದೇ ಕಾಲಕ್ಕೂ ಯಾವುದೇ ರೀತಿಯಲ್ಲೂ ಒಂದು ಪರ್ಯಾಯಕ್ಕೆ ಬದಲಿ ಹೇಳಿದ್ರೆ ತಕ್ಷಣ ಇವರ ಬ್ರಿಜೇಶ್ ಚೌಟ ಅವರ ಹೆಸರನ್ನ ಏನು ಸೂಚನೆ ಮಾಡೋದ್ರಲ್ಲಿ ಯಾವ ಇದಿಲ್ಲ. ಆದ್ರೆ ಬದಲಿ ಆಗುವಂತಹ ಬದಲಿ ಆದ್ರೆ ಏನು ವೈಶಿಷ್ಟ್ಯ ಇರ್ತದೆ ಸಪರೇಟ್ ಆಗಿ, ಅಂದ್ರೆ ಬದಲಿ ಆದ್ರೆ ಏನು ಅಷ್ಟು ಲಾಭ ಏನು ಬರುವಂತದ್ದು ಬಿಜೆಪಿಗೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತದೆ. ಈಗ ಅರುಣ್ ಶ್ಯಾಮ್ ಅವರು ಒಂದು ಅಚ್ಚರಿಯ ಆಯ್ಕೆಗಳಲ್ಲಿ ಒಂದು, ಅಂದ್ರೆ ಅಚ್ಚರಿಯಾದಂತಹ ಆಯ್ಕೆ ಬಂದಾಗ ಅರುಣ್ ಶ್ಯಾಮ್ ಹೆಸರು ಬರ್ಬೋದು. ಅರುಣ್ ಶ್ಯಾಮ್ ಅಂತ ಒಂದು ಏನು ವಿದ್ವತ್ಪೂರ್ಣ ಅಥವಾ ಒಂದು ಜ್ಞಾನ ಇದ್ದವರು ಕೂಡ ಅವರನ್ನ MLC ಅಥವಾ ಆ ರೀತಿಯಾದಂತಹ ಒಂದು ಸ್ಪೆಷಲ್ ಕೋಟಾದಲ್ಲಿ ಅವರನ್ನ ಪರಿಗಣಿಸಬಹುದು, ಅಂದ್ರೆ ಪರಿಗಣಿಸುವ ಸಾಧ್ಯತೆ ಇದೆ. ಮತ್ತೆ ಅಚ್ಚರಿ ಆಯ್ಕೆಯಾಗಿ ಇವರನ್ನು ಇಲ್ಲಿ ಬಳಸಬಹುದು ವಿನಃ ಅದರ ಹೊರತಾಗಿ ಬ್ರಿಜೇಶ್ ಚೌಟ ಒಂದು ಪರ್ಯಾಯ ಅಭ್ಯರ್ಥಿ, ಒಂದು ಸರಿಯಾದ ಪರ್ಯಾಯ ಅಭ್ಯರ್ಥಿ. ಮತ್ತೆ ಸತೀಶ್ ರತ್ಕಲ್ ಮತ್ತೆ ಅರುಣ್ ಕುಮಾರ್ ಪುತ್ತಿಲ್ ಅವರು ಅವರನ್ನ ಒಪ್ಪಿಕೊಳ್ಳುವುದು ಕಷ್ಟ ಸದ್ಯದ ಪರಿಸ್ಥಿತಿಯಲ್ಲಿ. ಅಂತೂ MP ಕ್ಯಾಂಡಿಡೇಟ್ ಆಗಿ ಅವರನ್ನ ಬಿಜೆಪಿ ಒಪ್ಪಿಕೊಳ್ತದೆ ಎನ್ನುವ ವಿಶ್ವಾಸ ನನಗೆ ಖಂಡಿತ ಇಲ್ಲ. ಅರುಣ್ ಕುಮಾರ್ ಪುತ್ತಿಲ್ ಅವರಿಗೂ ಕೂಡ ಈ ಬಾರಿ ನಿಲ್ಬೇಕಂತ ವಿಶ್ವಾಸ ಇಲ್ಲ. ಅವರಿಗೆ ಗೆಲ್ತೇವೆ ಅನ್ನೋ ವಿಶ್ವಾಸ ಇರ್ಲಿಕ್ಕಿಲ್ಲ. ಆದ್ರೆ ಅವರಿಗೆ ಮಾಡಿದಂತಹ ಒಂದು ವಚನ ಭಂಗವೋ ಅಥವಾ ವಚನ ಭಂಗಗಳು ಇರ್ಬೋದು, ವಚನ ದ್ರೋಹವೋ, ಅದನ್ನ ಆಕ್ರೋಶದಿಂದ ಅವರು ಈ ರೀತಿಯಾಗಿ ಪಕ್ಷೇತರರಾಗಿ ನಿಲ್ಲುವಂತ ಘೋಷಣೆಯನ್ನ ಮಾಡಿದ್ದಾರೆ. ಇಲ್ದಿದ್ರೆ ಯಾಕಂತ ಹೇಳಿದ್ರೆ ಅವರಿಗೆ ಏನಿದ್ರು ಭವಿಷ್ಯ ಇರುವಂತದ್ದು ಮುಂದಿನ ಪುತ್ತೂರಿನ ಒಂದು ಬಿಜೆಪಿಯ ಶಾಸಕನಾಗುವಂತ ಬಹುತೇಕ ಒಂದು ಭವಿಷ್ಯ ಇದೆ ಆಕ್ಚುಲಿ. ಅಂದ್ರೆ ಅವರ ಸಂಘಟನೆಯ ಒಂದು ಸಾಮರ್ಥ್ಯವನ್ನ ನೋಡಿದ್ರೆ ಅವರು ಎಲ್ಲಿಯಾದ್ರೂ ಈ ಪಕ್ಷೇತರನಾಗಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ನಿಂತ್ರೆ ಮುಂದಿನ ದಿನಗಳಲ್ಲಿ ಅದು ಕೂಡ ಮರೀಚಿಕೆ ಆಗ್ಬಹುದು ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಮತ್ತೆ ಸತ್ಯಜಿತ್ ಸುರತ್ಕಲ್ ಅವರಿಗೆ ಈ ಸಂದರ್ಭದಲ್ಲಿ ಅವ್ರ ಹಿಂದೆ ಸ್ಥಾನಮಾನಗಳನ್ನ ಕೊಟ್ಟು ಅಥವಾ ಅವರಿಗೆ ಒಂದು ಸಮಾಧಾನ ಪಡಿಸುವಂತ ಕೆಲಸ ಆಗಿದ್ರೆ ಖಂಡಿತ ಅವರು ಪಕ್ಷೇತರರಾಗಿ ಅಥವಾ ಬಿಜೆಪಿಯಲ್ಲಿ ಈ ಸಂದರ್ಭದಲ್ಲಿ ಟಿಕೆಟ್ ಕೇಳುವಂತ ಪರಿಸ್ಥಿತಿಗೆ ಬರ್ತಾ ಇಲ್ಲ. ಅವ್ರದ್ದು ವಿಳಂಬ ಆಗಿದೆ. ಸೊ ಬಿಜೆಪಿಯಲ್ಲಿ ಅಧಿಕೃತವಾಗಿ ಇವರಿಬ್ಬರನ್ನ ಘೋಷಣೆ ಮಾಡುವಂತ ಯಾವುದೇ ಚಾನ್ಸಸ್ ಇಲ್ಲ. ಕೊಟ್ರೆ ಖಂಡಿತ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕೊಡ್ಬೋದು. ಕೊನೆಯ ಕ್ಷಣದಲ್ಲಿ ಅಂತಹ ಒಂದು ದೊಡ್ಡ
ಪವಾಡ ಅಥವಾ ಅಂತ ದೊಡ್ಡ ಏನು ಆರೋಪಗಳು, ಭ್ರಷ್ಟಾಚಾರ ಅಥವಾ ಇನ್ನಿತರ ಏನಾದ್ರೂ ಆರೋಪಗಳು ಬಂದ್ರೆ ಅಥವಾ ಅಂದ್ರೆ ಅಷ್ಟು ಸರಿ ಎನಿಸುವಂತದ್ದು ಅಂತದ್ದು ಯಾವ್ದು ಕಾಣುದಿಲ್ಲ. ಇದ್ರೆ ಮಾತ್ರ ಹೊಸ ಅಭ್ಯರ್ಥಿಯನ್ನ ಆಯ್ಕೆ ಹತ್ರ ಗಮನ ಹರಿಸ್ತಾರೆ ವಿನ ಸದ್ಯಕ್ಕಂತೂ ನಳಿನ್ ಕುಮಾರ್ ಕಟೀಲ್ ಅವರನ್ನು ಮುಂದುವರಿಸ ಕಾಣಿಸ್ತಾ ಇದೆ. ಓಕೆ ಒಂದು ವಿಚಾರ ಕ್ಲಿಯರ್ ಆಗ್ಬೇಕು ಸರ್. ಏನ್ ಗೊತ್ತಾ, ಈಗ ತಾವು ಒಂದು ಮಾತನ್ನ ಹೇಳಿದ್ರಿ, ಎಲ್ಲೋ ಒಂದ್ ಕಡೆ ಈ ಒಂದು ನಡೆಯಿಂದ ಅರುಣ್ ಕುಮಾರ್ ಪುತ್ತಿಲ್ ಅವರಿಗೆ ಇನ್ನು ಮುಂದಕ್ಕೆ ಏನು ಪುತ್ತೂರು ಭಾಗದಲ್ಲಿ MLA ಅಭ್ಯರ್ಥಿ ಆಗ್ಬೋದಿತ್ತು ಅವರಿಗೆ ಬಿಜೆಪಿಯಿಂದ, ಆದ್ರೆ ಈ ಒಂದು ನಡೆಯಿಂದ ಬಹಳಷ್ಟು ಕಷ್ಟ ಇದೆ ಅಂತ ತಾವು ಹೇಳ್ತೀರಿ ಸರ್. ಮುಂದೆ ಮುಂದುವರಿಸಿದ್ರೆ ಓಕೆ ಅಂದ್ರೆ ಈ ರೀತಿಯ ಒಂದು ಬಂಡಾಯ ಇಲ್ಲದೆ ಯಾವತ್ತೂ ಬಂದಾಗ್ಲಿಲ್ಲ, ಎಲೆಕ್ಷನ್ ಇನ್ನು ಘೋಷಣೆ ಆಗ್ಲಿಲ್ಲ, ಈ ರೀತಿಯ ಒಂದು ಬಾಗಿಲು ಇನ್ನೂ ಮುಚ್ಚಿಲ್ಲ. ಆದ್ರೆ ಇದು ಎಲ್ಲಿ ವಿಚಾರಗಳು ಟರ್ನ್ ಆಗುತ್ತೆ ಅಂತ ಬಂದಾಗ, ಪುತ್ತಿಲ ಅವರು ಆಲ್ರೆಡಿ ಅವರ ಪರಿವಾರ ಕೇಳಿದೆ ಅಧ್ಯಕ್ಷ ಸ್ಥಾನ ಕೊಡಿ ಅಥವಾ ಜಿಲ್ಲಾಧ್ಯಕ್ಷ ಸ್ಥಾನ ಅಥವಾ ಪ್ರಧಾನ ಕಾರ್ಯದರ್ಶಿ, ಅಟ್ಲೀಸ್ಟ್ ಕೊನೆಯದಾಗಿ ಅಂದ್ರೆ ನಾವೊಂದು 63,000 ಓಟ್ ತೆಗೆದಿದ್ದೀವಿ, ಹಾಗಿದ್ದಾಗ ಅಟ್ಲೀಸ್ಟ್ ಒಂದು ಪುತ್ತೂರಿನ ಮಂಡಲ ಕೊಡಿ ಅಧ್ಯಕ್ಷ ಸ್ಥಾನ ಅಂತ ಕೇಳಿದಾಗ ಅದನ್ನು ಕೂಡ ಕೊಡ್ಲಿಲ್ಲ ಅಂತ ಬಂದಾಗ, ಇನ್ನು ಮುಂದಕ್ಕೆ ಇವರುಗಳು MLA ಕೊಡ್ತಾರಾ ಅನ್ನುವಂಥ ಅಭ್ಯರ್ಥಿ ಟಿಕೆಟ್ ಕೊಡ್ತಾರಾ ಅನ್ನುವಂಥ ಒಂದು ಏನು ಡೌಟ್ ಇರುವಂತ ಸಹಜ ಅಲ್ವಾ? ಯಾಕಂದ್ರೆ ಇದನ್ನೇ ಕೊಡಲ್ಲ, ಇನ್ನು MLA ಟಿಕೆಟ್ ಕೊಡ್ತಾರೆ ಇನ್ನು ಮುಂದಕ್ಕೆ, ಆವಾಗ್ಲೂ ಕೂಡ ಬರ್ಬೋದು. ಯಾವ ರೀತಿ ಅಂತ ಬಂದಾಗ ಈಗ ಹಿರಿಯರಲ್ಲಿ ಅಂದ್ರೆ ಈ ಭಾಗದ RSS ಮುಖಂಡರು ಜೊತೆಗೆ ಈ ಭಾಗದ ಬಿಜೆಪಿ ನಾಯಕರು ಪುತ್ತಿಲ ಅವರು ಮತ್ತೆ ಬಿಜೆಪಿ ಬರೋದಕ್ಕೆ ಆಕ್ಷೇಪ ಇದೆ. ಅವರು ಆ ರೀತಿ ಆಕ್ಷೇಪವನ್ನು ವ್ಯಕ್ತಪಡಿಸಿದಾಗ ಇನ್ನು ಮುಂದಕ್ಕೆ ಪುತ್ತೂರಲ್ಲಿ ಟಿಕೆಟ್ ಸಿಗ್ಬೋದಾ, ಆ ಮಟ್ಟಿಗೆ ಬಿಜೆಪಿ ನಾಯಕರು ಅಥವಾ ಈ ಭಾಗದ ಸಂಘಟನೆ ಮುಖಂಡರು ಒಪ್ಕೊಳ್ಬಹುದಾ ಪುತ್ತಿಲ ಅವರನ್ನು ಅನ್ನುವಂಥ ಪ್ರಶ್ನೆ. ಹಾಗಿದ್ದಾಗ ಪುತ್ತಿಲ ಅವರ ಈ ನಡೆ, ಈ ನಿಲುವು ಅಲ್ಲ, ಅರುಣ್ ಕುಮಾರ್ ಪುತ್ತಿಲ್ ಅವರನ್ನ ಬಿಜೆಪಿ ಟಿಕೆಟ್ ಕೊಡುವುದಾಗಿ ಪುತ್ತೂರು ಕ್ಷೇತ್ರ ಮುಂದಿನ ಬಾರಿ ಘೋಷಣೆ ಮಾಡಿದ್ರೆ ಬಿಜೆಪಿಯ ನಿಜವಾದ ನೈಜ ಬಿಜೆಪಿ ಅವರು ಯಾರು ಕೂಡ ಏನು ಆ ಸಂದರ್ಭದಲ್ಲಿ ಆಕ್ಷೇಪ ಮಾಡ್ಲಿಕ್ಕಿಲ್ಲ. ಅಂದ್ರೆ ಆಕ್ರೋಶಗಳು ಇರ್ಬೋದು, ಟಿಕೆಟ್ ಕೊಟ್ಟಾದ್ಮೇಲೆ ಅಥವಾ ಘೋಷಣೆ ಮಾಡಿದ್ಮೇಲೆ ಆರೋಪ ಏನು ಅದನ್ನ ವಿರೋಧಿಸಿ ಬರ್ಲಿಕ್ಕಿಲ್ಲ. ಯಾಕಂದ್ರೆ ಅವ್ರು ಎಷ್ಟಂದ್ರು ನಿಷ್ಠಾವಂತರು ಬಿಜೆಪಿಯಲ್ಲೇ ಇದ್ದವರು ಹಿಂದೆಯೂ, ಹಾಗಾಗಿ ನಿಷ್ಠಾವಂತರದ್ದು ಗುಣಗಾಟ ಸಿಟ್ಟು ಒಂದ್ ಸ್ವಲ್ಪ ಇರ್ಬೋದು. ಬಿಜೆಪಿ ಕೊಟ್ರೆ ಅದನ್ನ ವಿರೋಧ ಬರುವಂತದ್ದು ಖಂಡಿತ ಅಂದ್ರೆ ಬರೋದು ಅಷ್ಟೇನು ಸಾಧ್ಯತೆಗಳಿಲ್ಲ. ಮತ್ತೆ ಮತದಾರರುಗಳು ಕೂಡ ಹೆಚ್ಚಿನ ಬಹುತೇಕ ಮತದಾರರನ್ನ ಇವರು ಆವರಿಸಿಕೊಂಡಿರುವುದರಿಂದ ಅರುಣ್ ಕುಮಾರ್ ಪುತ್ತಿಲ್ ಬಿಜೆಪಿಯ ಒಂದು ಮತದಾರರ ದೊಡ್ಡ ಸಮೂಹವನ್ನೇ, ಹಾಗೆ ಸಮಸ್ಯೆ ಆಗ್ಲಿಕ್ಕಿಲ್ಲ. ಆದ್ರೆ ಅರುಣ್ ಕುಮಾರ್ ಪುತ್ತಿಲ್ ಅವರ ಈ ಒಂದು ಏನು ನಡೆಯಿಂದ ಅವರದು ಯಾವತ್ತೂ ಕೂಡ ಹೋರಾಟದ ದೃಷ್ಟಿಕೋನ ನಾನು ನೋಡಿದಾಗ ಜಗದೀಶ್ ಶೆಟ್ಟರ್ ಅವರಾಗೆ ಚಾಣಾಕ್ಷ ರಾಜಕಾರಣವೋ ಅಥವಾ ಕೊನೆ ಒಂದು ಆ ರೀತಿಯಾಗಿ ಆಗ್ಲಿಲ್ಲ. ಅವ್ರದ್ದು ಏನಿದ್ರು ಹೋರಾಟ, ಸವಾಲು, 3 ದಿನಗಳಲ್ಲಿ ಉತ್ತರ ಕೊಡಿ ಅಂದ್ರೆ ಆ ರೀತಿಯಾದಂತ ಒಂದು ರಾಜಕೀಯ ಹೋರಾಟ ಆದ್ರಿಂದ ಆ ರಾಜಕೀಯ ಏನು ಓಪನ್ ಸವಾಲುಗಳಿಗೆ ಆ ರೀತಿಯಾಗಿ ಏನು ರಾಜಕೀಯ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷವು ಮಂಡಿಸಿದ್ರೆ ಅದು ಬೇರೆ ಸಂದೇಶವನ್ನ ರವಾನಿಸ್ತದೆ. ಸೊ ಅದೆಲ್ಲವನ್ನ ಇವರು ಒಂದು ಹೆಚ್ಚು ಮತ್ತೆ ಮುಂದೆ ಹೋಗಿದ್ದಾರೆ. ಇದು ಕಳೆದ ಬಾರಿಯ ಒಂದು ಪುತ್ತೂರಿನಲ್ಲಿ ಆದಂತಹ ಒಂದು ಏನು ವೇಗದ ನಡೆ ಅಂದ್ರೆ ಒಂದು ಇದರಿಂದ ಹೀಗೆ ಮುಂದುವರೆದ್ರೆ ಖಂಡಿತ ಅರುಣ್ ಕುಮಾರ್ ಪುತ್ತಿಲ್ ಅವರಿಗೆ ಏನು ದೊಡ್ಡ ಲಾಭ ಆಗ್ಲಿಕ್ಕಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅಂದ್ರೆ ಲೋಕಸಭೆಯಲ್ಲಿ ಆ ವಿಧಾನಸಭೆಯಲ್ಲಿ ಅಷ್ಟು 66ಕ್ಕಿಂತಲೂ ಹೆಚ್ಚು ಮತಗಳನ್ನು ಪಡೆದ್ರೂ ಕೂಡ ಈ ಬಿಜೆಪಿಯವರು ಈ ರೀತಿಯಾಗಿ ಅಂದ್ರೆ ಇನ್ನು ವಿಳಂಬ ಮಾಡುತ್ತಿರುವುದರಿಂದ ಇನ್ನು ಲೋಕಸಭೆಯಲ್ಲಿ ನಿಂತ್ರೆ ಮತ್ತೆ ಎಲ್ಲ ದಾರಿಗಳು ಮುಚ್ಚಿದಾಗ ಆಗ್ತದೆ. ಅಂದ್ರೆ ಅವರಿಗೆ ಬೆಳಿಲಿಕ್ಕೆ ಬಿಜೆಪಿಯಲ್ಲಿ ಬೆಳಿಲಿಕ್ಕೆ ಹೊರಗಡೆಯಿಂದ ಬೆಳಿಬಹುದು ಅವರು ಇನ್ನು. ಓಕೆ ಸರಿ. ಹಾಗಾದ್ರೆ ಇಂತಹ ಹಿಂದೂ ನಾಯಕರ ಕತೆ ಏನು ಹಾಗಾದ್ರೆ, ಒಂದ್ ಕಡೆ ಸತೀತ್ ಅವರು ಜೊತೆಗೆ ಪುತ್ತಿಲ ಅವರು ಕೆಲಸ ಮಾಡ್ತಾರೆ ಸಂಘಟನೆಗೋಸ್ಕರ, ಪಕ್ಷಕ್ಕೋಸ್ಕರ, ಆದ್ರೆ ತದನಂತರ ಅವರುಗಳಿಗೆ ಈ ರೀತಿ ಟಿಕೆಟ್ ಇಲ್ಲ ಅಂತ ಬಂದಾಗ ಅಥವಾ ಈ ರೀತಿ ಒಂದು ವ್ಯವಸ್ಥೆಗಳು ನನ್ನದೊಂದು ವಿಶ್ಲೇಷಣೆ ಹೇಳಿದೆ. ನೀವು ಹಿಂದೂ ಸಂಘಟನೆ ನಾಯಕರಾಗಿ ಅಥವಾ ಹಿಂದುತ್ವವನ್ನ ಬೆಳೆಸಬೇಕು, ಹಿಂದುತ್ವವನ್ನ ಮಾಡ್ಬೇಕು ಅಂತಾದ್ರೆ ಖಂಡಿತ ಹಿಂದುತ್ವವನ್ನ ಬೆಳೆಸಿ ಹೋರಾಟ ನಡೆಸಿ ಕೊನೆಗೆ ಅದರ ಜೊತೆಯಲ್ಲಿ ಆ ಹಿಂದುತ್ವ ನಾಯಕರನ್ನ ಬಿಜೆಪಿ ಸ್ಥಾನಮಾನ ಕೊಟ್ಟು ಈ ರಾಜಕೀಯ ಆಕಾಂಕ್ಷೆ ಹೊರತಾಗಿ ಕೊಟ್ಟು ಗೌರವಿಸಬೇಕಾದದ್ದು ಆ ರಾಜಕೀಯ ನೆಲೆಯಲ್ಲಿ ಬಿಜೆಪಿ ವಿಮರ್ಶೆ ಮಾಡಿಕೊಳ್ಬೇಕಾಗಿದೆ. ಮತ್ತೊಂದು ಈ ಹಿಂದುತ್ವ ನಾಯಕರು ಕೂಡ ಅಷ್ಟೇ, ಹಿಂದುತ್ವ ಇದು ಹೋರಾಟದ ಜೊತೆಯಲ್ಲಿ ನೀವು ರಾಜಕೀಯ ಮಾಡಬೇಕು ಅಥವಾ ರಾಜಕೀಯದಲ್ಲಿ ಏನೋ ಅಧಿಕಾರ ಇದು ಮಾಡ್ಬೇಕು ಅಂತಿದ್ರೆ ಆರಂಭದಿಂದಲೂ ನೀವೊಂದು ಆ ಕಡೆಗೆ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡು ಕೆಲಸ ಮಾಡ್ಬೇಕಾಗ್ತದೆ. ಕೇವಲ ಹಿಂದುತ್ವ ಏನು ಗೋಸಾಗಾಟವನ್ನ ತಡೆಯುವಂತದ್ದು, ಹೊಡೆದಾಟ, ಗಲಾಟೆ, ಪೊಲೀಸ್ ಸ್ಟೇಷನ್ ಅಂತ ಕೇಸ್ ಹಾಕಿಸ್ಕೊಂಡ್ರೆ ನಿಮ್ಮ ಮತ್ತೆ ರಾಜಕೀಯ ಇದು ಭವಿಷ್ಯವು ಮಂಕಾಗುವ ಎಲ್ಲ ಲಕ್ಷಣಗಳು. ಯಾಕಂತಂದ್ರೆ ಒಂದು ಕಾಲದಲ್ಲಿ ಸಾಧ್ಯತೆಗಳಿದ್ದವು, ಬಿಜೆಪಿಯಲ್ಲಿ
ನಾಯಕರು ಕಡಿಮೆ ಇರುವಾಗ, ಅಭ್ಯರ್ಥಿಗಳು ಕಮ್ಮಿ ಇರುವಾಗ, ಆಗ ತಕ್ಷಣಕ್ಕೆ ಸಿದ್ಧದ ಹೆಸರು, ಸಿದ್ದವರ ಹೆಸರು ಬರ್ಬೋದು. ಆದ್ರೆ ಇತ್ತೀಚೆಗೆ ಅವರು ವೈಟ್ ಕಾಲರ್ ಅಥವಾ ಒಂದು ಒಳ್ಳೆಯ ಮುಖಗಳನ್ನ, ಈ ತೇಜಸ್ವಿ ಸೂರ್ಯಾರಂತವರ ಮುಖಗಳನ್ನ ಅಥವಾ ಪ್ರತಾಪ್ ಸಿಂಹರಂತ ಮುಖಗಳನ್ನ, ಅಂದ್ರೆ ಯುವಕರನ್ನ, ಹುಮ್ಮಸ್ನವರನ್ನ, ಒಂದು ಏನು ಕೇಸ್ಗಳಿಲ್ಲದೆ ಸ್ವಚ್ಛ, ಒಂದ್ ಸ್ವಲ್ಪ ಕಲ್ತು ಒಳ್ಳೆ ರೀತಿಯಲ್ಲಿ ಇರುವಂತ, ಅಂದ್ರೆ ಆ ಲೆಕ್ಕದಲ್ಲಿ ಒಳ್ಳೆ ರೀತಿ ವೈಟ್ ಕಲರ್ ಇರುವಂತವರನ್ನೇ ಆಯ್ಕೆ ಮಾಡುವುದರಿಂದ, ಅವರ ಗಮನ ಆ ಕಡೆ ಇರುವುದರಿಂದ, ಇನ್ನು ಮುಂದಿನ ದಿನಗಳಲ್ಲಿ ಹಿಂದುತ್ವ ಹೋರಾಟಗಾರರು ಕೂಡ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಅವರು ತಿಳ್ಕೊಳ್ಬೇಕು. ಒಂದು ಹಿಂದುತ್ವಕ್ಕಾಗಿಯೇ ಹೋರಾಟ, ಮತ್ತೆ ಅದರ ಮೂಲಕ ಒಂದು ಗೌರವ ಸ್ಥಾನಮಾನ, ಅಥವಾ ಇನ್ನೊಂದು ಹಿಂದುತ್ವ ಹೋರಾಟದ ಜೊತೆಗೆ ರಾಜಕೀಯದ ಆಕಾಂಕ್ಷೆ. ಈಗ ನರೇಂದ್ರ ಮೋದಿ ಅವರು ಕೂಡ ಹಾಗೆ, ಅವರು ಹಿಂದುತ್ವದ RSS ಜೊತೆಯಲ್ಲಿ ಇಟ್ಕೊಂಡೇ ರಾಜಕೀಯದ ವಿಂಗ್ ಗಳನ್ನ ನೋಡ್ಕೊಂಡು ಪಂಜಾಬ್ ಆ ಭಾಗದಲ್ಲಿ, ಭಾರತದ ಆ ಭಾಗದಲ್ಲಿ ಅವರು ರಾಜಕೀಯದ ಒಂದು ಇದನ್ನ ಇಟ್ಕೊಂಡೇ ಏನು ಬೆಳವಣಿಗೆ ಆಗ್ತಾ ಹೋದ್ರು. ಮತ್ತೆ ಕೊನೆಗೆ ಒಂದ್ಸರಿ ಅವರನ್ನ ನೇರವಾಗಿ ಏನು RSS ನಿಂದಲೇ ಅವರಿಗೆ ಮುಖ್ಯಮಂತ್ರಿ ಆಗುವಂತ ಇದು ಅದೃಷ್ಟವು ಬಂತು. ಅಂದ್ರೆ ಆ ರೀತಿ ಅದೃಷ್ಟಗಳು ಇನ್ನೂ ಕಷ್ಟ. ಆದ್ರೆ ಈಗಲೇ ಇವರು ಆಲೋಚನೆ ಮಾಡಬೇಕು. ಅಂದ್ರೆ ಹಿಂದುತ್ವ ಹೋರಾಟಗಾರರು ರಾಜಕೀಯವನ್ನ ಸೇರ್ಬೇಕಾದ್ರೆ ಕೇವಲ ಹಿಂದುತ್ವ ಒಂದು ಸಾಧ್ಯ ದಾರಿಯಲ್ಲ, ಹಿಂದುತ್ವದ ಜೊತೆಗೆ ರಾಜಕೀಯದ ಒಂದು ವಿಂಗನ್ನ, ಅವರ ಆ ದಾರಿಯನ್ನ ಮುಕ್ತವಾಗಿ ಇಟ್ಕೊಂಡ್ರೆ ಮಾತ್ರ ಏನಾದ್ರೂ ಒಳ್ಳೆಯ ಏನು ಶಾಸಕ ಸ್ಥಾನವೋ, MLCಯೋ, ಈ ರೀತಿಯಾದಂತಹ ಸ್ಥಾನಮಾನಗಳು ಸಿಗ್ಬೋದು. ಓಕೆ ಈಗ ಹಾಗಿದ್ದಾಗ ಮತ್ತೆ ಬಿಜೆಪಿಗೆ ಸಿಂಹ ಸ್ವಪ್ನವಾಗ್ತಾ ಇರುವಂತದ್ದು ಡೌಟ್ ಅಂತ ಹೇಳ್ತೀರಿ. ಪುತಿಲ್ ಅವರ ಅಲ್ಲ, ಕಳೆದ ಬಾರಿಯಷ್ಟು ಬೆಂಕಿ ಇಲ್ಲ, ಕಳೆದ ಬಾರಿಯಷ್ಟು ಗಾಳಿಯೂ ಇಲ್ಲ, ಕಿಚ್ಚು ಇದೆ. ಕಿಚ್ಚು ಅದು ಎಷ್ಟು ಕಳೆದ ಬಾರಿಯಷ್ಟು ವೇಗವಾಗಿ ಹರಡುವ ಸಾಧ್ಯತೆಗಳು ಕಡಿಮೆ ಇದೆ. ಹಾಗೂ ಆ ಬೆಂಕಿ ಕೂಡ ಕಳೆದ ಬಾರಿ ಒಂದು ಆಕ್ರೋಶದ ರೂಪದಲ್ಲಿ ಇತ್ತು. ಈಗ ನನ್ನ ಲೆಕ್ಕದಲ್ಲಿ, ನನ್ನ ಪ್ರಕಾರ ಅರುಣ್ ಕೊಡ್ತೊಡಿತನ್ ಮಾರ, ಆರೆಗೊಂಜಿ ಕೊಡ್ತೊಡಿತನ್ ಮಾರ, ಸತ್ಯಜ್ ದುರತ್ಕಲ್ಗೊಂಜಿ ಕೊಡ್ತೊಡಿತನ್ ಮಾರ, ಆರು ಬೇಲೆ ಮಲ್ತಿದ್ದೇವೆ ಅನ್ನುವಂತ ಒಂದು ಸಿಂಪತಿ, ಅಥವಾ ಅವ್ರ ಮೇಲೆ ಒಂದು ಮಮತೆ, ಸಿಂಪತಿ, ಆ ಒಂದು ವಿಚಾರಗಳಷ್ಟೇ ಉಳಿದುಕೊಂಡಿದೆ. ಹಾಗಾಗಿ ಅದು ಮೋದಿಯ ಮುಖ ನೋಡಿದ್ರೆ ಮರ್ತು ಹೋಗ್ತದೋ ಎನ್ನುವಂತ ಒಂದು ವಿಷಯ ಕೂಡ ಹೌದು. ಮೋದಿ ಅಷ್ಟು ದೊಡ್ಡ ಹಿಂದುತ್ವದ ನಾಯಕನೇ ಎದುರುಗಡೆ ಇರುವಾಗ ಅವರಿಗೆ ನಾವು ಬೆಂಬಲಿಸುವಾಗ ಈ ಸಿಂಪತಿಗಳು, ಈ ಮಮತೆಗಳು ಕಾಣ್ಲಿಕ್ಕಿಲ್ಲ ಅಂತ ನನ್ಗೆ ಅನಿಸುತ್ತೆ. ಅಂದ್ರೆ ಇರ್ತದೆ, ಅವರ ಕಟ್ಟಾ ಬೆಂಬಲಿಗರಂತೂ ಖಂಡಿತ ಆಗ್ತಾರೆ. ಒಂದು 50,000 ಓಟಿಗಂತೂ ಏನ್ ಸಮಸ್ಯೆಗಳಿಲ್ಲ. ಆದರೆ ಇಲ್ಲಿ 50,000 ಅಲ್ಲ, 2,74,000 ಓಟುಗಳು, ಅಷ್ಟು ಓಟುಗಳಿದೆ ಗ್ಯಾಪ್. ಆದ್ರೂ 1 ಲಕ್ಷ ಓಟುಗಳು ಆಚೆ ಮಾಡಿದ್ರು ಪುನಃ 1,75,000 ಓಟುಗಳಿದೆ. ಅದರಲ್ಲೂ 75,000ಕ್ಕೆ 1 ಲಕ್ಷದ ಓಟುಗಳಿದೆ. ಇಷ್ಟೆಲ್ಲಾ ಗಳಿಕೆ ಆದ್ರೂ ಕೂಡ ಅವರನ್ನ ಸೋಲಿಸ್ಲಿಕ್ಕೆ, ಏನು ಬಿಜೆಪಿಯನ್ನ ಸೋಲಿಸ್ಲಿಕ್ಕೆ ಈ ಸಾರಿ ಏನು ಕಾಂಗ್ರೆಸ್ಸಿಗೂ ಕಷ್ಟ ಇದೆ, ಬಿಜೆಪಿಗೂ ಹಿಂದುತ್ವದ ಹೋರಾಟಗಾರರಿಗೆ ಕಷ್ಟ ಇದೆ. ಆದ್ರೆ ಕಾಂಗ್ರೆಸ್ಗೆ ಒಂದು ಆಶಾಭಾವನೆ ಅಂತೂ ಮೂಡುತ್ತದೆ. ಏನೋ ಬಿಜೆಪಿಯ ಹಿಂದುತ್ವದ ಕೋಟೆ ಒಳಗೆ ಕಲ್ಲು ಅಲ್ಗಾಡ್ತಾ ಇದೆ, ಅಲ್ಗಾಡುವಂತಹ ಜಾಗದಿಂದಲೇ ನಾವು ಒಂದು ಹೊಡೆತು ಒಳಗೆ ಹೋಗುವ ಮುರಿದು ಅಂತ ಒಂದು ಆಶಾಭಾವನೆ ಇದೆ. ಮತ್ತೆ ಅವರಿಗೂ ಈ ಒಂದು ಹೋರಾಟಗಳು ಖಂಡಿತ ಕಾಂಗ್ರೆಸ್ಗೆ ಒಂದು ಖುಷಿ ಕೊಡುವಂತ ಒಂದು ವಿಚಾರ ಆಗಿದೆ. ಓಕೆ ಎಸ್ ಸರ್, ಥ್ಯಾಂಕ್ ಯು ಸರ್. ಜಿತೇಂದ್ರ ಕುಂದೇಶ್ ಅವರೇ ನಮ್ಮ ಜೊತೆ ಮಾತಾಡಿದ್ದಕ್ಕೆ, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು. ಎಲ್ಲೋ ಒಂದ್ ಕಡೆ ಇದು ಕಾಂಗ್ರೆಸ್ಸಿಗೆ, ಅಂದ್ರೆ ಪುತ್ತೂರಿನಲ್ಲಿ ಹಿಂದೆ ನಡೆದಿರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿರುವಂತಹ ಒಂದು ರಿಸಲ್ಟ್ ಏನಿತ್ತು, 3ನೇ ಸ್ಥಾನಕ್ಕೆ ಬಿಜೆಪಿ ತಳ್ಳಲ್ಪಡುತ್ತೆ, ಪ್ರಥಮ ಸ್ಥಾನದಲ್ಲಿ ಕಾಂಗ್ರೆಸ್ ಬರುತ್ತೆ, ಜೊತೆಗೆ 2ನೇ ಸ್ಥಾನದಲ್ಲಿ ಪುತ್ತೂರ್ ಅವರು ಬರ್ತಾರೆ. ಮತ್ತೆ ಅದೇ ರೀತಿಯ ಒಂದು ನಂಬರ್ ಗೇಮ್ಗಳು ಆಗುತ್ತಾ ಇಲ್ಲಿ ಅಂತ ಬಂದಾಗ, ಇಲ್ಲ, ಇದು ನರೇಂದ್ರ ಮೋದಿ ಅವರ ಮುಖ ನೋಡಿಕೊಂಡು ವೋಟ್ ಹಾಕುವಂತಹ ಪ್ರಕ್ರಿಯೆ. ಹಾಗಿದ್ದಾಗ ಬಹಳಷ್ಟು ಕಷ್ಟ ಅನ್ನೋದು ಕುಂದೇಶ್ವರ್ ಅವರು ಹೇಳುವಂಥದ್ದು. ಇನ್ನು ಮುಂದಕ್ಕೆ ನಾನು ಜನರ ಅಭಿಪ್ರಾಯ, ಜನರ ಅಭಿಪ್ರಾಯವನ್ನ, ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನು ಹೇಳ್ತಾರೆ, ಯಾಕಂದರೆ ಇದು ಜನರು ಅಂತ ಬಂದಾಗ ಇಲ್ಲಿ ಮತದಾರರ ಪ್ರಭುಗಳೇ ನಿರ್ಣಾಯಕರು, ಅವರ ಜನರು ಅಂತ ಬಂದಾಗ ಜನಾರ್ದನರು, ಅವರ ಅಭಿಪ್ರಾಯ, ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದೇ ಅಂತಿಮವಾಗಿ ನಿರ್ಣಯ ಆಗುವಂಥದ್ದು. ಯಾಕಂದರೆ ಪುತ್ತೂರಿನಲ್ಲೂ ಕೂಡ ನಾವು ಗಮನಿಸಿದ್ದೀವಿ ಏನಾಗಿದೆ ಅನ್ನುವಂಥದ್ದು. ಹಾಗಿದ್ದಾಗ ಅರುಣ್ ಕುಮಾರ್ ಪುತಿಲ್ ಅವರ ಈ ನಡೆಯ ಬಗ್ಗೆ ಜನರು ಏನು ಹೇಳ್ತಾರೆ? ಬಹಳಷ್ಟು ಕರೆಗಳಿವೆ, ಆಗದಿಂದ ಲೈನಲ್ಲಿದ್ದಾರೆ. ಬಹಳಷ್ಟು ಕರೆಗಳ ನಡುವೆ ಪ್ರಥಮ ಕರೆಯನ್ನು ನಾನು ತೆಗೆದುಕೊಳ್ತೀನಿ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರುಲಿಂದ ಸರ್? ನನ್ನ ಹೆಸರು ರಂಜಿತ್ ಪೂಜಾರಿ ಅಂತ, ಪುತ್ತೂರಿಂದ. ರಂಜಿತ್ ಪೂಜಾರಿ, ಎಲ್ಲಿಂದ ಸರ್? ಪುತ್ತೂರಿಂದ. ಎಸ್, ರಂಜಿತ್ ಪೂಜಾರಿ, ನಮಸ್ತೆ ಸರ್. ಮಾತಾಡಿ ಸರ್, ಏನು ಹೇಳ್ತೀರಾ? ಪುತ್ತೂರಿನಲ್ಲಿ ಇದ್ದಂತಹ ಪುತಿಲ್ ಅವರು ಈಗ ಪಕ್ಷೇತರನಾಗಿ ನಿಲ್ತಾ ಇದ್ದಾರೆ. ಎಸ್ ಸರ್, ತಮ್ಮ ಅಭಿಪ್ರಾಯ? ಸರ್, ನನ್ನ ಪ್ರಕಾರ ಅಂತ ಹೇಳಿದ್ರೆ ತುಳುನಾಡಿಗೆ ಒಂದು ವ್ಯಕ್ತಿತ್ವ ಹೇಗೆ ಬೇಕು ಅಂತ ಹೇಳಿದ್ರೆ, ಅದನ್ನು ಎಲ್ಲದಕ್ಕಿಂತ ಹೆಚ್ಚು ಪಡಿಸುವಂತ ವ್ಯಕ್ತಿತ್ವ ಬೇಕು ತುಳುನಾಡನ್ನು. ಎಲ್ಲ ಸರ್ವತೋಮುಖ ಬೆಳವಣಿಗೆ ಕೂಡ ನಮ್ಮ ತುಳುನಾಡಿಗೆ ಬೇಕಾಗಿದೆ. ಅದಕ್ಕೆ ಸೂಟ್ ಆಗುವಂತ ವ್ಯಕ್ತಿ ಅಂದ್ರೆ ನನ್ನ ಪ್ರಕಾರ
ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಸರ್. ಓಕೆ, ಯಾಕಂತ ಹೇಳಿದ್ರೆ ಈಗ ಇಡೀ ದೇಶದ ಎಲ್ಲಾ ಜನರ ಎಲ್ಲ ಹಳ್ಳಿಯಲ್ಲಿ ಎಲ್ಲರ ಕೈಲೂ ಕೂಡ ಒಂದು ಮೊಬೈಲ್ ಅನ್ನುವಂಥದ್ದಿದೆ. ಹಾಗಾಗಿ ನಮ್ಮ ದೇಶದಲ್ಲಿ ಆಗು ಹೋಗುವಂತಹ ಬೆಳವಣಿಗೆಗಳು, ಅಭಿವೃದ್ಧಿಗಳಿರ್ಲಿ, ಇಲ್ದಿದ್ರೆ ಸರ್ಕಾರ ಮಾಡುವಂತ ಲೋಪದೋಷಗಳಿರ್ಲಿ, ಎಲ್ಲವನ್ನ ಜನರಲ್ಲಿಗೆ ಮುಟ್ಟಿಸುವಂತ ಕೆಲಸವನ್ನ ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಪೋಸ್ಟ್ ಕಾರ್ಡ್ ಹಾಗೆ ಟಿವಿ ವಿಕ್ರಮದ ಮುಖಾಂತರ ಅವರು ಜನರಿಗೆ ತಿಳಿಸುವಂತ ಕೆಲಸ ಮಾಡ್ತಿದ್ದಾರೆ. ಅದು ಯಾವುದೇ ಇರ್ಲಿ, ಅದು ಸರಿ ಅಂತ ಹೇಳುದು, ತಪ್ಪು ಅಂತ ಹೇಳುದು, ಅದು ಆ ವ್ಯಕ್ತಿತ್ವ ಅನ್ನೋದು ಎಲ್ಲರ ಹತ್ರ ಕೂಡ ಇರೋದಿಲ್ಲ. ಆ ವ್ಯಕ್ತಿತ್ವ ಅಂತ ಒಂದು ವ್ಯಕ್ತಿತ್ವ ಅಂತ ಹೇಳಿದ್ರೆ ಅದು ಮಹೇಶ್ ವಿಕ್ರಮ್ ಹೆಗ್ಡೆ ಅವರು. ಹಾಗೆ ಅವರ ವ್ಯಕ್ತಿತ್ವವನ್ನು ನೋಡಿ, ಅವರು ಮಾಡಿದ ಕೆಲಸಗಳನ್ನು ನೋಡಿ ಮೋದಿಜಿ ಅವರೇ ಅವರನ್ನು ಟ್ವಿಟರ್ ಅಲ್ಲಿ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರು ಎಂತ ಒಂದು ವ್ಯಕ್ತಿ ಅಂತ ಹೇಳಿ ನಾವು ಅದರಲ್ಲೇ ಗೊತ್ತಾಗುತ್ತೆ ಸರ್. ನಂತರ ಯಾವುದೇ ಒಬ್ಬ ಹಿಂದೂ ಕಾರ್ಯಕರ್ತರ ಹತ್ಯೆ ಆದ್ರೂ ಕೂಡ ಯಾರು ಹೋಗ್ತಾರೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಾನು ಪರ್ಸನಲ್ ಆಗಿ ನಾನು ನೋಡಿದ ಹಾಗೆ ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಅಲ್ಲಿ ಇದ್ದೇ ಇರ್ತಾರೆ. ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವುದಾಗ್ಲಿ, ಇವ್ರ ಕೈಲಾದ ಸಹಾಯ ಮಾಡಿಯೇ ಬರ್ತಾರೆ ಎಲ್ಲಿ ಹೋದ್ರು ಕೂಡ. ಮತ್ತೆ ಎಷ್ಟೋ ಜನ ಬಡವರಿಗೆ ಮನೆ ಕಟ್ಟಿಸಿಕೊಡುವಂತ ಕೆಲಸ ಕೂಡ ಆಗ್ತಿದೆ. ಎಷ್ಟೋ ಜನ ಮಕ್ಕಳಿಗೆ ಆಶಯ ನೀಡುವಂತದ್ದು, ಎಷ್ಟೋ ಜನ ಮಕ್ಕಳನ್ನ ಬೆಳೆಸ್ತಾ ಇದ್ದಾರೆ, ಎಷ್ಟೋ ಜನ ಅವರ ಹೆಸರು ಹೇಳ್ಕೊಂಡು ಊಟ ಮಾಡ್ತಿದ್ದಾರೆ. ಸೊ ಅಂತ ವ್ಯಕ್ತಿತ್ವ ನಮ್ಗೆ ತುಳುನಾಡಿಗೆ ಒಂದು ಲೀಡರ್ಶಿಪ್ ಆಗಿ ಬೇಕು. ನಾವು ಅಂತ ಒಬ್ರು ನಾಯಕರಾಗಬೇಕು ಅಂತ ಹೇಳಿದ್ರೆ ಅದು ಹಿ ಡಿಸರ್ವ್ ಇಟ್ ಸರ್. ತುಳುನಾಡಿಗೆ ಅಂತ ಒಂದು ನಾಯಕತ್ವ ಬೇಕು ಸರ್. ಈಗ ಮಹೇಶ್ ವಿಕ್ರಮ್ ಹೆಗ್ಡೆ ಅವರಿಗೆ ಟಿಕೆಟ್ ಸಿಗ್ಬೇಕಾದ ತಾವು ಹೇಳ್ತೀರಿ. ಹಾಗಿದ್ದಾಗ ವಾಟ್ ಅಬೌಟ್ ಈಗ ಪುತ್ತಿಲ ಅವರ ಒಂದು ಬಂಡಾಯದ ಬಗ್ಗೆ ಯಾವ ರೀತಿ ವ್ಯಾಖ್ಯಾನವನ್ನ ಮಾಡ್ತೀರಿ ತಾವು? ಬಂಡಾಯ ಅದ್ರ ಬಗ್ಗೆ ನಾನು ಏನು ಹೇಳಲಿಕ್ಕೂ ಬರುವುದಿಲ್ಲ ಸರ್. ಯಾಕಂತ ಹೇಳಿದ್ರೆ ನಾಯಕತ್ವ ಅಂತ ನನ್ನ ಪ್ರಕಾರ ನಾಯಕತ್ವ ಅಂತ ಬಂದ್ರೆ ನಂಗೆ ಮೊದಲ ಹೆಸರು ಬರೋದು ಮಹೇಶ್ ವಿಕ್ರಮ್ ಹೆಗ್ಡೆ ಅವರು. ಸರಿ, ಈಗ ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಸರ್, ಎಸ್ ಸರ್, ಓಕೆ. ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಯಾಕೆ ಬಿಜೆಪಿನಲ್ಲಿ ಸ್ಪರ್ಧೆ ಮಾಡಬೇಕಾ ಅಥವಾ ಪುತ್ತಿನ ರೀತಿಯಲ್ಲಿ ಈ ರೀತಿ ಪಕ್ಷೇತರನಾಗಿ ಸ್ಪರ್ಧೆ ಮಾಡಬೇಕಾ? ಏನ್ ಹೇಳ್ತೀರಿ ಒಟ್ನಲ್ಲಿ ಆಗಿಲ್ಲ ಅಂತ? ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಯಾವಾಗಲೂ ಒಂದು ಮೋದಿ ಸರ್ಕಾರದ ಪರ ಇರುವವರು. ಯಾವತ್ತು ಅವರ ಸಿದ್ಧಾಂತವನ್ನು ಕೂಡ ಬಿಟ್ಕೊಟ್ಟಿದ್ದಿಲ್ಲ, ಪಕ್ಷವನ್ನು ಕೂಡ ಬಿಟ್ಕೊಟ್ಟ ಒಂದು ಜನ ಅಲ್ಲ ಅವರು. ಹಾಗಾಗಿ ಅವರು ಕಂಟೆಸ್ಟ್ ಮಾಡಿದ್ರೆ ನನ್ನ ಪ್ರಕಾರ ಅವರು ಬಿಜೆಪಿಯಿಂದಲೇ ಕಂಟೆಸ್ಟ್ ಮಾಡಬೇಕು ಕೂಡ. ಬಿಜೆಪಿಯಿಂದಲೇ ಟಿಕೆಟ್ ಸಿಗಬೇಕು ಅಂತ ಹೇಳ್ತೀರಿ. ಅಧಿಕಾರಕ್ಕೆ ಬರಕ್ಕಿಂತ ಮುಂಚೆ ಕೂಡ ದಕ್ಷಿಣ ಕನ್ನಡದ ಬಗ್ಗೆ ಒಂದು ಸರ್ವತೋಮುಖ ಆಲ್ರೌಂಡ್ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾರೆ. ನಾನು ಮೊನ್ನೆಷ್ಟೇ ಅವರದೊಂದು ವಿಡಿಯೋ ನೋಡಿದೆ. ದಕ್ಷಿಣ ಕನ್ನಡವನ್ನು ಒಂದು ಟೂರಿಸಂ ಹಬ್, ನಮಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿರುವ ಬೀಚ್ಗಳು ಯಾವ ಲಕ್ಷದ್ವೀಪಕ್ಕೂ ಮಾಲ್ಡೀವ್ಸಿಗೂ ಕಮ್ಮಿ ಇಲ್ಲ. ಅದನ್ನ ಒಂದು ಡೆವಲಪ್ ಮಾಡಬೇಕು ಅಂತ ಒಂದು ಮೋದಿಜಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ ವಿಡಿಯೋ ಮುಖಾಂತರ. ಅದನ್ನ ನೋಡಿದ್ರೆ ಇಷ್ಟುವರೆಗೆ ಇದ್ದ ನಾಯಕತ್ವಗಳು ಯೋಚನೆ ಮಾಡ್ಲಿಲ್ವಾ ಅಂತ ನಂಗೆ ಆಗ್ತದೆ. ಅಂದ್ರೆ ಈ ಒಂದು ಡೆವಲಪ್ಮೆಂಟ್ ಬಗ್ಗೆ ಇಷ್ಟುವರೆಗೆ ಇದ್ದ ನಾಯಕತ್ವಗಳು ಯೋಚನೆ ಮಾಡ್ಲಿಲ್ವಾ? ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆನೆ ಇವರು ಇಷ್ಟೊಂದು ಒಂದು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಯೋಚನೆ ಮಾಡ್ತಾರೆ, ತುಳುನಾಡಿನ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಖಂಡಿತ ಒಂದು ಸರ್ವತೋಮುಖ ಬೆಳವಣಿಗೆ ಅನ್ನೋದು ತುಳುನಾಡಲ್ಲಿ ಆಗೇ ಆಗುತ್ತೆ. ದಕ್ಷಿಣ ಕನ್ನಡಕ್ಕೆ ಅಂತ ಹೇಳಿದ್ರೆ ಒಂದು ಪರ್ಫೆಕ್ಟ್ ವ್ಯಕ್ತಿತ್ವ ಅಂತ ಹೇಳಿದ್ರೆ, ಪರ್ಫೆಕ್ಟ್ ನಾಯಕತ್ವ ಅಂತ ಹೇಳಿದ್ರೆ ಅದು ಮಹೇಶ್ ವಿಕ್ರಮ್ ಹೆಗ್ಡೆ. ಓಕೆ ಸರ್, ಎಸ್ ಸರ್, ಥ್ಯಾಂಕ್ ಯು ಧನ್ಯವಾದ. ಇದು ತಮ್ಮ ಅಭಿಪ್ರಾಯ. ಎಸ್, ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಏನು ಬಹಳಷ್ಟು ಜನರಿಗೆ ಕೇಳಬೇಕು ಅಥವಾ ಗೊತ್ತಿರಬೇಕು ಅಂತ ಬಂದಾಗ ಎಸ್ ಪತ್ರಕರ್ತರಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ಟಿವಿ ವಿಕ್ರಮ ಅನ್ನುವಂಥ ಮಾಧ್ಯಮ ಇದೆ, ಜೊತೆಗೆ ಪೋಸ್ಟ್ ಕಾರ್ಡ್ ಅನ್ನುವಂಥದ್ದು ಬಹಳಷ್ಟು ಹೆಸರುವಾಸಿಯನ್ನು ಪಡೆದುಕೊಂಡಿರುವಂಥದ್ದು. ಹಾಗಿದ್ದಾಗ ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಅಭ್ಯರ್ಥಿ ಆಗಬೇಕು ಲೋಕಸಭೆಯಿಂದ ಬಿಜೆಪಿಯಿಂದ ಅನ್ನುವಂಥದ್ದು ಅವರ ಅಭಿಮಾನಿಗಳ ಮಾತುಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರುಲಿಂದ ಸರ್? ಸುರೇಶ್ ಶೆಟ್ಟಿ ಅಂತ ಮಂಗಳೂರಿಂದ. ಸುರೇಶ್ ಶೆಟ್ಟಿ ಅವರು ಮಂಗಳೂರಿಂದ. ನಮಸ್ತೆ ಸರ್. ಎಸ್ ಸರ್, ಮಾತಾಡಿ ಸರ್. ಪುತ್ತಿಲ ಅವರ ಸ್ಪರ್ಧೆ ಬಗ್ಗೆ ಏನ್ ಹೇಳ್ತೀರಿ? ಈಗ ವಿಷಯ ಏನಂತ ಹೇಳಿದ್ರೆ, ಪುತ್ತಿಲ ಇವರಿಬ್ಬರ ಜಗಳ ಈಗ ಲಾಭ ಆಗುದಿದ್ರಲ್ಲಿ ಕಾಂಗ್ರೆಸ್ಸಿಗೆ. ಒಂದು ಸೈಡ್ ಇಂದ ಪುತ್ತಿಲದ ಈ ಪರಿವಾರ ಅಂತ ಹೇಳಿ ಇವರು ಇಷ್ಟು ಇದು ಮಾಡಿ ಹೋಗಿ ಮೋದಿ ಹತ್ತಿರ ಸಮೇತ ಹೋಗಿ ಮಾತನಾಡಿ ಬಂದುಕೊಂಡು ಇವರಷ್ಟಿಗೆ ಇರ್ಬೋದಿತ್ತು, ಅವ್ರಿಗೆ ಮುಂದೆ ಸ್ಥಾನಮಾನ ಕೊಡ್ತಾ ಇದ್ರು. ಈಗ ಮತ್ತೊಂದು ದಿಕ್ಕಿನಲ್ಲಿ ನೋಡುದಾದ್ರೆ ನಳಿನ್ ಕುಮಾರ್ ಕಟೀಲ್ಗೆ ಯಾಕೆ 3 ಟರ್ಮ್ ಆಯ್ತಲ್ಲ, ಇನ್ನಿನ್ನು ಅವರಿಗೆ ಯಾಕೆ ಕೊಡುವ? ಇಲ್ಲಿ ಇದ್ದ ಪ್ರಾಜೆಕ್ಟ್ ಈಗ ಸರಿಯ ಕೆಟ್ಟ ಅವರು ಇದು ಮಾಡ್ತಾ ಇದ್ದಾರೆ.
ನೋಡಿ ಕೂಡಿರಿದು ಬ್ರಿಡ್ಜ್ ಇನ್ನೊಂದು 10 ವರ್ಷ ಹೋಗ್ಬೇಕಂತ ಕೂಡೂರು ಬ್ರಿಡ್ಜ್ ಒಂದು ಆಗ್ಲಿಕ್ಕೆ. ಅಲ್ಲಿ ಹಂಪನಗಟ್ಟೆಯಲ್ಲಿ ಒಂದು ಪ್ರಾಜೆಕ್ಟ್ MC ಇದ್ರಲ್ಲಿ ಪ್ರಾಜೆಕ್ಟ್ ಮಾಡಿದ್ದಾರೆ, ಅದು ನೆನೆಗುದ್ದಿ ಬಿದ್ದಿದೆ. ಇವ್ರ ಹತ್ರ ಇಲ್ಲಿ ಕೆಲಸ ಆಗ್ಲಿದ್ರೆ ಇವ್ರಿಗೆ ಟಿಕೆಟ್ ಕೊಟ್ಟು ಯಾಕೆ ಇವರಿಗೆ ನಾವು ಪುನಃ ಬಿಜೆಪಿಯಿಂದ ಟಿಕೆಟ್ ಕೊಡ್ಬೇಕು? ಇವ್ರಿಬ್ಬರ ಜಗಳ ಈಗ ಲಾಭ ಆಗುದಿದ್ರಲ್ಲಿ ಕಾಂಗ್ರೆಸ್ಸಿಗೆ. ಅದ್ರ ಬದಲು ಮೂರನೇ ವ್ಯಕ್ತಿ, ಎಲ್ಲರೂ 9 ವ್ಯಕ್ತಿಯಾಗಿ ಮೂರನೆಯವರನ್ನು ಕಣಕ್ಕಿಳಿಸುವುದು ಒಳ್ಳೇದಂತ ನನ್ನೊಂದು ಅಭಿಪ್ರಾಯ. ಓಕೆ ಹಾಗಿದ್ದಾಗ ಮೂರನೇ ವ್ಯಕ್ತಿಯನ್ನ ಕಣಕ್ಕಿಳಿಸ್ಬೇಕಂತ ತಾವು ಹೇಳ್ತೀರಿ. ಪುತ್ತಿಲ ಅವರು ಕೂಡ ಸ್ವಲ್ಪ ಅರ್ಜೆಂಟ್ ಮಾಡಿದ್ರು ಅಂತ ತಾವು ಹೇಳುವಂತದ್ದ ಹಾಗಾದ್ರೆ? ಹೌದು, ಪುತ್ತಿಲ ಅವರು ಅರ್ಜೆಂಟ್ ಮಾಡಿದ್ರು. ಮತ್ತೆ ಈಗಿನ ರೂಮರ್ ನೋಡಿದ್ರು ಉಂಟಲ್ಲ, ಪುತ್ತಿಲ ಅವರು ಅಶೋಕರ ಹತ್ರ ಹಣ ತಗೊಂಡು ಇಲ್ಲಿ ಬಿಜೆಪಿ ಮುಳುಗಿಸ್ಲಿಕ್ಕೆ ಅಂದಾಜ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಕೇಳ್ತಾ ಬರ್ತಾ ಉಂಟು ಅವರ ಬಗ್ಗೆ. ಓಕೆ ಅಲ್ಲ ಸರ್, ಅವರು ಬಹಳಷ್ಟು ವಿಚಾರಗಳ ಕಾದು ಕೂತ್ರು, ತಾಳ್ಮೆಯಿಂದ ಇದ್ರು. ಅಟ್ಲೀಸ್ಟ್ ಒಂದು ಪುತ್ತೂರು ಮಂಡಲ ಆದ್ರೂ ಕೊಡಿ ಅಂತ ಕೇಳಿದ್ರು. ತಮ್ಗೆ ಗೊತ್ತಿರಬಹುದು, ಬಹಳಷ್ಟು ಮಾತುಕತೆ ಆಯ್ತು. ಆದ್ರೆ ಬಿಜೆಪಿ ಯಾವುದು ಕೂಡ ಬಗ್ಲಿಲ್ಲ ಅಂತ ಬಂದಾಗ ಕೊನೆಯದಾಗಿ ಈ ಒಂದು ನಿಲುವು ಸಹಜವಾಗಿರಬಹುದು ಅನ್ನೋಂಥದ್ದು ಮಾತುಗಳು ಬರಲ್ವಾ? ತಮ್ಗೆ ಏನ್ ಹೇಳ್ತೀರಿ? ಹೌದು ಸ್ವಾಮಿ, ಆದರೆ ಯಾವುದಕ್ಕೂ ಒಂದು ತಾಳ್ಮೆ ಬೇಕು ಸ್ವಾಮಿ. ಒಂದೇ ಸತಿ ನಾನು ಈಗಲೇ ಮದುವೆ ಆಗಿ ಈಗಲೇ ಮಗು ಆಗ್ಬೇಕಂದ್ರೆ ಆಗುದಿಲ್ಲಲ್ಲ. ಹೌದಲ್ಲ? ಯಾಕಂತ ಹೇಳಿದ್ರೆ ಪುತ್ತಿಲ ಅವರಿಗೆ ಈಗ ಅವಕಾಶ ಅವ್ರು ಈಗ ಕೇಳಿದ ಕೂಡಲೇ ಕೊಡ್ಲಿಕ್ಕೆ ಆಗುದಿಲ್ಲ. ಹೌದು, ಅದರಲ್ಲಿ ಎಲ್ಲ ಕಾರ್ಯಕರ್ತ ಅಭಿಪ್ರಾಯ ಅದು ಇದನ್ನೆಲ್ಲ ಕೇಳಿಕೊಂಡು ಮುಂದಿನಲ್ಲಿ ಕೊಡ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಹೌದಲ್ಲ? ಈಗ ಅವರು ಅಲ್ಲಿ ಹೈಕಮಾಂಡ್ ಮೋದಿಜಿಯವರ ಹತ್ರ ಹೋಗಿ ಮಾತಾಡಿ ಬಂದು ಅಷ್ಟೆಲ್ಲ ಮಾಡಿಕೊಂಡು ಬಂದು ಇಲ್ಲಿ ಬಂದು ಪುನಃ ಅವರು ಯೂಟರ್ನ್ ನೋಡಿದ್ದು ಸರಿಯಲ್ಲ. ಒಂದು ಅದು ಪುತ್ತಿಲ ಅಲ್ಲಲ್ಲ ಸರ್, ಈಗ ಇಂತಹ ಭರವಸೆಗಳು ಹಿಂದೆಯೂ ಕೂಡ ಸತ್ಯಜಿತ್ ಅವರು ಸೇರಿ ಬಹಳಷ್ಟು ಹಿಂದೂ ನಾಯಕರಿಗೆ ಕೊಟ್ಟಿದ್ರಲ್ಲ ಸರ್. ಆದ್ರೆ ಭರವಸೆಗಳಾಗಿಯೇ ಉಳಿದಿತ್ತು ಅಂತ ಬಂದಾಗ ಭರವಸೆಗಳಾಗಿ ಉಳಿದಿತ್ತು ಅಂತ ಬಂದಾಗ ಈ ಒಂದು ಪ್ರಶ್ನೆ. ಜೊತೆಗೆ ತಾವು ಹೇಳಿದ್ರಿ ಕಾರ್ಯಕರ್ತರ ಒಂದು ಮಾತುಗಳನ್ನ ಕೇಳಬೇಕಾಗಿತ್ತು. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಬರೋಬ್ಬರಿ 63,000 ಜನರು ಅವರ ಹಿಂದೆ ಬಂದಿದ್ದಾರೆ ಅಂತ ಬಂದಾಗ ಅವರುಗಳು ಕಾರ್ಯಕರ್ತರಿಗೆ ಲೆಕ್ಕ ಆಗಲ್ವಾ? ಅವರುಗಳು ಕಾರ್ಯಕರ್ತರಾಗಲ್ವಾ? ಪ್ರತಿಯೊಬ್ಬ ಓಟ್ ಹಾಕುವಂತ ಕಾರ್ಯಕರ್ತರಾಗಲ್ವಾ? ಸೊ ಅವರುಗಳ ಒಂದು ಏನು ರಿಸಲ್ಟ್ ಎದುರುಗಡೆ ಇದ್ದಾಗಲೇ ಯಾವುದಕ್ಕೂ ಕೂಡ ಅಂದರೆ ಈ ಹಿಂದೆ ಬಹಳಷ್ಟು ಜನರು ನೋಡಿದಾಗ ಸ್ವಲ್ಪ ಸೈಡ್ ಲೈನ್ ಆಗ್ತಾರೆ. ಸೈಡ್ ಲೈನ್ ಆದಮೇಲೆ ಅವರು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ. ಆ ಒಂದು ಭಯ ಇರುವಂಥದ್ದು ಇಂಥ ನಾಯಕರಲ್ಲಿ. ಬಹುಶಃ ಗೊತ್ತಿರ್ಬೋದು ನಿಮಗೆ, ಏನು ಪ್ರವೀಣ್ ವಾಳ್ಕೆ ಅವರಿಂದ ಹಿಡಿದು ಪ್ರಸಾದತ್ ಅವರಿಂದ ಹಿಡಿದು ಈ ರೀತಿ ಯಾರಿದ್ದಾರೆ ನಮ್ಮ ಮಹೇಂದ್ರ ಕುಮಾರ್ ಅವರಿಂದ ಹಿಡಿದು ಬಹಳಷ್ಟು ನಾಯಕರು ಬರ್ತಾರೆ, ಘಟನಾಘಟಿ ನಾಯಕರು ಇದೇ ಸಾಲಿಗೆ ಸೇರ್ತಾರೆ. ಸೊ ಹಾಗಿದ್ದಾಗ ಏನಾದರೂ ಮಾಡಬೇಕು ಅನ್ನೋದು ಸತ್ಯಜಿತ್ ಅವರು ಈಗ ಇಳಿದಿದ್ದಾರೆ ಅಷ್ಟೇ ಫೀಲ್ಡಿಗೆ. ಎಸ್ ಸರ್, ಹೇಳಿ ಸರ್, ಮಾತಾಡಿ. ಅಲ್ಲ ನೋಡಿ, ಈಗ ಸತ್ಯಜಿತ್ ಅವರಿಗೊಂದು ಇದು ಸಿಕ್ತಿತ್ತು, ಆಸೆ ಅವರಿಗೊಂದು ಸಿಕ್ತಿತ್ತು. ಅವ್ರು ಯಾವಾಗ ಅಲ್ಲಿ ಬಿಲ್ಲವಂತ ರಾಜಕೀಯ ಮಾಡ್ಲಿಕ್ಕೆ ಹೋದ್ರು ಅಲ್ಲಿ ಅವರ ಭವಿಷ್ಯ ಹೋಯ್ತು ಅವ್ರದ್ದು. ಹೌದಲ್ಲ? ಯಾಕೆ ನೋಡಿ, ಯಾವಾಗಲೂ ಈಗ ಇಲ್ಲಿ ಹಿಂದುತ್ವದ ಭದ್ರಕೋಟೆ ಅಂತ, ದಕ್ಷಿಣ ಕನ್ನಡ ಹಿಂದುತ್ವದ ಭದ್ರಕೋಟೆ ಅಂತ ಗೊತ್ತುಂಟಲ್ಲ. ಇಲ್ಲಿ ಲೈಟ್ ಕಂಬ ನಿಲ್ಲಿಸಿದ್ರು ಹಾಕುದು ಬಿಜೆಪಿಗೆ ಅಂತ. ಆದರೆ ಈಗಿನ ಟ್ರೆಂಡ್ ನೋಡುವಾಗ ಇದು ಈಗ ಲೈಟ್ ಕಂಬ ನಿಲ್ಲಿಸಿದ್ರೆ ಯಾರು ಹಾಕುದಿಲ್ಲ. ಈಗ ಹಿಂದುತ್ವ ನೋಡ್ತಾರೆ, ಅಲ್ಲಿ ಮಾಡುವ ಕೆಲಸ ನೋಡ್ತಾರೆ. ಈಗ ನೋಡಿ ಪ್ರತಾಪ್ ಸಿಂಹ ಅಲ್ಲಿ ಮೈಸೂರಲ್ಲಿ ಎಷ್ಟು ಕೆಲಸ ಮಾಡ್ತಾರೆ. ಎಲ್ಲಿಂದ ಹೇಗೆ ಅವರು ಮೋದಿಜಿ ಹತ್ರ ಭೇಟಿ ಆಗ್ತಾರೆ, ಅಲ್ಲಿಂದ ಅನುದಾನ ತರ್ತಾರೆ, ಮೈಸೂರನ್ನು ಹೇಗೆ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಅವ್ರದ್ದು ಈಗ ಯಾವ್ದ ಪ್ರತಾಪ್ ಸಿಂಹ ಅವ್ರದ್ದು ಕೆಲಸದ ಬಗ್ಗೆ ಯಾರಾದ್ರೂ ಒಂದು ಚಕಾರ ಎತ್ತಿದಾರ? ಇಲ್ಲಿ ನೋಡಿ, ನಮ್ದು ಒಂದು ಖಾಲಿ ಪಂಪೈಲಿ ಇದೊಂದು ಇದು ಫ್ಲೈಓವರ್ ಆಗ್ಲಿಕ್ಕೆ 9 ವರ್ಷ ನಾವು ತಗೊಂಡಿದ್ದೇವೆ. ಹಾಗೆ ಸಂಸದರು ನಮ್ಗೆ ಅಂತ ಸಂಸದರು ಬೇಕಾ? ಓಕೆ ಎಸ್ ಸರ್ ಥ್ಯಾಂಕ್ ಯು, ಧನ್ಯವಾದಗಳು. ಇದು ತಮ್ಮ ಅಭಿಪ್ರಾಯ. ತಮ್ಮ ಅಭಿಪ್ರಾಯ ಇದು ಹೊಸ ಕ್ಯಾಂಡಿಡೇಟ್ ಬೇಕು ಅಂತ ತಾವು ಹೇಳ್ತಾ ಇರೋದು ಅಲ್ವಾ ಸರ್? ಮೂರನೇ ಕ್ಯಾಂಡಿಡೇಟ್ ಹಾಕಿದ್ರೆ ಮಾತ್ರ ಬಿಜೆಪಿ ಆಗ್ತದೆ. ಇಲ್ಲದಿದ್ರೆ ಕಾಂಗ್ರೆಸ್ಸಿಗೆ ಆರಾಮದಲ್ಲಿ ನಾವೇ ಆಗಿ ಇಲ್ಲಿ ಬಿಜೆಪಿ ಟಿಕೆಟ್ ಅನ್ನು ಅವರಿಗೆ ಕೊಟ್ಟಾಗೆ ಅಷ್ಟೇ. ಬರೆದಿಟ್ಕೊಳ್ಳಿ. ಎಸ್ ಸರ್ ಥ್ಯಾಂಕ್ ಯು, ಹೋಗ್ತದೆ. ಓಕೆ ಧನ್ಯವಾದಗಳು ಸರ್. ಓಕೆ ಧನ್ಯವಾದಗಳು ಸರ್. ಎಸ್ ಸರ್, ಈಗ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಅರುಣ್ ಕದ್ರಿ. ನಮಸ್ಕಾರ ಸರ್ ಅರುಣ್ ಅಣ್ಣ, ಪಾತಿರ್ಲಿ ಸರ್ ಪಾಲನೆ. ವಿಧಾನಸಭಾ ಚುನಾವಣೆ ಟೈಮ್ ಬಲ್ಮೆ ಬಂದಿತ್ತು ಸುರತ್ಕಲ್ ಕ್ಷೇತ್ರದ ಬಗ್ಗೆ. ಓಕೆ ಉತ್ತರದ ಮೈದಿನ್ ಬಾವಿರಿಗೆ ಸೀಟ್ ಕೊರಿಚಿರಂದ ಜನತಾ ದಳ ಕೊಂಚ ಧರ್ಮ ಕೊಂಚ ಓಕೆ ಮುರಣಿಲ ಒಂಜಿ ಫೋನ್ ಬಂದಿತ್ತು ಪುತ್ತಿಲನ ಆರು ಗಡವುದಿ ನಡಸರ ಅದರಿಂದ ಬಿಜೆಪಿಗೆ ಸೇರಾವುದಿರಿ ಏಪೋಗ್ಲ ಅಂತ ನಿಜ ಅಂಡಿ ಒಕ್ಕೊಂಜಿ ಮಾತಾಡ ಬಂದ ನಳಿನ್ ಕುಮಾರ್ ಕಟೀಲ್ಗೆ ಅಭ್ಯರ್ಥಿ ಕೊರ್ಪುಜೇರು ಈ ಸಾರಿ ಕೊರ್ಪುಜೇರು ಬಿಜೆಪಿ ಕೊಂಚ ಅಚ್ಚರಿದ ಅಭ್ಯರ್ಥಿ ಹಾಕೊಂಡು ಬಂದದುಂಡು ಅದೊಂದು ಈರ್ ಬಂದಿತ್ತಾರ ಅಂದ ಅವನ್ ನಾನು ಕಾದು ನೋಡುವ. ಓ ಹೌದಾ, ಆ ರೀತಿ ಹೇಳ್ತೀರಿ. ಓಕೆ ಓಕೆ, ಹಾಗಿದ್ರೆ ನಳಿನ್ ಕುಮಾರ್ಗೆ ಟಿಕೆಟ್ ಕೊರ್ಪೇರು ಮಾಡಿದ ಮೊಗಲಿಗೆ ಡೌಟ್ ಸತ್ಯಜಿತ್ ಸುರತ್ಕರ್ ಇಲ್ಲ ಅರುಣ್ ಪುತ್ತಿಲರೇ
ಒಂದು ಒತ್ತಡ ತಂತ್ರ ಪಡ್ನೆ ಎರಡು ಜನ ಪಕ್ಷೇತರ ಉಂಟು ಅಪ್ಪ ನಾಯಕರಿಗೆ ಗೊಂದಲ ಆದು ನಳಿನ್ ಕುಮಾರ್ ಕಟೀಲಿರ್ನ ಟಿಕೆಟ್ ತಪ್ಪಿಸವರೆ ಒಂದು ಪ್ರೀ ಪ್ಲಾನ್ ಒಂದು ಬಂದಿ ಸರ್ ಒಂದುವೇ ಹಾ ಓಕೆ ಹಿರಿಯರ್ಲ ನಳಿನ್ ಕುಮಾರ್ ವಿರೋಧ ಮಾಡ್ಕೊಂಡು ಓಕೆ ಅದಕ್ಕೆ 3 ಜನಕ್ಕೆಲ್ಲ ಸೀಟ್ ಇದ್ದಿಲ್ಲ ಬೇತರೆ ಗಣ ಮಗನ ಕಾರ್ಯಸಾಧನೆ ಹಾಕೊಂಡತಿ ಪಕ್ಷೇತರ ಗುಂಪೆ ಬಂದ ವಿಚಾರ ಓಕೆ ಓಕೆ ನಮಗೆ ರಾಜಕೀಯ ನಡೆ ಅನುಮತಿಸಿದ್ದಾರೆ ಸತ್ಯಜಿತ್ ಸುರತ್ಕಲ್ ಆರು ಹಿಂದುತ್ವ ನಾಯಕ ಬೋದು ಜಾತಿದ ನಾಯಕ ಅದು 8 ವರ್ಷ ಆಂಡ್ ಸರ್ ಓಕೆ ಹಿಂದುತ್ವ ನಾಯಕ ಬೋದು ಜಾತಿದ ನಾಯಕ 8 ವರ್ಷ ಆದಂತೆ ಅದು ಪುನಃ ಆರೋಗ್ಯ ಸೀಟ್ ಕೊರತನ ಚಾನ್ಸಸ್ ಇದ್ದಿ ಓಕೆ 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 ಎಸ್ ಸರ್ ಸತ್ಯಜಿತ್ ಸುರತ್ಕಲ್ ಉಂಟಿರಡಲ್ಲ ಅರುಣ್ ಕುಮಾರ್ ಪುತ್ತಿಲ ಉಂಟಿರಡಲ್ಲ ಬಿಜೆಪಿ ಕಮ್ಮಿ ಬಂಡ 1 ಲಕ್ಷ ಲೀಡ್ ವಿನ್ ಆತನ ಗ್ಯಾರಂಟಿ ದಕ್ಷಿಣ ಕನ್ನಡ ಜಿಲ್ಲೆ ಓಕೆ 1 ಲಕ್ಷ ಲೀಡ್ ವಿನ್ ಆಪಡೆ ಆಪುಂಡೆ ದಾನೆ ಬಂದಾಗ ಮೊದಲನ ಈ ರೀತಿದ ಒಂಜಿ ಗೊಂದಲಾಡು ಬಲಿಕೋಶ ಆಪುಂಡು ಸಾಮಾನ್ಯ ಕಾರ್ಯಕರ್ತರತೆ ಹಾಗೆ ಅಂಚ ಓಕೆ ಇತ್ ಎಸ್ ಸರ್ ಇತ್ತೆ ಈರ್ ಪನ್ಪನಿ ಒಂಜಿ ಅಚ್ಚರಿಯ ಆಯ್ಕೆ ಆಪುಂಡು ಪೂರ ಪೊಲಿಟಿಕಲ್ ಸ್ಟ್ರಾಟಜಿ ನೀರ್ ಪನ್ಪಾರ್ ಓಕೆ ಎನಿವೇ ಈ ಲಾಸ್ಟ್ ಟೈಮ್ ಲಂಚೂರು ಕೆಲವು ಬಾರಿ ಶೋಕ್ ಪಾತಿರ್ತಾರೆ ಎನಿವೇ ಯಾನೊಂಜಿ ಇರ್ನೊಂಜಿ ನಂಬರ್ ಎಸ್ ನಮ್ಮ ಟೆಕ್ನಿಕಲ್ ಟೀಮ್ ದೆತನುವೇರೆ ಇಫ್ ದರ್ ಇಸ್ ಎನಿ ಇರ್ ನೆಕ್ಸ್ಟ್ ಅದೆಲ್ಲ ಇಂಚಿನ ಬೆಳವಣಿಗೆ ಆಂಡ್ ಪನ್ನಾಗ ಈರೇ ಬರೋಣ ನಮ್ಮ ಸ್ಟುಡಿಯೋಗೆ ಒಂಜಿ ಪಾತಿರ್ಗ ನಾವು ಓಕೆ ಒಂಜಿ ಪ್ಯಾನಲ್ ಡಿಸ್ಕಷನ್ ಎನಿವೇ ಸರ್ ಥ್ಯಾಂಕ್ ಯು ಅರುಣ್ ಕದ್ರಿ ಅವರು ಕಳೆದ ಬಾರಿ ಕೂಡ ಕರೆ ಮಾಡಿದಾಗ ಕೆಲವು ವಿಚಾರಗಳನ್ನು ವಿಶ್ಲೇಷಣೆ ಅವ್ರು ಮಾಡಿದ್ರು ಸೊ ಹಾಗಿದ್ದಾಗ ಮತ್ತೊಂದು ಕರೆದೆ ಹಲೋ ಸರ್ ನಮಸ್ತೆ ಹಲೋ ನಮಸ್ತೆ ನಮಸ್ಕಾರ ಸರ್ ಇಬ್ಬರು ಜಗಳ ಆದಾಯ ಅಂತಾರಲ್ಲ ಹಾಗೆ ಆಗ್ತದೆ ಈಗ ಏನಂದ್ರೆ ನೋಡಿ ಈ ಬಿಲ್ಲವ ಸಮಾಜನು ಇಲ್ಲಿ ಬೇಕಾದಷ್ಟು ಇದೆ ಇದ್ದಾರೆ ಬೇಕಾದಷ್ಟು ಜನ ಇದ್ದಾರೆ ಈಗ ಕ್ರಿಶ್ಚಿಯನ್ಸ್ ಓಟು ಮುಸ್ಲಿಮ್ಸ್ ಓಟು ಕಾಂಗ್ರೆಸ್ಗೆ ಬರುವಾಗ ಬಿಲ್ಲವರ ಓಟ್ ಕೂಡ ಅಲ್ಲಿ ಕ್ರೋಢೀಕರಣ ಆದ್ರೆ ಈಗ ಒಂದು ಉದಾಹರಣೆಗೆ ಪದ್ಮರಾಜ್ ಅವರು ನಿಂತಾರ ಅಂತ ತಿಳ್ಕೊಳ್ಳಿ ಹಾಗೇನಾಗುತ್ತೆ ಎಲ್ಲ ಕ್ರೋಢೀಕರಣ ಬಿಲ್ಲವರ ಓಟ್ ಕೂಡ ಹೋಗುತ್ತೆ ಆಗ ಕಾಂಗ್ರೆಸ್ ಆರಾಮಸೆ ವಿಜಯ ಆಗುವ ಲಕ್ಷಣಗಳಿದೆ ಈಗ ಇವರು ಏನಂದ್ರೆ ಇವರು ಕಚ್ಚಾಡೋದಕ್ಕಿಂತ ಸ್ವಲ್ಪ ಎಚ್ಚರಿಕೆಯ ಮುನ್ನಡೆ ಒಳ್ಳೇದಂತ ಕಾಣ್ತದೆ ಈಗ ಏನಾಗುತ್ತೆ ನೋಡಿ ಅಲ್ಲಿ ನಳಿನ್ ಇದ್ದಾರೆ ಪುತ್ತಿಲ ಇದ್ದಾರೆ ಸತ್ಯಜಿತ್ ಬ್ರಿಜೇಶ್ ಚೌಟ ವಿಕ್ರಮ್ ಹೆಗ್ಡೆ ಇದ್ದಾರೆ ವಾಲ್ಕೆ ಅವರಿದ್ದಾರೆ ಅರುಣ್ ಶ್ಯಾಮ್ ಇದ್ದಾರೆ ಕಿಶೋರ್ ಇದ್ದಾರೆ ಮರುಫ್ ಇದ್ದಾರೆ ಹೇಳುದು ಇವರಿಗೆ ಒಂದೊಂದು ಜವಾಬ್ದಾರಿ ಸ್ಥಾನ ಕೊಟ್ಟಿದ್ರೆ ಒಳ್ಳೇದಿತ್ತು ಅಂತ ಕಾಣ್ತದೆ ಮತ್ತೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಇವರಿಗೆ ಒಂದು ಭರವಸೆ ಕೊಡ್ಬೇಕು ಈಗ ನೋಡಿ ಅಲ್ಲಿ ಕುತ್ತಿಲ ಇದ್ದಾರೆ ಅವರಿಗೆ ನೆಕ್ಸ್ಟ್ ಟೈಮ್ ವಿಧಾನಸೌಧಕ್ಕೆ ಆಯ್ಕೆ ಆಗ್ಲಿಕ್ಕೆ ಅಲ್ಲಿ MLA ಅಭ್ಯರ್ಥಿಯಾಗಿ ಅವರನ್ನು ಆಯ್ಕೆ ಮಾಡುವಂತದ್ದು ಭರವಸೆಯನ್ನು ಕೊಡ್ಬೇಕು ಈ ಕಡೆಯಿಂದ ಸತ್ಯನಲ್ಲಿ ಸುರತ್ಕಲ್ಲಿಂದ ಕೊಡ್ಬೇಕು ಆ ರೀತಿ ಆಗ್ಬಹುದು ಅಂತ ಕಲ್ತ ಅಥವಾ ಉನ್ನತ ಯಾವ್ದಾದ್ರು ಹುದ್ದೆ ಆದ್ರೂ ಅಲಂಕಾರ ಮಾಡುವಂತದ್ದು ಕೆಲಸ ಕೊಡ್ಬೇಕು ಇಲ್ಲಂದ್ರೆ ಇವರು ಇನ್ನೊಬ್ಬರಿಗೆ ಅನುಕೂಲ ಆಗುವಾಗೆ ಆಗ್ತದೆ ಹಾಗೆ ಮಾಡಬಾರ್ದಂತ ನನ್ನ ಒಂದು ಅನಿಸಿಕೆ ಈಗ ಏನಾಗಿದೆ ಗೊತ್ತಾ ಮನೆ ಒಂದು 10 ಬಾಗಿಲು ಅಂತ ಆಗುತ್ತೆ ಈಗ ಭಾರಿ ಎಚ್ಚರಿಕೆಯ ಹೆಜ್ಜೆ ಇರ್ಬೇಕು ಮತ್ತೆ ಸಂಘದ ಹಿರಿಯರು ಕಾರ್ಯಕರ್ತರು ಇವತ್ತು ಅಭಿಪ್ರಾಯ ಸ್ವೀಕರಿಸಿ ಒಂದು ಆತ್ಮವಿಮರ್ಶೆ ಮಾಡ್ಬೇಕು ಅಲ್ವಾ ಇಲ್ಲಂದ್ರೆ ಇವರಿಗೆ ಏನು ಗೊತ್ತಾ ಯಾಕೆಂದ್ರೆ ನಾವೆಲ್ಲ ಏನಿಲ್ಲ ಅಂದ್ರೆ ಮೋದಿಯ ಮುಖ ನೋಡಿ ಕೊಡ್ತೇವೆ ಕ್ಯಾಂಡಿಡೇಟ್ ನೋಡಲ್ಲ ಆದ್ರೂ ಇವರ ಹೇಳ್ತಾರ ಇವರ ಒಳ ಜಗಳ ಅದು ಯಾರಾದ್ರೂ ಏನಾದ್ರು ಅದ್ರ ಅನುಕೂಲವನ್ನು ತೆಗೆದುಕೊಳ್ಳುವ ಸಂಘದ ಹಿರಿಯರು ಕಾರ್ಯಕರ್ತರು ಯಾರಿದ್ದಾರೆ ಅವರ ಅಭಿಪ್ರಾಯ ಕ್ರೋಢೀಕರಣ ಮಾಡಿ ಒಂದು ಅಭಿಪ್ರಾಯಕ್ಕೆ ಬಂದ್ರೆ ಒಮ್ಮತ ಅಭಿಪ್ರಾಯ ಬಂದ್ರೆ ಬಾರಿ ಒಳ್ಳೇದಂತ ನನ್ನ ಒಂದು ಅನಿಸಿಕೆ. ತಮ್ಮ ಈ ಒಂದು ಸ್ಟ್ಯಾಂಡ್ ಅಂದ್ರೆ ಪುತ್ತಿಲ ಅವರ ಈ ಒಂದು ನಡೆ ತಮಗೆ ಖುಷಿ? ನಾನು ಯಾರು ಬಂದ್ರು ಮೋದಿ ಮುಖ ನೋಡಿ ತಾವು ಮೋದಿ ಮುಖ ನೋಡುವವರು ಹಾಗಿದ್ದಾಗ ಜಾತಿ ವರ್ಣ ಭೇದ ನೋಡುದಿಲ್ಲ. ಯಾಕಂದ್ರೆ ಭಾರತ ದೇಶ ಮೋದಿ ಇಷ್ಟೇ ನೋಡುವವರು ನಾವು. ಓಕೆ ಓಕೆ ಎನಿವೇ ಸರ್ ಥ್ಯಾಂಕ್ ಯು ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ. ಹಲೋ ನಮಸ್ತೆ ಸರ್. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರಲ್ಲಿಂದ ಸರ್? ನಾವು ಚೊಕ್ಕಾಡಿ ಸುಳ್ಯ ತಾಲೂಕು ಚೊಕ್ಕಾಡಿಂದ ಸುಳ್ಯ ತಾಲೂಕು. ಎಸ್ ಸರ್ ತಮ್ಮ ಹೆಸರು? ನಿತಿನ್ ಚೊಕ್ಕಾಡಿ. ನಿತಿನ್ ಅವರು ನಮಸ್ಕಾರ. ನಿತಿನ್ ಅವರೇ ಮಾತಾಡಿ ಸರ್, ಏನ್ ಹೇಳ್ತೀರಾ ಪುತ್ತಿಲ ಅವರ ನಡೆ ಬಗ್ಗೆ? ಏನಿಲ್ಲ, ಈಗ ಏನು ಅಂತ ಹೇಳಿದ್ರೆ ಈಗ ಬಿಜೆಪಿಯಲ್ಲಿ ಇಷ್ಟೆಲ್ಲ ಚರ್ಚೆ ಆಗ್ತಾ ಉಂಟು. ಇದು ವಿಷಯ ಇರುವುದು ಒಂದೇ ಎಂತ ಅಂತ ಹೇಳಿದ್ರೆ ಹೊಸ ಕ್ಯಾಂಡಿಡೇಟ್ ಒಂದು ಆಗ್ಬೇಕು ಅಂತ. ಈಗ ಪುತ್ತಿಲರವರಿಗೆ ಇಲ್ಲ ಇದ್ರೆ ಪುತ್ತಿಲರವರಿಗೆ ಎಲ್ಲರೂ ಸಪೋರ್ಟ್ ನಾವು. ಈಗ ಎಲ್ಲಿಯಾದ್ರೂ ನಮಗೆ ಮೋದಿ ಮೇನ್, ಮೋದಿ ಗೆಲ್ಲೇಬೇಕು. ಅದಕ್ಕೋಸ್ಕರ ಈಗ ಯಾರೇ ಆಗ್ಬೋದು, ಹೊಸ ಕ್ಯಾಂಡಿಡೇಟ್ ಕೊಟ್ರೆ ಫುಲ್ ಎಲ್ಲರೂ ಸಹ ಹೊಸ ಕ್ಯಾಂಡಿಡೇಟ್ ಗೆ ಸಪೋರ್ಟ್ ಮಾಡ್ತೇವೆ. ಇಲ್ಲ ಅಂತ ಹೇಳಿದ್ರೆ ನಾವು ಪುತ್ತಿಲ ಹಿಂದುತ್ವದ ಪರವಾಗಿರುವ ಪುತ್ತಿಲನ ಇದ್ರಲ್ಲೇ ಹೋಗುದು ನಾವು. 90% ಇಂದು
ಹೊಸ ಕ್ಯಾಂಡಿಡೇಟ್ ಆದ್ರೆ ಪುತ್ತಿಲರು ಸಹ ನಿಲ್ಲುವುದಿಲ್ಲ ಅಂತ ಹೇಳಿ ನಮ್ಮ ಅಭಿಪ್ರಾಯ ಉಂಟು. ಮತ್ತೆ ಏನು ಅಂತ ಗೊತ್ತಿಲ್ಲ. ಹಾಗೆ ಹೊಸ ಕ್ಯಾಂಡಿಡೇಟ್ ಗೆ ಒಂದು ಕೊಟ್ರೆ ಒಳ್ಳೇದು ಅಂತ ನಾವು ಎಲ್ಲ ಬಿಜೆಪಿ ಕಾರ್ಯಕರ್ತರ ಅಭಿಪ್ರಾಯ ನಮ್ಮ ಈ ಸೈಡ್ ಇಂದ. ಓಕೆ, ನೋಡಿ ತಾವು ಬಿಜೆಪಿ ಕಾರ್ಯಕರ್ತರು ಕೂಡ ಹೌದು, ಜೊತೆಗೆ ಪುತ್ತಿಲ ಅಭಿಮಾನಿಯೂ ಕೂಡ ಹೌದು, ಪುತ್ತಿಲ ಪರವೂ ಹೌದು, ಜೊತೆಗೆ ತಮ್ಮ ಒಂದು ವಿಚಾರ ಇರುವಂತದ್ದು ಹೊಸ ಕ್ಯಾಂಡಿಡೇಟ್ ಬೇಕು, ಹೊಸ ಕ್ಯಾಂಡಿಡೇಟ್ ಆದ್ರೆ ನಾವು ಹೊಸ ಕ್ಯಾಂಡಿಡೇಟ್ ಜೊತೆ ಹೋಗ್ತೀವಿ ಅಂದ್ರೆ ಬಿಜೆಪಿಗೆ ಹೋಗ್ತೀವಿ. ಹೌದು, ಹೊಸ ಕ್ಯಾಂಡಿಡೇಟ್ ಅಲ್ಲದಿದ್ರೆ ಮಾತಾಡದೆ ಸೈಲೆಂಟ್ ಆಗಿ ಕೊಡ್ತೇವೆ, ಬೇರೆ ಪಾರ್ಟಿ ಜೊತೆ ಹೋಗುದಿಲ್ಲ ನಾವು, ಏನಿದ್ರು ಬಿಜೆಪಿ ಜೊತೆ. ಹಾಗೆ ಹೊಸ ಕ್ಯಾಂಡಿಡೇಟ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಸೈಲೆಂಟ್ ಈ ಸರ್ತಿ. ಓಕೆ, ಅಂದ್ರೆ ಸೈಲೆಂಟ್ ಅಂತ ಹೇಳಿದ್ರೆ ವೋಟ್ ಹಾಕಲ್ವಾ ತಾವು ಅಥವಾ ಏನು ಕತೆ? ಏನು ವೋಟ್ ಹಾಕಲ್ವಾ? ಸೈಲೆಂಟ್ ಅಂತ ಹೇಳಿದ್ರೆ ಏನು ವೋಟ್ ಹಾಕಲ್ವಾ ಅಥವಾ ಏನ್ ಮಾಡ್ತೀರಿ? ಇಲ್ಲ, ನಾವು ನೋಟ ಇದೆಯಲ್ಲ, ನೋಟ ಹಾಕೋದಕ್ಕಿಂತ ಅಲ್ಲಿ ಪುತ್ತಿಲ ಅವರು ಇದಾರಲ್ವಾ? ಹೌದೇ, ಪುತ್ತಿಲ ಅವರು ನಿಲ್ಲೋದು ಹೊಸ ಕ್ಯಾಂಡಿಡೇಟ್ ಅಲ್ಲ ಇದ್ರೆ ಪುತ್ತಿಲ ನಿಂತ್ರೆ ಪುತ್ತಿಲನಿಗೆ ಸಪೋರ್ಟ್, ಹೊಸ ಕ್ಯಾಂಡಿಡೇಟ್ ಇಲ್ಲ ಇದ್ರೆ. ಓಕೆ, ಹೊಸ ಇಲ್ದಿದ್ರೆ ಹೊಸ ಕ್ಯಾಂಡಿಡೇಟ್ ಗೆ ಪಕ್ಕ ಹಾಕ್ತೀರಿ, ಯಾವಾಗ ಪುತ್ತಿಲ ಅವರನ್ನ ನೋಡಲ್ಲ. ಹೊಸ ಕ್ಯಾಂಡಿಡೇಟ್ ಯಾರಾದ್ರೂ ಸಹ ಬಿಜೆಪಿ ಪರವಾಗಿದ್ದೇವೆ, ಇಲ್ಲದಿದ್ರೆ ಪುತ್ತಿಲ ಹೊಸ ಕ್ಯಾಂಡಿಡೇಟ್ ಇಲ್ಲ ಅಂತ ಹೇಳಿದ್ರೆ ಪುತ್ತಿಲ ಪರವಾಗಿ ಇರೋದು ನಾವೆಲ್ಲರೂ. ಓಕೆ, ಸರಿ ಸರ್. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಬಿಜೆಪಿ ಅವರು ಎಲ್ಲ ಹುಡುಗರು ನಾವು ಇದ್ದೇವೆ, ಟಿವಿ ನೋಡ್ತಾ ಇದ್ದೇವೆ ಎಲ್ಲ. ಓಕೆ, ಇಲ್ಲ ಸ್ಪಷ್ಟ ಆಯ್ತು, ತಮ್ಮ ಮಾತುಗಳಿಂದ ಸ್ಪಷ್ಟ ಇದೆ, ನನ್ಗೆ ಅರ್ಥ ಆಯ್ತು ಹಾಗೆ. ಓಕೆ, ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್, ಧನ್ಯವಾದ, ಒಳ್ಳೆಯ ಮಾತುಗಳು. ಓಕೆ, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ತಾವು ವ್ಯಕ್ತಪಡಿಸಿದ್ರಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರಲ್ಲಿಂದ ಸರ್? ಸದಾಶಿವ ಬಂಟ್ವಾಳದಿಂದ ಸದಾಶಿವ ಅವರು. ಎಸ್ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಿ, ತಮ್ಮ ಅಭಿಪ್ರಾಯ ಏನು? ಸರ್, ಮತದಾನಕ್ಕೆ ಸಂಬಂಧಪಟ್ಟದ್ದೇ, ಆದ್ರೆ ಈ ಸಲ ಪಡೀಲಿಂದ ಪಂಪುವೆಲ್ವರೆಗೆ ಆ ರೋಡ್ ಇದೆ ಅಲ್ಲ ಸರ್, ಒಂದ್ 4-5 ವರ್ಷ ಆಯ್ತು, ಇನ್ನೂ ಕಂಪ್ಲೀಟ್ ಆಗ್ಲಿಲ್ಲ. ಅದನ್ನ ಕಂಪ್ಲೀಟ್ ಮಾಡಿದವನಿಗೆ ಒಂದು ವೋಟ್ ಹಾಕುವ ಅಂತ ಹೇಳಿದ್ದೇವೆ ಸರ್ ಈ ಸಲ. ಓಕೆ, ಅದು ತುಂಬಾ ಸಮಯ ಆಮೇಲೆ ವೇಗದಲ್ಲಿ ನಡೀತಾ ಉಂಟು. ಅದನ್ನು ಒಂದು ಫಾಸ್ಟ್ ಮಾಡಲಿಕ್ಕೆ ಸಂಸದರು ಪ್ರಯತ್ನ ಮಾಡುದಿಲ್ಲ, ಯಾರು ನಮ್ಮ ಇವರು ಪ್ರಯತ್ನ ಮಾಡುದಿಲ್ಲ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಓಕೆ, ಎಸ್, ತಾವು ಒಂದು ರಸ್ತೆಯ ವಿಚಾರವಾಗಿ ಮಾತಾಡ್ತಿದ್ದೀರಿ. ಹೌದು. ಓಕೆ, ಅಂದ್ರೆ ತಮ್ಮ ಒಂದು ಅಭಿಪ್ರಾಯ ಏನು, ಅಂದ್ರೆ ಮತದಾನ ಈ ಒಂದು ವಿಚಾರದಲ್ಲಿ ತಮ್ಮ ಒಂದು ಅಭಿಪ್ರಾಯ ಏನು ಹೇಳ್ತೀರಿ ಸರ್? ಪುತ್ತಿಲದವರು ಬಂದ್ರು, ನಮಗೆ ಈ ಒಂದು ರೋಡ್ ಅನ್ನ ಪ್ರತಿದಿನ ಸಾವಿರಾರು ಜನರು ಹೋಗ್ತಾ ಇದ್ದಾರೆ, ಆದ್ರೂ ಇನ್ನೂ ಆಮೆಗತಿಯಲ್ಲಿ ನಡೀತಾ ಉಂಟು. ನಿಮ್ಗೆ ಇಲ್ಲಿ ಅಭ್ಯರ್ಥಿಗಳು ಬರಲ್ಲ, ಕೆಲಸ ಆಗ್ಬೇಕಂತ ತಾವು ಹೇಳ್ತೀರಿ. ಓಕೆ, ಕೆಲಸ ಆಗ್ಬೇಕು, ತೊಂದರೆ ಆಗದಾಗೆ. ಒಳ್ಳೆಯ ಮಾತು. ಕೆಲಸ ಆಗ್ಬೇಕು ಅಂತ ಅಭ್ಯರ್ಥಿಗಳು ಇರ್ಬೇಕು ಅಂತ ತಾವು ಹೇಳ್ತೀರಿ. ಹೌದು ಸರ್. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದ ಸರ್. ಎಸ್ ಸರ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಎಸ್ ಸರ್, ಲೈನಲ್ಲಿ ಇದ್ದೀರಿ, ಮಾತಾಡಿ. ತಮ್ಮ ಹೆಸರು ಎಲ್ಲಿಂದ ಸರ್? ಪರೀಕ್ಷಿತ್ ಅವರು. ಎಲ್ಲಿಂದ ಸರ್? ಮಂಗಳೂರಿಂದ. ಎಸ್ ಸರ್, ಪರೀಕ್ಷಿತ್ ಅವರೇ ಮಾತಾಡಿ ಸರ್. ಎಸ್, ಏನ್ ಹೇಳ್ತೀರಿ? ಅದೇ ಸರ್, ನಾವು ಈ ಸತಿ ಈಗ ಎಲೆಕ್ಷನ್ ಬರ್ತಾ ಉಂಟು. ಈ ಸತಿ ಎಲೆಕ್ಷನ್ ಗೆ ನಮ್ಗೆ ದಕ್ಷಿಣ ಕನ್ನಡ ಹೊಸ ಕ್ಯಾಂಡಿಡೇಟ್ ಬೇಕು ಸರ್. ಹೊಸ ಕ್ಯಾಂಡಿಡೇಟ್ ಬೇಕು ಅಂತೇಳಿ ಅಂದ್ರೆ ರೇಸ್ ನಲ್ಲಿ ಇರುವವರ ಅಥವಾ ಅದನ್ನ ಬಿಟ್ಟು ಹೊಸದಾಗಿಯಾ? ರೇಸ್ ಅಲ್ಲಿ ಇದ್ದವ್ರೆ ಸರ್. ಯಾರು ಸರ್, ತಮ್ಮ ಅಭಿಪ್ರಾಯ ಏನು, ಯಾರಾಗ್ಬೇಕು ಅಂತ ಹೇಳಿ? ಈ ಸತಿ ನಮ್ಗೆ ಒಂದು ಹೊಸ ಫೇಸ್ ಬೇಕು ಸರ್. ಹೊಸ ಫೇಸ್, ಒಂದು ಒಳ್ಳೆ ಕ್ಯಾಂಡಿಡೇಟ್, ಯಾರಿಗೆ ಏನು ಫುಲ್ ಮಾಡುವ ಕೆಪಾಸಿಟಿ ಇದ್ದವರು ಬೇಕು ಸರ್. ಒಂದು ಡೆವಲಪ್ಮೆಂಟ್ ಗೆ ಮಾಡುವಂತ ಒಳ್ಳೆ ವಿಷನ್ ಇರೋ ಕ್ಯಾಂಡಿಡೇಟ್ ಬೇಕು ಸರ್. ಓಕೆ, ಅದು ಮಹೇಶ್ ವಿಕ್ರಮ್ ಹೆಗಡೆ ಸರ್. ಓಕೆ, ಅವರು ಆಗ್ಬೇಕು ಅಂತ ತಾವು ಹೇಳ್ತೀರಿ? ಹೌದು. ಓಕೆ, ವಿಷನ್ ಇರುವಂತವ್ರು ಬೇಕು ಅಥವಾ ಏನು ಕೆಲಸ ಆಗ್ಬೇಕಂತ ತಾವು ಹೇಳ್ತೀರಿ ಸರ್? ಹಾಗಾದ್ರೆ ಈಗಿನವರು ಕೂಡ ಕೆಲಸವನ್ನ ಮಾಡಿದರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂತ ಬಂದಾಗ ನಂಬರ್ 1 ಸಂಸದರು ಅನ್ನುವಂತ ಅವರಿಗೆ ಬಿರುದು ಕೂಡ ಬಂದಿದೆ, ಜೊತೆಗೆ ಅವೆಲ್ಲದರ ಜೊತೆಗೆ ಅವರು ಮಾಡಿರುವಂತ ಕೆಲಸ ಕಾರ್ಯಗಳು ಕೂಡ ನಮ್ಮ ಕಣ್ಣ ಮುಂದೆ ಇದೆ ಅಂತ ಬಂದಾಗ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಹೇಳ್ಬೇಕಲ್ವ ತಾವುಗಳು? ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಹಾಗೆ ನೀವು ಹೇಳೋದಾದ್ರೆ ಲಾಸ್ಟ್ ಟೈಮ್ ನಮ್ಮ ಕ್ಯಾಂಡಿಡೇಟ್ ನಂಬರ್ 1 ಸಂಸದರು ಅಂತ ಹೇಳಿದ್ರಿ, ಅವ್ರು ಲಾಸ್ಟ್ ಟೈಮ್ ಪುತ್ತೂರು ಹೋಗುವಾಗ ಅವರ ಗಾಡಿನ ಅಡಿಮೇಲ್ ಮಾಡ್ಲಿಕ್ಕೆ ಹೋದ್ರು ಸರ್. ಓಕೆ, ಅದು ಹಿಂದುತ್ವ ಅನ್ನುವಂತ ಒಂದು ಅಜೆಂಡಾ ಅಲ್ಲಿ ವರ್ಕೌಟ್ ಆಗಿತ್ತು. ಆ ಒಂದು ವಿಚಾರಗಳ ಬಗ್ಗೆ ತಮ್ಗೆ ಗೊತ್ತಿದೆಯಲ್ಲ, ಅದು ಎಮೋಷನಲಿ ಆಗಿರುವಂತಹ ವಿಚಾರಗಳು. ಅಭಿವೃದ್ಧಿಯ ವಿಚಾರವಾಗಿ ತಾವು ಹೇಳಿದ್ರಿ, ಅಭಿವೃದ್ಧಿಯಲ್ಲಿ ಹೇಗೆ ಸರ್? ಓಕೆ ಸರ್, ನಮ್ದೊಂದು ಪಂಪ್ವೆಲ್ ಹೈವೇ ಆಗ್ಲಿಕ್ಕೆ ಎಷ್ಟು ವರ್ಷ ತಗೊಳ್ತು ಸರ್? ಆ ಒಂದು ವಿಚಾರವನ್ನ ಆ ವರ್ಷ ಅದೇ ಅವ್ರು ಇಷ್ಟು ಸಮಯ ಇದ್ದವರು ಒಂದು ಹೈವೇ ಆಗ್ಲಿಕ್ಕೆ ಈಗ ನಮ್ದು ನೋಡಿ ಸರ್, ನಮ್ದು ಈಗ ಬೇರೆ ಯಾರು ಒಳ್ಳೆಯವರು ಬಂದ್ರೆ MP ಕ್ಯಾಂಡಿಡೇಟ್ ಆದ್ರೆ ಇನ್ನೂ ಸುಮಾರು ಹೈವೇ ಆಗ್ಬೇಕು ಸರ್. ಈಗ ನಮ್ದು KPT ಅಲ್ಲಿ ಒಂದು ಬ್ಲಾಕ್ ಆಗ್ತಿದೆ, ನಂತೂರಲ್ಲಿ ಎಷ್ಟು ಬ್ಲಾಕ್ ಆಗ್ತಿದೆ. ನಮ್ದು ಒಂದು ಪಂಪ್ವೆಲ್ ಆಗ್ಲಿಕ್ಕೆ ಎಷ್ಟು ವರ್ಷ ಸರ್? 8 ವರ್ಷ ತೆಗಿತಾ? ಕರ್ನಾಟಕದ್ದು ಎಲ್ಲ ನೋಡಿ ಈಗ ಸ್ಟಾರ್ಟ್ ಆಗಿದೆ. ಓಕೆ, ಹಾಗಿದ್ದಾಗ ತಮ್ಗೆ ಒಂದು ಒಳ್ಳೆ ಕೆಲಸ ಮಾಡುವಂತಹ ಒಂದು ಅಭ್ಯರ್ಥಿ ಬೇಕು, ಅದು ಮಹೇಶ್ ವಿಕ್ರಮ್ ಹೆಗ್ಡೆ ಆಗಿರ್ಬೇಕು ಅಂತ ತಾವು ಹೇಳ್ತೀರಿ? ಹೌದು ಸರ್, ಯಾಕಂದ್ರೆ ನಾನು ಅವ್ರನ್ನ ನೋಡ್ತಾ ಇದ್ದೀನಿ ಸರ್. ಯಾಕಂದ್ರೆ ಸುಮಾರು ನಾನು ಪೋಸ್ಟ್ ಕಾರ್ಡ್ ಫಾಲೋ ಮಾಡ್ತಾ ಇದ್ದೀನಿ. ಪೋಸ್ಟ್ ಕಾರ್ಡ್ ಇದ್ರಲ್ಲಿ ಅವರು ಕೆಲಸ ಮಾಡಿ ನಂಗೆ ಒಂದು ಏನು ಅಂದ್ರೆ ಅವ್ರು ಮಾಡ್ತಾ ಇರೋ ಕೆಲಸ ನಾನು ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ.
ಬಡ ಮಕ್ಕಳಿಗೆ ಎಜುಕೇಶನ್ ಆಗ್ಲಿ, ಪಾಪದವರಿಗೆ ಮನೆ ಕಟ್ಟಿ ಕೊಡೋದಾಗ್ಲಿ, ಓಕೆ, ಕೆಲಸ ನೋಡ್ಲಿಕ್ಕೆ ಅಂತ ಒಂದು ಸಮಾಜ ಸೇವೆ ಒಂದು ಒಳಗಡೆಯಿಂದ ಇದ್ದೇ ಹಾಗೆ ಕಾಣಿಸ್ತದೆ ಸರ್. ಅಂತವ್ರು ಬೇಕು ಸರ್, ಸಮಾಜ ಸೇವೆ ಮಾಡುವವರು. ಓಕೆ 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 ಎಸ್ ಸರ್. ಓಕೆ, ತಮ್ಮ ಆಯ್ಕೆ ತಾವು ಹೇಳ್ತಾ ಇರೋದು ಮಹೇಶ್ ವಿಕ್ರಮ್ ಹೆಗ್ಡೆ ಅವರಿಗೆ ಅವಕಾಶ ಸಿಗಬೇಕು ಅಂತ ಹೇಳ್ತೀರಿ ಅಲ್ವಾ? ಹೌದು ಸರ್, ಈ ಸತಿ ಸಿಗ್ಲೇಬೇಕು ಸರ್. ಓಕೆ, ಪುತ್ತಿಲ ಅವರ ಈ ನಡೆ ಬಗ್ಗೆ ಏನ್ ಹೇಳ್ತೀರಾ ಸರ್? ತಾವು ವಿಕ್ರಮ್ ಹೆಗ್ಡೆ ಅವರ ಒಂದು ಅಭಿಮಾನಿಯಾಗಿ ಈ ಒಂದು ನಡೆಯ ಬಗ್ಗೆ, ಅಂದ್ರೆ ಬಂಡಾಯ ಎದ್ದಿರುವಂತದ್ದು ಬಿಜೆಪಿ ಫೇವರ್ಗಳು ತಾವುಗಳು ಅಲ್ವಾ? ಸೊ ಹಾಗಿದ್ದಾಗ ಅದು ನಾನು ಅವರು ಪುತ್ತಿಲ ಅವರಿಗೂ ನಾನು ಒಂದು ಮೊನ್ನೆ MLA ಎಲೆಕ್ಷನ್ ಆಗುವಾಗ ಸಪೋರ್ಟ್ ಮಾಡಿದ್ದೆ. ಅವ್ರದ್ದು ಅಂದ್ರೆ ಏನಾಯ್ತಂದ್ರೆ ಅವರು ಒಮ್ಮೆ ಸ್ಟಾರ್ಟ್ ಮಾಡಿದ್ರು MP ಗೆ ನಿಲ್ಬೇಕು, ಇಷ್ಟೇ ದಿವಸ ಸೈಲೆಂಟ್ ಇತ್ತು. ಈಗ ಸಡನ್ ಎಲೆಕ್ಷನ್ ಬರೋ ಟೈಮ್ ಅಲ್ಲಿ ಬಂಡಾಯ ಎದ್ದಿದ್ದಾರೆ. ಅದು ನಂಗೆ ಏನು ಸರಿ ಅನಿಸ್ತಾ ಇಲ್ಲ ಸರ್. ಓಕೆ 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 ಎಸ್ ಸರ್ ಥ್ಯಾಂಕ್ ಯು. ಅದೊಂದು ಈಗ ಸಡನ್ ಆಗಿ ಎದ್ದಿದೆ ಸರ್, ಅದು ಯಾಕೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. MLA ಎಲೆಕ್ಷನ್ ಆಗಿ ಇಷ್ಟೊತ್ತಿತ್ತು ಅವ್ರು ಇಲ್ಲ ಸರ್ ಅವರು ಎಲೆಕ್ಷನ್ ಬರೋ ಟೈಮ್ ಅಲ್ಲಿ ಒಂದು ಕ್ಲಾರಿಟಿ ಕೊಡ್ತೀನಿ. ಅವರು MLA ಎಲೆಕ್ಷನ್ ಯಾವಾಗ ಸೋಲ್ತಾರೆ ನೋಡಿ, ಸೋತ ಮರುದಿನವೇ ಶುರುವಾಗಿತ್ತು ನಾವು ಪುತ್ತೂರಿಗೆ ಮಾತ್ರ ಸೀಮಿತ ಅಲ್ಲ, ನಾವು ಹತ್ತೂರಿಗೆ ವೇಟ್ ಸರ್, ನಾವು ಪುತ್ತೂರಿಗೆ ಮಾತ್ರ ಸೀಮಿತ ಅಲ್ಲ, ನಾವು ಇನ್ನು ಹತ್ತೂರಿಗೆ ಸೀಮಿತ. ಹಾಗಿದ್ದಾಗ ಈ ನಮ್ಗೆ ಏನು ಕಾಣಿಸ್ಲಿಲ್ಲ ಸರ್. ಇಲ್ಲ ಸರ್, ಆಮೇಲೆ ಹೇಳ್ತೀನಿ ಪ್ರಭಾಸ ಏನು ಕಾಣಿಸ್ಲಿಲ್ಲ. ಎಲೆಕ್ಷನ್ ಬರುವಾಗ ಸಡನ್ ಅವ್ರ ಹೆಸರು ಇಲ್ಲ ನಾನು ಹೇಳ್ತೀನಿ ಸರ್. ಏನ್ ಗೊತ್ತಾ, ಪುತ್ತೂರು ಎಲೆಕ್ಷನ್ ಸೋತ ನಂತರ ಮರುದಿನದಿಂದಲೇ ಪುತ್ತೂರಿಗೆ ನಾವು ಸೀಮಿತ ಅಲ್ಲ, ಹತ್ತೂರಿಗೆ ಪುತ್ತಿಲ್ಲ ಅಂತ ಹೇಳಿ ಅವರು ಅಭಿಯಾನ ಸ್ಟಾರ್ಟ್ ಮಾಡಿದ್ರು. ಆಮೇಲಿಂದ ಇಲ್ಲ ಸರ್, ನಾನು ಹೇಳ್ತೀನಿ ವೇಟ್ ಪುತ್ತಿಲ ಫಾರ್ ಪುತ್ತೂರು ಇತ್ತಲ್ವಾ, ತದನಂತರ ಪುತ್ತಿಲ ಫಾರ್ ತುಳುನಾಡು ಅಂತ ಬಂತು, ಪುತ್ತಿಲ ಫಾರ್ MP ಅಂತ ಬಂತು, ಪುತ್ತಿಲ ಫಾರ್ ದಕ್ಷಿಣ ಕನ್ನಡ ಅಂತ ಬಂತು. ಇಂಥ ಚಳವಳಿಯನ್ನು ಇಂಥ ಅಭಿಯಾನವನ್ನು ಪ್ರಾರಂಭ ಮಾಡಿದ್ರು. ಅದನ್ನ ನೋಡಿದೀನಿ ಸರ್. ಎಲೆಕ್ಷನ್ ಸೋತಾಗ ಮೇಲೆ ಒಮ್ಮೆ ಒಂದು ವೇಟ್ ಸರ್ ಬರ್ತೀನಿ. ಆಮೇಲೆ ಅಂತ ಒಂದು ಅಭಿಯಾನಗಳು ಬಂತು ಅಲ್ವಾ? ಆ ಅಭಿಯಾನಗಳು ಬಂದ ನಂತರ ಇವ್ರುಗಳು ಬೇಡಿಕೆಯನ್ನ ಕೊಟ್ರು, ನಮ್ಗೆ ಒಂದು ಜಿಲ್ಲಾಧ್ಯಕ್ಷ ಸ್ಥಾನ ಕೊಡಿ ಅಥವಾ ಪ್ರಧಾನ ಕಾರ್ಯದರ್ಶಿ ಕೊಡಿ ಅಥವಾ ಕೊನೆಯದಾಗಿ ನಾನು ಅದೇ ಇಲ್ಲದೆ ನಾವು ಯಾವುದಕ್ಕೂ ನಾವು ಒಂದು ಕೇಳ್ಬಾರ್ದು ಸರ್, ನಮ್ಗೆ ಅದು ಕೊಡಿ ಇದು ಕೊಡಿ ಕೇಳ್ಬಾರ್ದು ಸರ್. ನಾವು ನಮ್ಮ ನಾವು ಕಾರ್ಯಕರ್ತದಲ್ಲಿ ನಾವೀಗ ನಾನು ಹೇಳ್ತೀನಿ ಹೆಮ್ಮೆಯಿಂದ ನಾನು ಬಿಜೆಪಿ ಕಾರ್ಯಕರ್ತ, ನಮ್ಗೆ ಸಾಕು ಸರ್. ನಾವು ಯಾವ ಕೇಳ್ಕೊಂಡು ಬಯಸ್ಕೊಂಡು ಹೋಗ್ಬಾರ್ದು ಸರ್. ಅದು ಮಾಡಬಾರ್ದು ಸರ್, ಅಲ್ಲೇ ತಪ್ಪಾಗುತ್ತೆ ಸರ್. ಅವ್ರಿದ್ರೆ ಅವರು ಆಗ ಸೈಲೆಂಟ್ ಇದ್ರೆ ನಾವೀಗ ಜನರು ಅವಾಗ ಹೇಳ್ತಾ ಇದ್ರಿ ಅವ್ರು ಬೇಕು ಅಂತ. ಇದು ಕೇಳ್ಕೊಂಡು ಬರುವಾಗ ಅದು ಒಂಚೂರು ನಂಗೆ ತಪ್ಪು ಅಂತ ನನ್ನ ಪ್ರಕಾರ ಸರ್. ಓಕೆ ಸರ್, ಕೇಳದೆ ಕೊಡ್ತಾರ ಸರ್? ಯಾಕಂದ್ರೆ ದೇವ ದುರ್ಲಭ ಕಾರ್ಯಕರ್ತರು ಬಹಳಷ್ಟು ಜನರು ಇದ್ದಾರೆ ಬಿಜೆಪಿ. ನೀವ್ ಹೇಳಿದಂಗೆ ಕೇಳದೆ ಕೊಡ್ತಾರೆ. MLA ಮುಗಿಯುವಾಗನೇ ಅಭಿಯಾನ ಸ್ಟಾರ್ಟ್ ಮಾಡೋದು, MP ಗೆ ಕೊಡಿ MLA ಸೋತ್ರಿ MP ಕೊಡಿ. ಅದು ನಿಮ್ಮ ಪ್ರಕಾರ ಸರಿಯೇ ಸರ್? ಆ ರೀತಿ ಅಂದ್ರೆ ಕೇಳದೆ ಈಗ ನೀವು ನಮ್ಮ ಬಳಿ ಕೇಳಿದ್ರಿ, ನಾನು ಹೇಳ್ತೀನಿ ಮಹೇಶ್ ವಿಕ್ರಮ್ ಹೆಗ್ಡೆ. ಓಕೆ ಎಸ್ ಸರ್ ಥ್ಯಾಂಕ್ ಯು ಧನ್ಯವಾದ. ಒಂದು ಹೊಸ ಫೇಸ್, ಹೊಸ ಚೇಂಜ್ ಗೆ ಒಂದು ಅವರೊಂದು ಬಾರ ದೊಡ್ಡ ಎಫೆಕ್ಟ್ ಬೀಳ್ತದೆ ಸರ್. ಅವರೆಲ್ಲರೂ ಬಂದ್ರೆ ನಮ್ದು ಮ್ಯಾಂಗ್ಳೂರ್ ಒನ್ ಆಫ್ ದ ಬೆಸ್ಟ್ ಸಿಟಿ ಆಗೋ ಚಾನ್ಸ್ ಅಲ್ಲ ಸರ್, ಹಾಗೆ ಆಗ್ತಿದೆ ಸರ್. ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಸರ್, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಬಿಫೋರ್ ದಟ್ ಒಂದು ಕರೆಯನ್ನ ನಾನು ಸ್ವಲ್ಪ ಹೋಲ್ಡ್ ಅಲ್ಲಿ ಇಟ್ಕೊಳ್ಳಿ, ಯಾಕಂದ್ರೆ ಬಹಳಷ್ಟು ಕರೆಗಳು ಬರ್ತಾ ಇದೆ. ಇವೆಲ್ಲದರ ನಡುವೆ ನಿಮ್ಮ ಕರೆಗಳನ್ನು ನಾನು ತೆಗೆದುಕೊಳ್ತೇನೆ, ತಮ್ಮ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹ ಮಾಡಬೇಕು. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಈ ಒಂದು ವಿಚಾರವನ್ನು ಗಮನಿಸ್ತಾ ಇದ್ರಿ. ಯಾಕಂದರೆ ಪಕ್ಕದ ಉಡುಪಿ ಇದೆ, ಉಡುಪಿಯಲ್ಲೂ ಕೂಡ ಇಷ್ಟು ಟಿಕೆಟ್ನ ವಿಚಾರವಾಗಿ ಜಂಜಾಟ ಆಗ್ತಾ ಇಲ್ಲ. ಆದರೆ ದಕ್ಷಿಣ ಕನ್ನಡದಲ್ಲಿ ಬಹಳಷ್ಟು ಟಿಕೆಟ್ನ ಜಿದ್ದಾಜಿದ್ದಿನ ಫೈಟ್ ನಡೀತಾ ಇದೆ. ಒಂದು ಕಡೆ BJPಯಿಂದ ಪ್ರಮುಖವಾಗಿ, ಈ ಕಡೆ ಕಾಂಗ್ರೆಸ್ನವರು ಕೂಡ ಇದ್ದಾರೆ, ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಯಾಕಂದರೆ ಈ ಒಂದು ನಡೆಯನ್ನು ಕೂಡ, ಯಾಕಂದರೆ ಕಾಂಗ್ರೆಸ್ನಲ್ಲೂ ಕೂಡ ಅಲ್ಲಿ ಆ ಕಡೆಯಿಂದ ವಿನಯ್ ಕುಮಾರ್ ಸೊರಕೆ ಅವರು, ಪದ್ಮರಾಜ್ ಅವರು, ಸೊ ಅವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಿದ್ದಾಗ ಮಿಥುನ್ ರೈ ಅವರು, ಹಾಗಿದ್ದಾಗ ವಿವೇಕ್ ರಾಜ್ ಪೂಜಾರಿ ಅವರು, ಹಾಗಿದ್ದಾಗ ಈ ಒಂದು ವಿಚಾರಗಳು ಏನಿದೆ ನೋಡಿ, ಈ BJPಗೆ ಬಹಳ ದೊಡ್ಡ ತಲೆಬಿಸಿಯಾಗಿದೆ. ಯಾವ ರೀತಿ ಅಂತ ಬಂದಾಗ, BJPಯಲ್ಲೇ ಇಷ್ಟು ಅಭ್ಯರ್ಥಿಗಳು ಟಿಕೆಟ್ಗೋಸ್ಕರ ಈ ರೀತಿ ಮಾತುಗಳನ್ನು ಹೇಳ್ತಾ ಇದ್ದಾರೆ, ಈ ರೀತಿ ಒಂದು ವಿಚಾರವನ್ನು ತಾಳ್ತಾ ಇದ್ದಾರೆ ಅಂತ ಬಂದಾಗ, ಯಾವ ಹಂತಕ್ಕೆ ಈ ಒಂದು ಎಲೆಕ್ಷನ್ನಲ್ಲಿ ಈ ಒಂದು ಮತದಾನ ವಿಚಾರಗಳು ಪ್ರಕ್ರಿಯೆಗಳು ಯಾವ ಮಟ್ಟಿಗೆ ಪೆಟ್ಟು ಬೀಳ್ಬೋದು ಅಥವಾ ಡ್ಯಾಮೇಜ್ ಆಗ್ಬೋದು ಅನ್ನುವಂಥ ವಿಚಾರಗಳ ನಡುವೆ ಈ ಒಂದು ವಿಚಾರ ಇಷ್ಟು ಬೆಳವಣಿಗೆ ಆಗ್ತಾ ಇದೆ ಅಂತ ಬಂದಾಗ, ಈ ಭಾಗದ ಸಂಸದರು ಏನು ಹೇಳಿದ್ದಾರೆ? ಸಂಸದರಿಗೆ ಈ ವಿಚಾರ ಗೊತ್ತಿಲ್ವಾ? ಎಸ್, ಸಂಸದರಿಗೆ ಈ ವಿಚಾರ ಗೊತ್ತಾಗಿದೆ. ಸಂಸದರು ಏನು ಹೇಳಿದ್ದಾರೆ ಅಂತ ಬಂದಾಗ ಅದು ಪ್ರಮುಖವಾಗಿ ಇವತ್ತಿನ ಚರ್ಚೆಯೂ ಕೂಡ ಹೌದು. ಪುತ್ತಿಲ ಸ್ಪರ್ಧೆಯಿಂದ ಈ ಭಾಗದ ಸಂಸದರು ಏನು ಹೇಳಿದ್ದಾರೆ? ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ದೇನು? ಪುತ್ತಿಲ್ ಅವರು ಪಕ್ಷೇತರರಾಗಿ ಸ್ಪರ್ಧೆಯನ್ನು ಮಾಡ್ತಾರೆ ಅಂತ ಬಂದಾಗ ಪತ್ರಕರ್ತರು ಕೇಳಿದಂಥ ಪ್ರಶ್ನೆಗೆ ನಳಿನ್ ಕುಮಾರ್ ಕಟೀಲ್ ಅವರು ಏನು ಹೇಳಿದ್ದಾರೆ? ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ನೋಡಿ, ಅದೊಂದು ಸ್ವತಂತ್ರವಾಗಿರ್ತಕ್ಕಂಥ ಸಂಘಟನೆ ಪುತ್ತಿಲ ಪರಿವಾರ. ಅವರು ತನ್ನ ಅಭಿಪ್ರಾಯ ಮತ್ತು ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಸ್ವತಂತ್ರರಿದ್ದಾರೆ. ಸಹಜ, ಪಾರ್ಟಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಭಾಳ ವರ್ಷಗಳ ಹೋರಾಟದ ಪರಿಣಾಮವಾಗಿ ಇವತ್ತು ದೇಶದ ಅತಿ ದೊಡ್ಡ ಪಾರ್ಟಿಯಾಗಿ ಬೆಳೆದಿದೆ. ರಾಷ್ಟ್ರೀಯ ಪಾರ್ಟಿ ಕಾಂಗ್ರೆಸ್ಸನ್ನು ಎದುರಿಸಿ ಪಾರ್ಟಿ ಅತಿ ಹೆಚ್ಚು ಲೋಕಸಭಾ ಸದಸ್ಯರನ್ನು, ಅತಿ ಹೆಚ್ಚು ಶಾಸಕರನ್ನು, ಅತಿ ಹೆಚ್ಚು ತಾಲೂಕು ಪಂಚಾಯತ್ ಸದಸ್ಯರನ್ನು ಪಡೆದಿದೆ.
ಹಾಗಾಗಿ ಸಹಜವಾಗಿರ್ತಕ್ಕಂಥ ಚುನಾವಣೆಯಲ್ಲಿ ಎದುರಾಳಿಗಳ ಸಮಸ್ಯೆ ಅಲ್ಲ, ನಮಗೆ ಪ್ರಶ್ನೆ ಇಲ್ಲ. ಇದೊಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆಗೆ ನಿಲ್ಲುವ ಹಕ್ಕು ಎಲ್ರಿಗಿದೆ. ನೋಡಿ, ಹತ್ತಾರು ಸಂದರ್ಭಗಳಲ್ಲಿ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗುತ್ತೆ. ಚುನಾವಣೆಯಿಂದ ಚುನಾವಣೆಗೆ ಒಂದೊಂದು ರೀತಿಯ ಚುನಾವಣೆಯಲ್ಲಿ ಒಂದೊಂದು ರೀತಿಯ ಸವಾಲುಗಳಿರ್ತದೆ. ಆ ಎಲ್ಲ ಸವಾಲುಗಳ ಮಧ್ಯೆಯೂ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನೇ ಸಾಧಿಸ್ತಾ ಬಂದಿದೆ. ಈ ಬಾರಿ ಅಂತೂ ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರ ವಾತಾವರಣ, ರಾಮ ಮಂದಿರದ ನಂತರ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ವಾತಾವರಣ ಇದೆ. ದೇಶದ ಹಿತದೃಷ್ಟಿಯಿಂದ, ಹಿಂದುತ್ವದ ಹಿತದೃಷ್ಟಿಯಿಂದ, ಹಿಂದೂ ಸಮಾಜದ ಹಿತದೃಷ್ಟಿಯಿಂದ ಯಾರೆಲ್ಲ ಹಿಂದುತ್ವ ಮಾತನಾಡ್ತಾರೋ, ಯಾರೆಲ್ಲ ರಾಷ್ಟ್ರವಾದ ಮಾತನಾಡ್ತಾರೋ, ಯಾರೆಲ್ಲ ಭಾರತ ಮಾತೆ ಆರಾಧನೆ ಮಾಡ್ತಾರೋ ಅವರೆಲ್ಲರೂ ಆಗ್ತದೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಅದೇ ವಿಧಾನಸಭಾ ಚುನಾವಣೆಗೂ ಲೋಕಸಭಾ ಚುನಾವಣೆಗೂ ಅಜಗಜಾಂತರಗಳಿರ್ತದೆ. ಆಗಿರ್ತಕ್ಕಂಥ ಸಮಸ್ಯೆಗಳ ಬೇರೆ, ಇವತ್ತಿರತಕ್ಕಂಥ ವಿಚಾರಗಳ ಬೇರೆ. ಈ ಬಾರಿಯ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಭಾರತೀಯ ಜನತಾ ಪಾರ್ಟಿ ಪಡೆಯುತ್ತೆ. ನೋಡಿ, ಭಾರತೀಯ ಜನತಾ ಪಾರ್ಟಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪಾರ್ಟಿ. ನಮ್ಮ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಎಲ್ಲ ಯೋಚನೆಗಳನ್ನು ಮಾಡಿ ತೀರ್ಮಾನ ಮಾಡ್ತಾರೆ. ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಒಬ್ಬ ಕಾರ್ಯಕರ್ತನಾಗಿ ಅದಕ್ಕೆಲ್ಲದಕ್ಕೂ ಬದ್ಧರಾಗಿರುವಂಥದ್ದು ನಮ್ಮ ಜವಾಬ್ದಾರಿ, ಬದ್ಧರಾಗಿರ್ತೀವಿ. ಚುನಾವಣೆಗಳು ಬಂದಾಗ ವದಂತಿಗಳು ಇದೆಲ್ಲ ಸಹಜ. ಎಸ್, ಇದು ನಳಿನ್ ಕುಮಾರ್ ಕಟೀಲ್ ಅವರು, ಮಾಜಿ ಬಿಜೆಪಿ ರಾಜ್ಯಾಧ್ಯಕ್ಷರು, ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು. ಅಂದರೆ ಈ ಬಾರಿ ಕೂಡ ಅವರಿಗೆ ಅವಕಾಶ ಸಿಗುತ್ತೆ ಅನ್ನುವಂತಹ ಮಾತುಗಳ ನಡುವೆ ಸಂಸದರ ಜೊತೆ ಇವತ್ತು ಪತ್ರಕರ್ತರು ಕೇಳಿದಾಗ ಪುತ್ತಿಲ ಅವರು ಪಕ್ಷೇತರರಾಗಿ ಈ ಸಲ ಲೋಕಸಭೆಗೆ ನಿಲ್ತಾರೆ ಅಂತ ಬಂದಾಗ ಎಸ್ ಅವರು ಹೇಳಿರುವಂತಹ ಮಾತುಗಳು, ಪುತ್ತಿಲ ಸ್ಪರ್ಧೆಯಿಂದ ಭಾರತೀಯ ಜನತಾ ಪಾರ್ಟಿಗೆ ದೊಡ್ಡ ಸಮಸ್ಯೆ ಏನು ಆಗಲ್ಲ ಅನ್ನುವಂತಹ ವಿಚಾರವನ್ನು ಅವರು ಹೇಳಿದ್ದಾರೆ. ಅಟ್ ದ ಸೇಮ್ ಟೈಮ್ ನಮ್ಮದು ಹೋರಾಟದ ಮೂಲಕ ಬೆಳೆದಂತಹ ಪಕ್ಷ, ಭಾರತೀಯ ಜನತಾ ಪಾರ್ಟಿ ಹೋರಾಟದ ಮೂಲಕ ಬೆಳೆದಿರುವಂತಹ ಪಕ್ಷ. ಹಾಗಿದ್ದಾಗ ನಮ್ಮ ಪಕ್ಷಕ್ಕೆ ಎದುರಾಳಿ ಯಾರು ಅನ್ನುವಂತಹ ಪ್ರಶ್ನೆಯೇ ಬರಲ್ಲ ಅನ್ನುವಂತಹ ವಿಚಾರವನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಪುತ್ತಿಲ ಅವರ ಸ್ಪರ್ಧೆ ಪಕ್ಷಕ್ಕೆ ಸವಾಲೇ ಅಲ್ಲ ಅನ್ನುವಂತಹದ್ದು ಅವರ ಮಾತಿನ ಅರ್ಥ ಆಗಿತ್ತು. ಸೊ ಹಾಗಿದ್ದಾಗ ಸ್ವತಂತ್ರ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ಪರ್ಧೆ ಮಾಡುವಂತಹ ಹಕ್ಕು ಎಲ್ಲರೂ ಕೂಡ ಇದ್ದೇ ಇರುತ್ತೆ. ಹಾಗಿದ್ದಾಗ ಪುತ್ತಿಲ ಅವರ ಸ್ಪರ್ಧೆಯಿಂದ ಭಾರತೀಯ ಜನತಾ ಪಾರ್ಟಿ ಅನ್ನುವಂತಹ ಬಲಿಷ್ಠವಾಗಿರುವಂತಹ ರಾಷ್ಟ್ರೀಯ ಪಕ್ಷಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ತೊಡಕಾಗಲ್ಲ, ಎಡಕಾಗಲ್ಲ, ಯಾವುದೇ ರೀತಿಯ ಅಡೆತಡೆಗಳಿಲ್ಲ ಅನ್ನುವಂಥದ್ದು ನಳಿನ್ ಕುಮಾರ್ ಕಟೀಲ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತಷ್ಟು ಕರೆಗಳಿವೆ, ಮತ್ತೊಂದು ಕರೆಯನ್ನು ತೆಗೆದುಕೊಳ್ತೀನಿ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರಲ್ಲಿಂದ ಸರ್? ಮುಸ್ತಫಾ ಜೋಕಟ್ಟೆ. ಮುಸ್ತಫಾ ಜೋಕಟ್ಟೆಯಿಂದ. ನಮಸ್ತೆ ಮುಸ್ತಫಾ ಅವರೇ, ಮಾತಾಡಿ ಸರ್. ಏನು ಹೇಳ್ತೀರಿ? ತುಳುಟು ಪಾತ್ರ. ಎಸ್ ಸರ್, ಪಾತಿರ್ಲಿ ಸರ್, ಪಾತಿರ್ಲಿ. ಓಕೆ, ಪಾತಿರ್ಲಿ. ಎಸ್ ಸರ್. ಯಾನ ಇರಡ ಫಸ್ಟ್ ಯಾನ ಕೇಳ್ನು ಯಾನ ಒಂಚೂರು 20 ವರ್ಷ ಇದ್ದುಲ್ನೆ ಈ ಪ್ರತಿಭಾ ಕುಲ ಯಾರು ನಮ್ಮ ಬಿಲ್ಲವರೇ ಯಾರು ಅಂದ್ ಪಲ್ಲೆ ಆರೆ ಕೋರ್ನ ಕ್ಲೀನ್ ವಿನ್ ಆಪೇರು ಕಾಂಗ್ರೆಸ್ ಆರೆ ಸೀಟ್ ಕ್ಲೀನ್ ವಿನ್ ಆಪೇರು. ಇನ್ನೇನುಂಡತ್ತೆ ಬಿಜೆಪಿ ವೋಟರ್ಸ್ ಇನ್ನೇನು ಪೂರಾ ತೂವೊಂದುಲ್ಲೇರು ಎಡ್ಡೆಂತಿನಕುಲು ಪೂರಾ ತೂವೊಂದುಲ್ಲೇರು ಅಕುಲು ಬಿಲ್ಲವರ್ಸ್ ಸಾಟ ಕಡಪರು ಪಂದಿ ಅನ್ನೊಂಜಿ ಸೋಷಿಯಲ್ ವರ್ಕರ್ ಅಂದಲ್ಲ ಆ ಪಾರ್ಟಿದ ಎಲ್ಲ ಈರೆ ಗೊತ್ತುಂಡು ಅಂತ ದುಂಬುಲ ಮಾತಾ ವಿಷಯ ಪಾತಿರ್ದೆ ಎತ್ತಲ ಪಾತಿರ್ದೆ ಹೆಂಗ್ ಬಾರಿ ಒಂಜಿ ಪ್ರತಿಭಾ ಕುಲ ಯಾರಡ ಬಾರಿ ಇಷ್ಟುಂಡು ಮುಕುಲ ಅಕ್ಲೆ ಮುಕ್ಲೆ ನ್ಯಾಯ ವಾಡರಿಗ ಆಪುನ ಗ್ಯಾರಂಟಿ ಬಂದು ಅನ್ನೋ ವಿಶ್ವಾಸ ಸಂಸದರು ಮಲ್ಪಿಸಿಂದತ್ತು ಗೊಂದಲ ಎಂಕ್ಲೆ ಓಕೆ ಅತ್ತ ಎಡ್ಡೆ ವಿಚಾರ ಇರ್ನ ಪ್ರತಿಭಾ ಕೂಡ ಯಾರಿಗೆ ಟಿಕೆಟ್ ಕೊರಡು ಎಂಪಿಗೆ ಪನ್ನೊಂದು ಲಾರಿ ಇರು ದಯಪಣ ಬಿಲ್ಲವ ಲೀಡರ್ ಸೊ ದಟ್ಸ್ ವೈ ಮಸ್ತ್ ಬಿಲ್ಲವೇರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಿರ್ಣಾಯಕರ ಏನಂಚಿನ ವಿಚಾರ ಓಕೆ ಎಡ್ಡೆ ಕ್ಯಾಲ್ಕುಲೇಷನ್ ಬಟ್ ಇರ್ ಪನ್ನಿ ಅರೆ ಕಾಂಗ್ರೆಸ್ ಇಡ್ ಕೊರಡು ಪನ್ನ ಬಿಜೆಪಿ ಇಡ್ ಕೊರಡು ಪನ್ನ ದಯಪಣ ಬಿಜೆಪಿ ಬರ್ಪೇರ್ ಪನ್ನ ಸುದ್ದಿ ಉಂಟು ಕಾಂಗ್ರೆಸ್ ತಾರ್ರಿ ಅದನ್ನ ಆರು ಬಿಜೆಪಿ ಬರ್ಪೇರಿ ಒತ್ತಾಯ ಮಾಡಿದ ಪೂರ ಯಾನ್ ನಂಬುಜಿ ಗೊತ್ತುಜಿ ಅಂದ ಆರಕ್ಕೆ ಕಾಂಗ್ರೆಸ್ ಸೀಟು ಕೊರಂಡ ಆರ್ ಖಂಡಿತವಾಗಲ ಎಂಕಲ್ನ ಪಂಡ ಎನ್ನ ಮಸ್ತ್ ಜನ ಬಿಲ್ಲವರ್ಸ್ ಎನ್ನ ಫ್ರೆಂಡ್ಸ್ ನಕ್ಲುಲ್ಲೇರಿ ಎನ್ನ ಊರ್ದಲ್ಪ ಯಾನ್ ಇತ್ತ ಉಪ್ಪುನ ಬೀಸರೋಡ ಅಂಡ ಇತ್ತೆಲ್ಲ ಸಂಪರ್ಕ ಅಂಡ ಬಿಲ್ಲವರ್ಸ್ ಅಕ್ಕುಲು ಒಂಜಿ ಮುಂಚಿನಡೆ ಒಂಜಿ ಇನ್ನೇನು ತೊಜ್ಪಾಡು ಪಂಡ ನಮ್ಮ ದಾದ ತೊಜ್ಪಾಡು ಪಂಪಿನ ಎನ್ನಂಜಿ ಸರ್ ಇತ್ತ ಬಿಲ್ಲವೇರಿಡೆ ಓಕೆ ಓಕೆ ಇತ್ತ ಓಕೆ ಅಕ್ಕಲು ಬಿಲ್ಲವೇರಿ ಏರು ಬಂದು ತೋಜ್ಪಾಡು ಪಂಡ 99% ವೋಟ್ ಉಂಡತ್ತೆ ಬೇರೆ ಕಾಸ್ಟ್ ವೋಟ್ ಕಾಂಗ್ರೆಸ್ ಬೂರುಂಡು ಸರಿ ಇತ್ತ ಪ್ರತಿಭಾ ಕುಲ ಬತ್ತನ ಬಾರಿ ಎಡ್ಡೆನೆ ಅಂತ ಎನ್ನೊಂಜ ಓಕೆ ಸರ್ ಇತ್ತ ಬಿಲ್ಲವೇರ್ನ ಬಗ್ಗೆ ಪಾತೆರ್ನಾಗನೆ ಬಿಲ್ಲವೇರ್ ಅದು ಪದ್ಮರಾಜ್ ಉಲ್ಲೇರು ಆರ್ನ ಒಂಜಿ ಟಿಕೆಟ್ ರೇಸ್ ಉಡುಲ್ಲೆ ಅದು ಬೊಕ್ಕ ವಿನಯ್ ಕುಮಾರ್ ಸೊರಕೆ
ಆ ಸೈಡ್ ಒನ ಬಿಲ್ಲವೇರ ನಂಚ ಕೂಡ ಜನ ವಿವೇಕ್ ರಾಜ್ ಪೂಜಾರಿ ಸೊ ಇಂಚ ಬಿಲ್ಲವೇರ್ನ ಒಂಜಿ ಪಟ್ಟಿಯೇ ಉಂಡು ಸೊ ಅಕುಲ್ಲ ಬಿಲ್ಲವೇರತ ಪ್ರತಿಭಾ ಕುಳಾಯಿ ಅರನೇ ಇರ ಪನ್ನುವಾಗ ಆ ಪ್ಲೇಸ್ ಪೋಡು ಪನ್ಪಾರ ಎನ್ನ ಸ್ವಂತ ಅನಿಸಿಕೆ ಓಕೆ ಯಾನ್ ಆರಕ್ಕೆ ಮಹತ್ವ ಕೊರ್ಪೆ ಅವು ಬುಂಡ ಬೆಳ್ತಂಗಡ್ಡಿ ಸೋತೇರಿ ಲಾಯರ್ ಆರಕ್ಕೆ ಬೆಂಬಲ ಉಂಟು ಓಕೆ ರಕ್ಷಿತ್ ಶಿವರಾಮ್ ರಕ್ತೀಶ್ ಮದತ್ತಂದೆ ಆರ್ಯನ್ನ ಒಂಜಿ ಕೊಂಜಿ ಇದಾಯ್ಡೆ ಒಂಜಿ ಫ್ರೆಂಡ್ ಪಂಡ ನೊಟ್ಟಿ ಮಲ್ಪುನ ಎಂಕಲ 60 ಹೈಕೋರ್ಟ್ ಉಳ್ಳೇರು ಓಕೆ ಓಕೆ ಯಸ್ ಸರ್ ಥ್ಯಾಂಕ್ ಯು ಓಕೆ ಓಕೆ ಅಂಡ ಲೀಡಿಂಗ್ ಇಂದು ಉಪ್ಪುನ ನಳಿನ್ ಕುಮಾರ್ ಕಟೀಲ್ ಕೊಂಜಿ ಫೈಟ್ ಕೊರ್ಪುನ ಕಾಂಗ್ರೆಸ್ ತಕ್ಕಲು ಮನಸ್ಸು ಅಂದ್ರೆ ಅವು ಪ್ರತಿಭಾ ಕುಲಾಯಿ ಡೆಫಿನೆಟ್ಲಿ ಏರೆ ಕೊರಡು ಬಿಜೆಪಿಗೆ ಬಿಜೆಪಿ ಏರೆಗೆ ಸೀಟ್ ಕೊರಡು ಐಕ್ ಕೊಂಜಿ ಫೈಟ್ ಕೊರ್ಪುನ ಜನ ಪ್ರತಿಭಾ ಕುಲಾಯಿ ಅನ್ನ 100 ಬೊಕ ಆಂಡ ಪ್ರತಿಭಾ ಕುಲಾಯಿ ಅರ್ನ ಹಿಂದೂ ವಿರೋಧಿ ಕೆಲವು ಹೇಳಿಕೆ ದುಂಬುದ ಮಸ್ತ್ ಡ್ಯಾಮೇಜ್ ಆವಂದಾರ ಈಗ ಪಂಪನಂಚಿನ ವಿಚಾರ ದಯಪನಗಾರಿನ ಪಂಡ ಅವು ಉಂಡತ್ತೆ ಅವು ಈ ಸಾಮಾಜಿಕ ಜಾಲತಾಣೋಡು ದಾದಾನ್ಲ ಒಂಜಿ ಇಂಚ ಆದುಪ್ಪುಂಡು ಅಂಡ ಅವಳು ಉಪ್ಪು ನೆಂಚಿನ ಗೊತ್ತಂಡೆ ಅವು ಬಿಲ್ಲವಸ್ ಪನ್ಪಿನ ಬಿಲ್ಲವಸ್ ಈ ಸರ್ತಿ ಒಂಜಿ ಪಾಠ ಕಲ್ಪ ಪನ್ಪಿನ ಎನ್ನೊಂಜಿ ಪಾಠ 10 ಊರಿಗೆ ಹೋಗುದಿಲ್ಲ ಎನ್ನೊಂಜಿ ಬಿಸ್ನೆಸ್ ಅದು ಇನ್ನಿಲ್ಲ ಒಂಜಿ 400 ಹೋದ್ ಬರ್ತೇನೆ ಬಿಸ್ನೆಸ್ ಅವು ಅಂಚೆ ಎಂಕ್ ಅಲ್ಪ ಪಾತನ ವಿಷಯಡು ಅವು 100% ಎಂಕ್ ಪ್ರತಿಭಾ ಕುಲಾಯಿ ಕೊರ್ನ ಅತ್ತ ಬಿಲ್ಲವರ್ಸ್ಗೆ ಒಂಜಿ ಫೈಟ್ ಗ್ಯಾರಂಟಿ ಉಂಟು ಬಿಲ್ಲವರ್ಸ್ ಕಾಂಗ್ರೆಸ್ ಕೊರ್ನ ಒಂಜಿ ಫೈಟ್ ಗ್ಯಾರಂಟಿ ಕೊಡ್ತಾರೆ ಎನ್ನ ವೈಯಕ್ತಿಕ ಅಭಿಪ್ರಾಯ ಜನರಲ್ ಪಾರ್ಟಿ ಥ್ಯಾಂಕ್ ಯು ವಿಜಿಜಿ ವೈಯಕ್ತಿಕ ಅಭಿಪ್ರಾಯಕ್ಕೆ ಮುಕ್ತ ಅವಕಾಶ ಸೊ ನಿಖಿಲ್ನ ಅಭಿಪ್ರಾಯನೇ ಪ್ರಮುಖವಾಗಿ ನಂಚಿನ ವಿಚಾರ ಸೊ ದಟ್ಸ್ ವೈ ಥ್ಯಾಂಕ್ ಯು ಸೋ ಮಚ್ ಮುಸ್ತಫಾ ಜೋಕಟ್ಟೆ ಅವರು ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಎಸ್ ಸರ್ ಲೈನಲ್ಲಿ ಇದ್ರೆ ದಯಮಾಡಿ ಮಾತಾಡಿ ಇಲ್ಲದಿದ್ದರೆ ಕರೆ ಕಟ್ ಆಗುತ್ತೆ ಜೊತೆಗೆ ಈ ರೀತಿಯ ಬಹಳಷ್ಟು ವಿಚಾರಗಳ ನಡುವೆ ಇವತ್ತು ನಡೆದಿರುವಂತಹ ಕೆಲವು ವಿದ್ಯಮಾನಗಳು ನಾವು ಗಮನಿಸೋದಾದರೆ ನೇರವಾಗಿ ಪುತ್ತಿಲ ಪರಿವಾರದ ಅಧ್ಯಕ್ಷರು ಸೇರಿ ಪ್ರಮುಖರು ಸೇರಿಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ. ತದನಂತರ ಅಲ್ಲಿ ನೇರವಾಗಿ ಹೇಳ್ತಾರೆ ಪುತ್ತಿಲ ಪರಿವಾರದಿಂದ ಅಂದರೆ ಅರುಣ್ ಕುಮಾರ್ ಪುತ್ತಿಲ್ ಅವರು ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಇವತ್ತು ಹುಟ್ಟಿದಂತಹ ಪುತ್ತಿಲ ಪರಿವಾರದ ಒಂದು ಮಗು ಕೂಡ ಇನ್ನು ಮುಂದೆ BJP ಜೊತೆ ನಾವು ಸಂಧಾನಕ್ಕೆ ಬರಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ನೇರವಾಗಿ ಅಧಿಕೃತವಾಗಿ ಸ್ಪಷ್ಟನೆಯನ್ನು ಕೊಡ್ತಾರೆ. ಅಂದರೆ ಬಹಳಷ್ಟು ಕಾದಿದ್ದಾರಂತೆ, ಬಹಳಷ್ಟು ತಾಳ್ಮೆಯಿಂದ ಇದ್ರಂತೆ, ಏನಾದರೂ ಒಂದು ಪಕ್ಷ ನೋಡುತ್ತೆ, ಏನಾದರೂ ಒಂದು BJP ಮಾಡುತ್ತೆ, ಯಾಕಂದರೆ ನಾವು BJPಗೋಸ್ಕರ ದುಡಿದವರು, ಮಾತ್ರ ಪಕ್ಷಕ್ಕೋಸ್ಕರ ದುಡಿದವರು, ಹಾಗಿದ್ದಾಗ BJP ನಮ್ಮನ್ನು ನೋಡುತ್ತೆ ಅನ್ನೋಂಥದ್ದು ನಾವು ಅಂದ್ಕೊಂಡಿದ್ವಿ. ಆದರೆ BJPಯಿಂದ ಸಣ್ಣ ಮಟ್ಟದ ರೆಸ್ಪಾನ್ಸ್ ಕೂಡ ಬರಲಿಲ್ಲ. ಹಾಗಿದ್ದಾಗ ಇನ್ನು ಮುಂದಕ್ಕೆ ಅಂದರೆ ಇವತ್ತು ಹುಟ್ಟಿದ ಪುತ್ತಿಲ ಪರಿವಾರದ ಮಗು ಕೂಡ ಇನ್ನು ಮುಂದೆ BJPಗೆ ಜೊತೆಗೆ ಸಂಧಾನಕ್ಕೆ ಬರಲ್ಲ ಅನ್ನುವಂಥದ್ದನ್ನು ಪುತ್ತಿಲ ಪರಿವಾರದ ಅಧ್ಯಕ್ಷರು ಪ್ರಮುಖವಾಗಿ ನೇರವಾಗಿ ಹೇಳಿದ್ದಾರೆ. ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ಹಲೋ ಮೇಡಮ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಮೇಡಮ್? ಪೂರ್ಣಿಮಾ ಅಂತ. ಪೂರ್ಣಿಮಾ ಅವರು ಎಲ್ಲಿಂದ ಮೇಡಮ್? ಮಂಗಳೂರಿಂದ. ಎಸ್ ಪೂರ್ಣಿಮಾ ಅವರೇ ಮಾತಾಡಿ ಮೇಡಮ್, ತಮ್ಮ ಅಭಿಪ್ರಾಯ. ಅಭಿಪ್ರಾಯ ಬಂದ್ಪುನ ಹಿಡಿದ್ಲ ಒಂಜಿ ಹೊಸ ಜನಕ್ಕೆ ಅವಕಾಶ ಕೊರೋಡಂದೆ ಎನ್ನ ಅಭಿಪ್ರಾಯ. ಓಕೆ, ಹೊಸ ಜನಕ್ಕಂದೆ ಅಂದಂದು ಹಿಂದೂ ವಿರೋಧಿ ಪರ ವಿರೋಧ ಅಂಚಪಾತೆರ್ನಕ್ಲೆಗ ಅವಕಾಶ ಇಜ್ಜಿ ಬಕೊಂದು ಜಾತಿ ಮತದ ಬಗ್ಗೆ ಅತ್ತು ಎನ್ನ ಪ್ರಕಾರ ಏರು ಈತ ಇರೋ ಒಂಜಿ ಜನ ರಸ್ತೆದ ಬಗ್ಗೆ ಪಾತೇರಿ ರೋಡ್ದ ಬಗ್ಗೆ ಏನ್ಲ ತೂವೊಂದುಲ್ಲೆ ಲೈವ್ ರೋಡ್ದ ಬಗ್ಗೆ ಒಂಜಿ ಜನ ಪಾತೇರಿ ಅವು ರೋಡ್ ತೂಲೆ ಈತೆ ನಮ್ಮ ರೋಡ್ಲ ಅಂಚನೆ ಉಂಡು ಈತೆ ಕಾಂಕ್ರೀಟ್ ಮಂತ್ ಪೋಪೆರು ಮನದಾನಿ ಬತ್ತು ಗರ್ಪೇರವೇನು ವೇಸ್ಟ್ ಐಕ ಪೂರ ಕಾಸು ಪಡೆದು ಪೊಕ್ಕಡೆ ವೇಸ್ಟ್ ಮಂತ್ ಒಂದು ಪೋಪುನು ಬೊಕ್ಕ ಯಾನ್ ಪನ್ಪುನು ಜನಕ್ಲೆಗೆ ಸಹಾಯ ಹಾಪುನಲ್ಲ ದಾಲ ಮಲ್ಪುಲೆ ಕಾಸು ವೇಸ್ಟ್ ಮಲ್ಪುನಕ್ಲೆಗೆ ಕೂಡ 500 ಅಕ್ಲೆ ಬರ್ಪುನು ಅಕ್ಲೆ ಬರ್ಪುನು ಅತ ನಳಿನಂದನ ಬಗ್ಗೆ ನಮ್ಮ ದೂರ ಇಜ್ಜಿ ಆ ರೆಡ್ಡನೆ ಜನ ಆಂಡಲ ಒಂಜಿ ಹೊಸ ಜನಕ್ಕೆ ಅವಕಾಶ ಕೊಡ್ಲೆ. ಓಕೆ 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 ಆರ್ ಬೇಲೆ ಮಲ್ದೇರೆ ಆಂಡಲ ಹೊಸ ಜನ ದಾಗಿ ಮೇಡಮ್ ನಳಿನಂದನ ಬಗ್ಗೆ ದೂರ ಇಜ್ಜಿ ಭರತನ್ನ ಇಂಕ್ಲೆನ ಮಸ್ತ್ ಮೋಕೆದ ಇಂದು ನಮ್ಮ MLR ಆರ್ನ ಬಗ್ಗೆ ಎಲ್ಲ ಎಂಕ್ಲೆಗಿಜ್ಜಿ ನಳಿನಣ್ಣನ ಬಗ್ಗೆ ಎಲ್ಲ ಎಂಕ್ಲೆಗೆ ಮೂಲ ದೂರಿಜ್ಜಿ ಆರ್ಲ ಎಡ್ಡೆ ಬೇಲೆ ಮಲ್ತಿದೇರು. ಬಟ್ ನಮ್ಮ ಭಾರತೀಯ ಜನ ಪಕ್ಷ ಹೊಸ ಬೇರೆಗ್ಲ ಚಾನ್ಸ್ ಕೊಡೋದು. ಬ್ರಿಜೇಶ್ ಚೌಟ ಉಳ್ಳೇರು ಹೊಸ ಬೇರೆ ಕೊರ್ಲೆ, ಹೊಸ ಬೇರೆ ಬರಡು ಆರ್ಲ ಎಡ್ಡೆ ಕಾರ್ಯ ಮಲ್ಪಾಡಿ. ವಾಟ್ ಅಬೌಟ್ ಪುತ್ತಿಲರನ್ನ ಈ ಸ್ಟ್ಯಾಂಡ್ ಬಗ್ಗೆ ದಾದ ಮನ್ಪಾರಿರೆ ಇಜ್ಜಿ ಸರ್ ಆರ್ ಇಂಡಿಪೆಂಡೆಂಟ್ ಅದುಂಟು ಎಂದು ಆರೇ ಅನೌನ್ಸ್ ಮಾಡ್ತಾರೆ. ಓಕೆ ಆರ್ ಇಂಡಿಪೆಂಡೆಂಟ್ ಅದುಂಟು ಆರೆ ಎಂಕ್ಲು ದಾಲ ಫೋರ್ಸ್ ಪಾಡ್ರ ಆಪುಜಿ ಬಿಜೆಪಿ ಬಕ್ಕ ಈ ಸಲ ಏರುಂಟುಂಡಲ ಬರ್ಪುನು ನಮ್ಮ ಮೋದಿ ನಿಲುವೆ ಬಿಜೆಪಿಯೇ ಬರ್ಪುನು ಬೇತೆ ಓಲಾ ಬರ್ಪುಜಿ ಏರೇ ಉಂಟಾಡಿ ಇದೊಂದು ವೀಕ್ಷಕ ಪ್ರತಿಭಾ ಕುಲಾಯಿ ಅಂದ್
ಓಕೆ ಸಾಧ್ಯನೇ ಇಜ್ಜಿ ತೇರು ಉಂಟುಂಡಲ್ಲ ಬರ್ಪುನ್ ಬಿಜೆಪಿಗೆ ಬಿಜೆಪಿಗೆ ತಕ್ಕರೆ ಏರೆಗ್ಲ ಪೂಜ ಅವನ ದಕ್ಷಿಣ ಕನ್ನಡ ಸಾಧ್ಯನೇ ಓಕೆ ಇರೇಗಿತ್ತಂಚನ ಪಕ್ಕ ಒಂಜಿ ಬ್ರಿಜೇಶ್ ಚೌಟೇರಿಗ ಒಂಜಿ ಅವಕಾಶ ತಿಕ್ಕೊಡು ನೀರು ಪನ್ಪ ಎಲ್ಲ ಒಂಜಿ ನಿಲ್ಲು ಅರ್ಲ ಎಡ್ಡೆ ಕಾರ್ಯಕರ್ತೆ ಅರ್ಲ ಇಂಚ ಉಲ್ಲೇರು ಎಡ್ಡೆ ಎಂದೆನು ಪುರಾರ್ ಮಲ್ತೊಂದುಲ್ಲೇರು ಅಂಚದ ಅರ್ನ ಪುದಾರೆ ಅನ್ಪನ್ನುವೆ ಓಕೆ ನಳಿನ್ ಅಣ್ಣಗ ಕೊರಂಡೆಲ್ಲ ಖುಷಿಗೆ ಐಟದಲ್ಲ ಎಂಕ್ಲೆ ಬೇಜಾರು ಇಜ್ಜಿ ಅಂಡ ಹೊಸ ಮುಖ ಬರಡಂದು ನಮ್ಮ ಒಂಜಿ ಒಪ್ಪಿಗೆ ಓಕೆ ಇತ್ತೆ ಬಿಜೆಪಿ ಪುತ್ತಿಲರಿಗೆ ಅನ್ಯಾಯ ಮಲ್ದನ್ ಪನ್ಪಡತ್ತೆ ಆ ಒಂಜಿ ವಿಚಾರದ ಬಗ್ಗೆ ಇರ್ದ ಅನ್ಪಾರು ಇಜ್ಜಿ ಸರ್ ದಾದಾನೆ ಅದೊಂದು ML ಎಲೆಕ್ಷನ್ ಉಂಟು ನಾರೈತೆ ಲಾಸ್ಟ್ ಟೈಮ್ ಓಕೆ ಅಂದ ಅವಕಾಶ ಇಂಡಿಪೆಂಡೆಂಟ್ ಆದ್ಲ ಅನೌನ್ಸ್ಮೆಂಟ್ ಮಲ್ತಿ ನಾರೈತೆ ಓಕೆ ಓಕೆ ಅಂಚ ದಾರ್ನ ಬಗ್ಗೆ ಎಲ್ಲ ನಮ್ಮದಲ್ಲ ಅಂಚ ಪನ್ಪುಜಿ ದಯಮಣ್ಣನ್ ಕಾರ್ನ ಬಗ್ಗೆ ಆತ್ಲ ಗೊತ್ತುಜಿ ಬಕ ನಮ್ಮ ರೂಟುಡು ನಳಿನಣ್ಣನ ಇಂಕ್ಲು ದೂರುಜ ಆ ರೆಡ್ಡೆ ಬೆಲೆನೆ ಮಂತೊಂದುಲ್ಲೇರು ಮಂತೊಂದ್ಲ ಬರ್ಪೆರ ನಂಬಿಕೆ ಉಂಡು ಬಟ್ ಒಂಜಿ ಮನಸ್ಸೆಡು ಹೊಸ ಬೇರೆಗ್ಲ ಒಂಜಿ ಚಾನ್ಸ್ ಕೊರ್ಲೆ ಬಂದು ಓಕೆ ಓಕೆ ಎಸ್ ಮೇಡಮ್ ಎಸ್ ಥ್ಯಾಂಕ್ ಯು ಸೋಲ್ಮೇಲೆ ಮೇಡಮ್ ಸೋಲ್ಮೇಲೆ ಓಕೆ ಹೊಸಬರಿಗೆ ಒಂದು ಅವಕಾಶ ಸಿಗಬೇಕು ಅನ್ನುವಂಥದ್ದು ಅವರ ಮಾತುಗಳು. ಜೊತೆಗೆ ಇದು ಸದ್ಯ ಅರುಣ್ ಕುಮಾರ್ ಪುತ್ತಿಲ್ ಅವರು ಲೋಕಸಭಾ ಚುನಾವಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸ್ಪರ್ಧಿಸುವಂಥದ್ದು ಕನ್ಫರ್ಮ್ ಆಗಿದೆ, ಅಧಿಕೃತ ಆಗಿದೆ. ಹಾಗಿದ್ದಾಗ ನೇರವಾಗಿ ಇವತ್ತು ಪ್ರೆಸ್ ಮೀಟನ್ನು ಮಾಡಿ ಪುತ್ತಿಲ ಪರಿವಾರದ ಪ್ರಮುಖರು ಹೇಳ್ತಾರೆ. ಯಾಕಂದರೆ ಬಹಳಷ್ಟು ನಾಯಕರ ಜೊತೆ ನಾವುಗಳು ಮಾತಾಡಿದ್ದೀವಿ. ಯಡಿಯೂರಪ್ಪನವರಿಂದ ಹಿಡಿದು BL ಸಂತೋಷ್ ಅವರು, ವಿಜಯೇಂದ್ರ ಅವರು, ಕರ್ನಾಟಕದ ಉಸ್ತುವಾರಿ, ಹೀಗೆ ಬಹಳಷ್ಟು ಎಲ್ಲರ ಜೊತೆ ಮಾತಾಡಿದ್ದೀವಿ. ಆದರೆ ಯಾವುದೇ ರೀತಿಯ ವಿಚಾರಗಳು ಫಲಪ್ರದ ಆಗಿಲ್ಲ ಅನ್ನುವಂಥದ್ದು ಅವರ ಮಾತುಗಳು. ಮತ್ತೊಂದು ಕರೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಲೈನಲ್ಲಿ ಇದ್ದೀರಿ, ದಯಮಾಡಿ ಮಾತಾಡಿ. ಎಸ್ ಸರ್. ತಮ್ಮ ಹೆಸರುಲಿಂದ ಸರ್? ಸದಾಶಿವ ಮಂಗಳೂರು. ಸದಾಶಿವ ಅವರು ಮಂಗಳೂರಿಂದ. ಎಸ್ ಸರ್, ಮಾತಾಡಿ ಸರ್. ತಮ್ಮ ಅಭಿಪ್ರಾಯ ಏನು ಸರ್? ಸರ್, ಇಷ್ಟೆಲ್ಲ ಕಾರಣ ಪುತ್ತೂರಿಂದ ಪುತ್ತಿಲವರು ಚುನಾವಣೆ ನಿಂತಿದ್ದಾರೆ. ವಿಷಯ ಅಂದ್ರೆ ಅವರು ಅವ್ರನ್ನೆಲ್ಲ ಕಾರಣ ಏನಂದ್ರೆ ಅಂದಿನ ಮಾಜಿ ಶಾಸಕರು ಯಾರಿದ್ದಾರೆ, ಸಂಜೀವ ಮಠಂದ್ರು ಅವರು. ಯಾಕಂದ್ರೆ ಅವರು ಚುನಾವಣೆ ಸಂದರ್ಭದಲ್ಲಿ ಅರುಣ್ ಪುತ್ತಿಲ ಮತ್ತು ಕಾರ್ಯಕರ್ತರು ಹಣಬೆ ಅಂತ ಬೈದ್ರ. ಅವ್ರು ನಿಜವಾಗಿ ಸುಮಾರು 10-20 ವರ್ಷದಿಂದ ಕೆಲಸ ಮಾಡಿದಂತ ಅರುಣ್ ಪುತ್ತಿಲ ಮತ್ತು ಅವರ ಟೀಮ್ ಅಲ್ಲಿಂದ ಬೆಂಕಿ ತುಪ್ಪ ತುರಿಸಿದಂತವರು ಸಂಜೀವ ಮಠಂದೂರು. ಮಾತಾಡಿ. ಎಸ್ ಸರ್. ಅದರ ನಂತರ ಡಿ ವಿ ಸದಾನಂದ ಗೌಡರು ಪ್ರೆಸ್ ಮೀಟ್ ಕಳೆದು ಬಿಟ್ಟು ಅರುಣ್ ಪುತ್ತಿಲ ಸನೆ ಬಿಡಿಸು ನಾನೇ ಅಂತ ಒಪ್ಪಿಕೊಂಡ್ರ. ಅಲ್ಲಿಂದ ಅಲ್ಲಿ ಸ್ಟಾರ್ಟ್ ಆಗಿದೆ ರಾಜಕೀಯ ಒಂದು ಪರ್ವ ಅವರದ್ದು, ಅರುಣ್ ಪುತ್ತಿಲ ಅವರದ್ದು. ಅವ್ರ ನಿಜವಾಗಿ ಉದ್ದೇಶ ಯಾವುದು ಅಂತ ಹೇಳಿದ್ರೆ ಕಾರ್ಯಕರ್ತರ ನೋವಿಗೆ ಸ್ಪಂದಿಸಬೇಕು ಅನ್ನುವಂತ ದೊಡ್ಡ ಉದ್ದೇಶ ಇಟ್ಕೊಂಡು ಅವರು ಚುನಾವಣೆ ನಿಂತಿದ್ದಾರೆ. ಅಂದ್ರೆ ಇವರೆಲ್ಲ ಬಿಜೆಪಿ ಅವರು ಮೋದಿ ಅವರ ಹೆಸರು ಕೊಂಡು ಚುನಾವಣೆ ನಿಲ್ಲುವಂತಹದ್ದು. ಮೋದಿ ಅವರ ಹೆಸರು ಕೊಂಡು ಚುನಾವಣೆ ನಿಲ್ಲುವುದು ನಾವು ಸಹ ಮೋದಿ ಅಭಿಯಾನ, ನಾವು ಸಹ ಬಿಜೆಪಿ. ಆದ್ರೆ ಮೋದಿ ಅವರನ್ನು ಟ್ರೆಂಡ್ ಮಾಡಿಕೊಂಡು ಅಥವಾ ಇವರು ಇಲ್ಲಿ ಯಾರು ನಿಂತು ಗೆಲ್ತಾನೋ ಮನೋಭಾವನೇ ಇವರ ಸೋಲಿಗೆ ಕಾರಣ. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿಯನ್ನು ಹೆಸರು ಎತ್ಕೊಂಡು ಇವರು ವಿನ್ ಆಗಿದ್ದಾರೆ. ಇಲ್ಲ, ಬರೀ 60 ಸೀಟ್ ಗೆದ್ದದ್ದು. ಇಲ್ಲಿ ಕಾರ್ಯಕರ್ತರೆಲ್ಲ ತಿರುಗಿ ಬಿದ್ದಿದ್ದಾರೆ ಇವರಿಗೆ. ಎಲ್ಲಿಯ ಕಾರ್ಯಕರ್ತರು ಕಡೆಗಣನಾಗ್ತಾರ ಆವಾಗ ಪಕ್ಷ ಸೋಲ್ತಾನೆ ಇವರಿಗೊಂದು ಪಾಠ ಅಂತ ತಿಳ್ಕೊಳ್ಬೇಕಿತ್ತು ಬಿಜೆಪಿ ಅವರು ಕೂಡ. ಅವರು ಅದನ್ನೇ ಸಾಧಿಸಲು ಹೊರಟಿದ್ದಾರೆ. ಯಾವುದು ನಾವು ಯಾರು ಬೇಡ, ಮೋದಿ ವಿನ್ ಆಗ್ತೇವೆ ಅಂತ ಮನೋಭಾವನೆ. ಹಾಗಾದ್ರೆ ಇಲ್ಲಿ ಬೆಳೆಯುವುದು ಯಾವಾಗ? ನಳಿನ್ ಕುಮಾರ್ ಕಟೀಲ್ ಅವರು 15 ವರ್ಷದಿಂದ ಇಲ್ಲಿ ಚುನಾವಣೆ ನಿಂತು ಅವ್ರು ಎಷ್ಟು ಬೆಳೆದಿದ್ದಾರೆ, ಕೆಲಸ ಮಾಡಿ ಒಪ್ಪಿಕೊಳ್ತೇವೆ. ಹಾಗಾದ್ರೆ ಇವಾಗೂ 20-25 ವರ್ಷ ಸತ್ಯದ ಸುರತ್ಕಲ್ಲಿದ್ದಾರೆ, ಮಹೇಶ್ ಶೆಟ್ಟಿ ಇದ್ದಾರೆ, ಅರುಣ್ ಪುತ್ತಿಲಿದ್ದಾರೆ. ಇವರು ದುಡಿದ ಕಾರ್ಯಕ್ಕೆ ಹೇಗೆ ಅವಕಾಶ ಕೊಡಲಿಲ್ಲ ಇವರು? ನಮ್ಮ ಊರಿಗೆ, ನಮ್ಮ ಊರಲ್ಲಿ ಕಾರ್ಯಕರ್ತ ಅಭಿಪ್ರಾಯ ಉಂಟು, ಅವರಿಗೆ ಮನೆ ನೀಡಬೇಕಿತ್ತು ಇವರು ಬಿಜೆಪಿ ಅವರು. ನಾವು ಸಹ ಬಿಜೆಪಿ ದುಡ್ಡು 10% ದುಡಿದ ವ್ಯಕ್ತಿ ನಾವು ಸಹ. ಅದು ಕರೆಕ್ಟ್ ಬೆಲೆ ಇಲ್ಲ. ಈಗ ಒಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸಭೆಯಲ್ಲಿ ಮೊನ್ನೆ ಘೋಷಣೆ ಆಯ್ತು. ಎಷ್ಟು ಜನ ಬೊಬ್ಬೆ ಹೊಡಿತಿದ್ದಾರೆ? ಇವರ ದಮ್ಮು ಉಂಟು ಬೊಬ್ಬೆ ಹೊಡಿಲಿಕ್ಕೆ. ಬೊಬ್ಬೆ ಹೊಡಿತಾರೆ ಅಷ್ಟೇ, ಏನು ಫಲ ಆಯ್ತು ಇವರಿಗೆ? ಅದೇ ಸಮರ್ಥ ಕಾರ್ಯಕರ್ತರು ಇದ್ರೆ ಮಾತ್ರ ಅಲ್ಲ ನ್ಯಾಯ ಸಿಗುದು ಇವರಿಗೆ. ಇವರು ಸಮರ್ಥ ಕಾರ್ಯಕ್ರಮ ತುಳಿಲಿಕ್ಕಾಯ್ತು. ಸತ್ಯೇಶ್ವರಲ್ಲಿ ಅಂತ 37 ವರ್ಷಗಳಿಂದ ಹೊರಗೆ ದೇಶಕ್ಕೋಸ್ಕರ ದುಡಿದವರು. ಇವರನ್ನು ಕಡೆಗಣಿಸ ಅಂತ ಹೇಳಿದ್ರೆ ಮುಂದಿನ ಪರಿಸ್ಥಿತಿಯಲ್ಲಿ ಲೀಡರ್ಗಳಿಲ್ಲ ಅಂತ ಆಗ್ತದೆ ಬಿಜೆಪಿಯಲ್ಲಿ. ಇವರು ಕುದುರೆ ವ್ಯಾಪಾರ ಮಾಡಿಕೊಂಡು ಇನ್ನೊಂದು ಪಕ್ಷದಿಂದ ಖರೀದಿ ಮಾಡಿಕೊಂಡು ಇವರು ಸರ್ಕಾರ ಮಾಡ್ತಾರೆ. ಅದು ಒಳ್ಳೆ ಉದ್ದೇಶ ಅಲ್ಲ. ನಮ್ಮ ಪಕ್ಷದಲ್ಲಿ ಬೆಳೆಸಿಕೊಂಡು ನಮ್ಮ ಪಕ್ಷ ಬೆಳೆದ ನಾಯಕರನ್ನು ಲೀಡರ್ ಮಾಡಿ ಒಂದು ದೇಶ ಅತ್ಯುನ್ನತ ನಾಯಕನ ಮಾಡುವುದು ನಮಗೆ ಬೇಕು. ಮೋದಿಯವರ ವ್ಯಕ್ತಿತ್ವ ರೀತಿಯಲ್ಲಿ ಬೆಳಿಬೇಕು, ಯೋಗಿಯವರ ವ್ಯಕ್ತಿತ್ವದಲ್ಲಿ ಬೆಳಿಬೇಕು. ಆಗ ಮಾತ್ರ ಈ ದೇಶಕ್ಕೆ ಒಂದು ವ್ಯಕ್ತಿತ್ವ ನಾಯಕ ಸಿಗ್ತದೆ. ಅಂತ ವ್ಯಕ್ತಿತ್ವ ಅರುಣ್ ಪುತ್ತಿಲ ಹತ್ರ ಉಂಟು,
ಸತ್ಯದ ಸುರತ್ಕಲ್ ಉಂಟು ಅದನ್ನು ಯಾಕೆ ಇವರು ಗುರುತಿಸುವುದಿಲ್ಲ? ಓಕೆ ಎಸ್ ಸರ್, ಪಕ್ಷಕ್ಕೋಸ್ಕರ ದುಡಿದವರಿಗೆ ಅದನ್ನೇ ಜಪ ಮಾಡಿಕೊಂಡು ಮಾಡಿದ್ರೆ ಕಾರ್ಯಕರ್ತರ ಬೆಲೆ ಬೇಕಲ್ಲ ನಮಗೆ. ಓಕೆ, ಪಕ್ಷಕ್ಕೋಸ್ಕರ ದುಡಿದವರಿಗೆ ಟಿಕೆಟ್ ನೀಡಬೇಕು, ಪಕ್ಷಕ್ಕೋಸ್ಕರ ದುಡಿದವರಿಗೆ ಸ್ಥಾನಮಾನ ನೀಡಬೇಕು ಅಂತ ತಾವು ಹೇಳ್ತೀರಿ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಜೊತೆಗೆ ಕೊನೆಯದಾಗಿ ಒಂದು ಕರೆಯನ್ನು ನಾನು ತೆಗೆದುಕೊಳ್ತೀನಿ. ಆ್ಯಂಡ್ ದಯಮಾಡಿ ಕ್ಷಮಿಸಿ, ಇನ್ನು ಮುಂದಕ್ಕೆ ತಮ್ಮ ಕರೆಗಳನ್ನು ನಾನು ಸ್ವೀಕಾರ ಮಾಡ್ತಾ ಇಲ್ಲ, ಯಾಕಂದರೆ ಸಮಯದ ಅಭಾವ ತುಂಬಾ ಇದೆ. ಹಾಗಿದ್ದಾಗ ದಯಮಾಡಿ ಕ್ಷಮಿಸಿ, ಇನ್ನು ಮುಂದಕ್ಕೆ ತಮ್ಮ ಕರೆಗಳನ್ನು ನಾನು ತೆಗೆದುಕೊಳ್ತಾ ಇಲ್ಲ. ಕೊನೆಯದಾಗಿ ಒಂದು ಕರೆ, ಆ ಕರೆಯ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ನಾವು ಕೊನೆಗೊಳಿಸ್ತೀವಿ. ಜೊತೆಗೆ ಬಹಳಷ್ಟು ಕಮೆಂಟ್ಸ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಯಾಕಂದರೆ ಬಹಳಷ್ಟು ಜನರು ಜೈ ಅರುಣ್ ಕುಮಾರ್ ಪುತ್ತಿಲ, ಪ್ರಸಾದ್ ಗೌಡ್ ಅವರು, ನೆಕ್ಸ್ಟ್ MP ಅರುಣ್ ಪುತ್ತಿಲ, ಹೀಗೆ ಚಂದ್ರಕಿ ಅವರು, ಗಾಜುಗಟ್ಟಿ ಅವರು, ರಾಘವೇಂದ್ರ ಪೂಜಾರಿ ಅವರು, ಹೀಗೆ ಬಹಳಷ್ಟು ಜನರು ಕಮೆಂಟ್ಸ್ಗಳನ್ನು ಹಾಕಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಜನರು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ಜೊತೆಗೆ ಬಹಳಷ್ಟು ಜನರು ಅರುಣ್ ಕುಮಾರ್ ಪುತ್ತಿಲ ಅವರು ಈ ಬಾರಿ ನಿಂತದ್ದು ಒಳ್ಳೆಯ ವಿಚಾರ ಅಂತ ಹೇಳ್ತಾರೆ. ಇನ್ನು ಕೆಲವರು ಎಸ್ ನಿಲ್ಬಾರ್ದಿತ್ತು ಅನ್ನೋಂತ ಹೇಳುವವರು ಕೂಡ ಇದ್ದಾರೆ. ಆದರೆ ಬಹಳಷ್ಟು ಕಮೆಂಟ್ಸ್ಗಳ ನಡುವೆ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಈ ರೀತಿ ಅನ್ಯಾಯ ಆಗಬಾರ್ದಿತ್ತು, ಅವರು ಗೆಲ್ಲಬೇಕು, ಅವರು ನಮ್ಮ ಅಭ್ಯರ್ಥಿಯನ್ನು ಹೇಳುವಂಥದ್ದು ಬಹಳ ಜನರು ಇದ್ದಾರೆ. ಎಸ್ ಚಂದ್ರಹಾಸ ಕೊಲಂಬೆ ಅವರು, ಜೊತೆಗೆ ವಸಂತ್ ಸುವರ್ಣ ಅವರು, ಹಾಗೆ ಹರೀಶ್ ವೈ ಅವರು, ಹೀಗೆ ಬಹಳಷ್ಟು ಜನರ ಕಮೆಂಟ್ಸ್ಗಳಿವೆ ಸೋಷಿಯಲ್ ಮೀಡಿಯಾದಲ್ಲಿ. ಕೊನೆಯದಾಗಿ ಒಂದು ಕರೆಯನ್ನು ನಾನು ತೆಗೆದುಕೊಳ್ತೀನಿ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ಕಾರ. ನಮಸ್ಕಾರ ಸರ್. ಎಸ್ ಸರ್, ಇರ್ನ ಪುದರ್ ಒಲ್ಪಡ್ದು ಸರ್, ಮಲ್ಲೂರು ಕುಟ್ಟಿಕಲ ಸದಾನಂದ ಪೂಜಾರಿ. ಸದಾನಂದ ಪೂಜಾರ್ಲು. ಎಸ್ ಸರ್, ಪಾತಿರ್ಲಿ ಸರ್, ಪಾತಿರ್ಲಿ ದಾದ ಬಂದ್ಪಾರ ಎಂಕುಲ್ ಬಂದಿನ ಪದ್ಮರಾಜಿಗೆ ಸೀಟ್ ತಿಕ್ಕೊಡು ಕಾಂಗ್ರೆಸ್ ಪದ್ಮರಾಜರಿಗೆ. ಹಾಂ, ಓಕೆ ಓಕೆ, ಎಸ್ ಸರ್. ಕಾಂಗ್ರೆಸ್ ಏರೇ ಚಿಕ್ಕ ಈ ಸರ್ತಿ ಬಿಲ್ಲ ಅಷ್ಟು ಪಾನ್ ಓಟು ಕಾಂಗ್ರೆಸ್ಗೆ ಈ ಸರ್ತಿ ಕಾಂಗ್ರೆಸ್ಗೆ ಓಟು ಪಾಡ್ನ ಅಂಡ ಬಿಲ್ಲವೇಸ್ ತೂನಾಗ ಮೋದಿನ್ ತೂಪೇರು ಅಥವಾ ಹಿಂದುತ್ವ ತೂಪೇರು ನಂಚಿನ ಪಾತೆರ ಐತ ನಡುಟು ಓಲ ಬಾರಿ ಬಂಗ ಹಿಂದುತ್ವನೇ ಓಟು ಏರಿಗಳ ಪಾಡುದೇ. ಓಕೆ ಓಕೆ, ಅಂಡ ಬಿಜೆಪಿಗೆ ಪಾಡುವೇರು ಪನ್ಮನಂಚಿನ ಜವನೀರು ಹಿಂದುತ್ವದ ಬಿಲ್ಲವ ಜವನೀರು ಅದೋಲ್ಲ ಅಕಲ್ ಮಾತ್ರ ಬಿಜೆಪಿಗೆ ಓಟ್ ಪಾಡುವೇರು ಆಲ್ಮೋಸ್ಟ್ ಜನ ಪನ್ಮನಂಚಿನ ಪಾತೆರ ಅಂಚೆ ಹಿಂದುತ್ವ ಏಸು ಜನ ಪೂರ ಹಿಂದುತ್ವದ ಪ್ಲೆಪ್ಪುನು ಓಟು ಐಕ್ಲ ಪಾಡೋಲಿ. ಓಕೆ ಓಕೆ, ಅವ್ಲು ನರೇಂದ್ರ ಮೋದಿ ಅತೆ ತನಗೆ ಹಿಂದುತ್ವ ಪನ್ನಗ ರಾಮ ಮಂದಿರ ಹಿಡಿದು ಬೊಕ್ಕ ಹಿಂದುತ್ವದ ವಿಚಾರ ಬೋಡದು ಮಸ್ತ್ ಮಲ್ಲ ಮಟ್ಟ ಬೇಲೆ ಮಂದಿ ಮುಣಿ ದ್ವಾರಕಾಗ್ಲ ಪೋದು ಬತ್ತೇರು, ನೀರ್ದವಲೈ ಪೂರ ಪೋದು ನವಿಲ್ಗರಿಂದ ಇದು ಬತ್ತೇರು ಅಂಚೊಪ್ಪನಾಗ ಹಿಂದುತ್ವ ಪನ್ಮನ ವಿಚಾರ ಆ ಪಕ್ಷ ಉಂಡು ನರೇಂದ್ರ ಮೋದಿಗೆ ಬೋಡದು ಓಟು ಪಾಡ್ನದು ಪನ್ಪೇರಿ ಜನ ಬನ್ನಾಗ ಬಿಜೆಪಿ ಬತ್ತೇರು ಇರ್ನಿಲ್ಲಡೆ ಅಕುಲ್ ಪನ್ಪೇರೆ ಎಂಕು ಓಟ್ ಪಾಡಲೆ ಅಂತ ಪನ್ಪುಜಿರ ಅಕುಲ್ ನರೇಂದ್ರ ಮೋದಿಗೆ ಓಟ್ ಪಾಡಲೆ ಅನ್ಪೇರು ಇಂಗೆ ಅಕುಲ್ ಅಂಚೆನೆ ಪಂಡು ನರೇಂದ್ರ ಮೋದಿಗೆ ಓಟ್ ಪಾಡ್ಲೆ ಪಂಡುದೆ ಮಿಕ್ಕಿನ ಜನಕ್ಲೇನು ಬಡ ಪಾಪದಕ್ಲೇನು ಪುರ ಲಗಾರ್ದಿರ್ತೀನಿ. ಓಕೆ, ಈತುಲ ಇಂಜಿನಾರಿ ನೀ ಪಕ್ಷದ ಓಟ್ ಉಂಟೇರತ್ತಲ್ಲ ಏರೆ ಪುತ್ತಿಲೇರೆ ಮನಸ್ಸು ಕೊಂಚ ಬೇನಾಲ್ತಿದ್ದೀರ ಅಕುಲು. ಓಕೆ, ಅಂಕಿದು ಸುರತ್ಕಲ್ ಸತ್ಯ ತುಲ್ಲೇರು ಮೊದಲೇ ಬರೋದು ಚಾನ್ಸ್ ಕೊಟ್ಟು ಎಡ್ಡೆಜ್ಜಂಡ ಅತೆ ಉಂಚಿನ ಏನು ಏತು ಸರ್ತಿ ಓಟು ಉಂಟು ಓಕೆ ಓಕೆ ಅಂದಷ್ಟೇವಲ್ನೆ. ಓಕೆ ಓಕೆ ಓಕೆ, ಎಸ್ ಸರ್, ಎಸ್ ಸರ್. ಅಂಚ ಅವಕಾಶ ಕೊರೋಡು ಬಂದದಲ್ಲ ಇದ್ದೇ ಇತ್ತು ಬಿಜೆಪಿ. ಓಕೆ, ಅಂಡ ಮೋದಿಂತದು ಓಟು ಪಾಡೋಣ ಆ ಲೋಕಸಭಾ ಚುನಾವಣೆ ಮೋದಿಂತದು ಓಟು ಪಾಡೋಣ ಅನ್ಪೇರು ಅದ ಅನ್ಪಾರ ಸರ್. ಮೋದಿಂತದು ಪಾಡ್ನಕ್ಕೂ ಪಾಡೋರು ಓಟು ಅಂಡ ಮುಲ್ಪ ಎಂಕ್ಲೆಗೆ ಕಾಂಗ್ರೆಸ್ ಬತ್ತಂಡ ಈ ಬಜಿ ಪಾಪದ ಅಕ್ಲೆಗೆ ಪೂರ ಕಾಂಗ್ರೆಸ್ ಬೇಲೆ ಆಪುಂಡು ಆಪುಂಡು ಅಂದತೆ ಆ ಕಾಂಗ್ರೆಸ್ ಒಂಜಿ ಬೇಲೆ ಆಪುಂಡು ಕಾಂಗ್ರೆಸ್ ಒಂಜಿ ಬೇಲೆ ಆಪುಂಡು ಆಯ್ತು ಬೊಕ್ಕ ಅವು ಬಿಜೆಪಿ ಒಂಜಿ ಪಾಪದ ಪೋದು ಕೇಂದ್ರ ಪಂತೇರಿ ಇನ್ನು ಇಜ್ಜೇರಿ ಎನ್ನೆಲ್ಲ ಇಜ್ಜೇರಿ ಓಕೆ ಓಕೆ ಬೆಂಗಳೂರು ಹೋಗ್ತೀರಿ ಎಲ್ಲ ನೀವು ಬಲನು ಅಂತೀರಿ ಅತೆ. ಓಕೆ ಸರ್, ಇತ್ತ ಕಾಂಗ್ರೆಸ್ ಸರಿ ಸರಿ ಓಕೆ, ಇತ್ತ ಕಾಂಗ್ರೆಸ್ ಇರ್ದು ಬೇಲೆ ಆಪುಂಡು ಆಯ್ತು ಬೊಕ್ಕ ಆ ಕ್ಯಾಂಡಿಡೇಟ್ ಪದ್ಮರಾಜರಾದು ಕೊಡೊಂದು ಇರು ಪನ್ಪಿನಿ ಅತೆ. ಓಕೆ, ಸರಿ ಸರಿ ಸರಿ, ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊಲ್ಮೇಲು ಧನ್ಯವಾದ ಸರ್, ಧನ್ಯವಾದ. ಓಕೆ, ಪಾಪದಕ್ಲೆಗೆ ಬೇಲೆ ಆತಿನಿ ಕಾಂಗ್ರೆಸ್ ಹಿಡಿದು ಮನ್ಪೇರು ಪನ್ ಬಹುಶಃ ಪನ್ಪುಣಾಂಚನ ವಿಚಾರ ಆ ಸೈಡ್ ಜನಾರ್ದನ ಪೂಜಾರಿ ಆದುಪ್ಪು ಅಡ್ದು ರಮಣತ್ ರಾಯ್ಕುಲ್ ಆದುಪ್ಪು ಆ ವಿಚಾರ ಪಂದುಪೇರು ಎನಿವೆ ಜನಕುಲ್ಕಿಯನ್ನು ಅಕುಲ್ ಬದುಕೊಡು ಪಂಡದು. ಅಂಡ್ ಆ ಲೋಕಸಭಾ ಚುನಾವಣೆ ಪನ್ಪುಣಂಚಿನ ಬರ್ಪುನು ಕೇಂದ್ರ ಅಡಿ ಏರ್ ಪ್ರಧಾನಮಂತ್ರಿ ಆಪೇರು ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ನಿಂತದವು ನರೇಂದ್ರ ಮೋದಿ ಪನ್ಪುಣಂಚಿನ ಕ್ಯಾಂಡಿಡೇಟ್ ಬಿಜೆಪಿ ಹಿಡಿದು ಕಾಂಗ್ರೆಸ್ ಹಿಡಿದು ಘೋಷಣೆ ಆತಜಿ ಏರು ಪಂಡದು. ಸೊ ಐತ ನಡುಟು ಬಿಜೆಪಿ ನರೇಂದ್ರ ಮೋದಿ ಪನ್ಪುಣಂಚಿನ ಕ್ಯಾಂಡಿಡೇಟ್ ರಾಮ ಮಂದಿರ ಮಲ್ತಿರ ಹಿಡಿದು ಬೊಕ್ಕ ದ್ವಾರಕಾಗ್ಲ ಪೋಯರು. ಸೊ ಪುರ ಅಂಚಪುರ ಒಪ್ಪುನಾಗ ಈ ಸಲದ ಲೋಕಸಭಾ ಚುನಾವಣೆ ಬಹಳಷ್ಟು ಒಂದು ಜಿದ್ದಾಜಿದ್ದಿನ ಕ್ಷೇತ್ರ ಆಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಭಾಗ ಪುತ್ತೂರಿನಲ್ಲಿದ್ದಂತಹ ಪುತ್ತಿಲ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಣಕಹಳೆಯನ್ನು ಲೋಕಸಭೆಗೆ ಊದಿದ್ದಾರೆ. ಜೊತೆಗೆ ಬಿಜೆಪಿಗೆ ರಣವೀಳ್ಯವನ್ನು ಕೊಟ್ಟಿದ್ದಾರೆ ಇವತ್ತಿನ ದಿನ. ಹಾಗಿದ್ದಾಗ ಈ ಒಂದು ವಿಚಾರ, ಈ ಒಂದು ಅವರ ಒಂದು ನಡೆ ಯಾವ ರೀತಿ ಇನ್ನು ಮುಂದಕ್ಕೆ ತೆರೆದುಕೊಳ್ಳುತ್ತೆ, ಜೊತೆಗೆ ಮತದಾರರ ಪ್ರಭುಗಳು ಜನರು ಏನು ಹೇಳ್ತಾರೆ, ಬಹಳಷ್ಟು ಇವತ್ತಿನ ಕರೆಗಳು ಬಂದಿರುವಂಥದ್ದು ಪುತ್ತಿಲ ಅವರಿಗೆ ಅನ್ಯಾಯ ಆಗಿದೆ, ಅವರು ನಿಂತದ್ದು ಸರಿ ಅಂತ ಹೇಳುವಂಥದ್ದು ಬಹಳಷ್ಟು ಜನರಿದ್ದಾರೆ. ಜೊತೆಗೆ
ಪುತ್ತಿಲ ಅವರು ಈ ಬಾರಿ ನಿಂತಿದ್ದಾರೆ, ಆದರೆ ಇದರಿಂದ ಗೆಲುವು ಕಾಂಗ್ರೆಸ್ಗೆ ಅನ್ನುವಂಥದ್ದು ಹೇಳೋರು ಬಹಳಷ್ಟು ಜನರಿದ್ರು. ಜೊತೆಗೆ ಪುತ್ತಿಲ ಅವರ ಈ ನಡೆ ಸರಿಯಲ್ಲ ಅನ್ನುವಂಥ ಹೇಳೋರು ಕೂಡ ಇದ್ದಾರೆ. ಜೊತೆಗೆ ನಡುವಲ್ಲಿ ಬ್ರಿಜೇಶ್ ಚೌಟ ಅವರ ಫಾಲೋವರ್ಸ್ಗಳು ಫೋನ್ ಮಾಡಿದ್ರು, ಅವರುಗಳು ಹೇಳ್ತಾ ಇದ್ದಾರೆ ಬ್ರಿಜೇಶ್ ಚೌಟ ಅವರು ಈ ಬಾರಿ ಅವಕಾಶ ಸಿಗಬೇಕು ಹೊಸ ಕ್ಯಾಂಡಿಡೇಟ್ ಅಂತ ಹೇಳಿ. ಜೊತೆಗೆ ಅಚ್ಚರಿಗೆ ಆಯ್ಕೆ ಎಂಬಂತೆ ಮಹೇಶ್ ವಿಕ್ರಮ್ ಹೆಗ್ಡೆ ಅವರ ಅಭಿಮಾನಿಗಳು ಅಥವಾ ಅವರು ಈ ಬಾರಿ ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಬೇಕು, ಅವರಿಗೆ ಅವಕಾಶ ಸಿಗಬೇಕು ಅಂತ ಹೇಳುವವರು ಕೂಡ ಬಹಳ ಜನರು ಇದ್ದರು. ಇವೆಲ್ಲದರ ನಡುವೆ ಸತ್ಯಜಿತ್ ಸುರತ್ಕಲ್ ಅವರು ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಇದ್ದಾಗ ಈ ಬಾರಿ ಬಿಜೆಪಿಯಿಂದ ಲೋಕಸಭಾ ಚುನಾವಣೆಗೆ ಹನುಮಂತನ ಬಾಲದ ರೀತಿಯಲ್ಲಿ ಪಟ್ಟಿಗಳು ಜಾಸ್ತಿ ಆಗ್ತಾ ಇದೆ. ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯಿಂದ ಯಾರೇ ನಿಂತರೂ ಕೂಡ ನೀವು ನಿಂತರೂ ಕೂಡ, ಅಂದರೆ ಟಿ ವಿ ನೋಡ್ತಾ ಇರುವಂಥವ್ರು ತಾವು ನಿಂತರೂ ಕೂಡ ತಾವುಗಳು ಜಯಗಳಿಸ್ತೀರಿ ಬಿಜೆಪಿಯಲ್ಲಿ ಅನ್ನುವಂತಹ ಒಂದು ಮಾತುಗಳು, ಅಂತಹ ಟ್ರೆಂಡ್ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಆದರೆ ಈ ರೀತಿ ಪಕ್ಷೇತರರಾಗಿ ನಿಂತಾಗ ಎಲ್ಲೋ ಒಂದು ಕಡೆ ಪುತ್ತೂರಿನಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆ ರಿಸಲ್ಟ್ ಇಲ್ಲಿ ಮರುಕಳಿಸುತ್ತಾ ಅನ್ನುವಂಥದ್ದು ಬಹಳಷ್ಟು ವಿಚಾರಗಳು. ಆದರೆ ಕಾದು ನೋಡಬೇಕು ಮತದಾರ ಪ್ರಭುಗಳು ಯಾವ ರೀತಿ ಮತದಾನವನ್ನು ಮಾಡ್ತಾರೆ, ಅಲ್ಟಿಮೇಟ್ಲಿ ತೀರ್ಮಾನ ಮಾಡುವಂಥದ್ದು ತಾವುಗಳು. ಹಾಗಿದ್ದಾಗ ಇದು ಇವತ್ತಿನ ವಿಶೇಷ. ಪುತ್ತಿಲ ಅವರು ರಣವೀಳ್ಯವನ್ನು ಕೊಟ್ಟಿದ್ದಾರೆ ಬಿಜೆಪಿಗೆ ಲೋಕಸಭಾ ಚುನಾವಣೆಗೆ. ಹಾಗಿದ್ದಾಗ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ